ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ನಾನು ಜಯಶೇಖರ್ ಮಡಪಾಡಿ. ಕಳೆದ ಪ್ರತಿ ಶನಿವಾರ ನಡೆಯುವಂಥ ವಿಶೇಷ ಸಂಚಿಕೆ ಪಬ್ಲಿಕ್ ಮೇಲ್ ಸಮಸ್ಯೆಗೆ ನಮ್ಮ ಸ್ಪಂದನ ಕಾರ್ಯಕ್ರಮದಲ್ಲಿ ಮರಳುಗಾರಿಕೆಯ ಬಗ್ಗೆ, ಹಾಗೆ ಬಿಡಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ, ಹೀಗೆ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ವಾರ ವಿಶೇಷವಾಗಿ ನಾವು ಏನು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಕಳೆದ ಹಲವು ದಶಕಗಳಿಂದ ಪೊಲೀಸರ ಮೇಲೆ ಆಗ್ತಿರುವಂತಹ ಪೊಲೀಸರ ವೇತನ ಇರ್ಬೋದು, ಅಥವಾ ಅವರ ಭದ್ರತೆ ಇರ್ಬೋದು, ಆರೋಗ್ಯ ಇರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ಇಂಥದ್ರ ಬಗ್ಗೆ ಅವರ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಏನು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡಿ ವಿಫಲವಾಗಿ ಕೊನೆಗೆ ಪ್ರತಿಭಟನೆಯ ಮೂಲಕ ತಮ್ಮ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಇವತ್ತು 4ನೇ ತಾರೀಕಿಗೆ ನಡೆದಿದೆ. ಸಾಕಷ್ಟು ಪ್ರತಿಕ್ರಿಯೆಗಳು, ನೀರಸ ಪ್ರತಿಕ್ರಿಯೆಗಳು, ಕೆಲವು ಕಡೆ ಯಶಸ್ವಿ ಪ್ರತಿಭಟನೆಗಳು ಆಗಿರೋದ್ರ ಜೊತೆಗೆ ಇವತ್ತು ಏನು ಸರ್ಕಾರಕ್ಕೂ ಕೂಡ ಮುಜುಗರ ತಂದಿರುವಂತಹ ಪೊಲೀಸ್ ಪ್ರತಿಭಟನೆ ಕಾರ್ಯಕ್ರಮ ಇವತ್ತಿಗೆ ಸಂಜೆಗೆ ಮುಕ್ತಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಏನು ಪೊಲೀಸರ ಸಮಸ್ಯೆಗಳೇನು, ಪೊಲೀಸರಿಗೆ ನಿಜವಾಗಲೂ ಆಗಬೇಕಾಗಿರೋದೇನು, ಯಾಕೆ ಒಂದು ದಂಗೆಯ ರೀತಿಯಲ್ಲಿ ಪ್ರತಿಭಟನೆಗೆ ಸಿದ್ಧತೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಜೊತೆಗೆ ವಿಶೇಷವಾಗಿ ASI ಆಗಿ ನಿವೃತ್ತಿಗೊಂಡಂತಹ, ಕಳೆದ ಹಲವು ದಶಕಗಳ ಕಾಲ ಪೊಲೀಸ್ ಸೇವೆಯಲ್ಲಿ ಕೆಲಸ ಮಾಡಿ ಸಾಕಷ್ಟು ಸಮಾಜ ಸೇವೆ ಮಾಡ್ಕೊಂಡು ಬಂದಿರತಕ್ಕಂತಹ ಕುಂದಾಪುರದ ರಕ್ತೇಶ್ವರಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳಾಗಿರತಕ್ಕಂತಹ ವಿಶ್ವನಾಥ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾವು ಸ್ವಾಗತ ಮಾಡೋಣ. ನಮಸ್ತೆ. ಇದೇ ರೀತಿ ಕಳೆದ 15 ವರ್ಷಗಳಿಂದ ಪೊಲೀಸ್ ಸೇವೆಯಲ್ಲಿ ತಮ್ಮ ಸಾರ್ಥಕ್ಯವನ್ನು ಕಂಡುಕೊಂಡಂತಹ, ಇತ್ತೀಚೆಗೆ ನಿವೃತ್ತರಾಗಿ ತಮ್ಮ ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂತಹ ಇನ್ನೋರ್ವ ಮಾಜಿ ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ. ಸಂದೀಪ್ ಕುಮಾರ್ ಅವರಿಗೂ ಸ್ವಾಗತ. ನಮಸ್ತೆ ಸರ್, ನಾವಿವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಅಥವಾ ಸಿಬ್ಬಂದಿಗಳ ಬಗ್ಗೆ, ಬೇರೆ ಬೇರೆ ಪೊಲೀಸ್ ಇತರ ಸಿಬ್ಬಂದಿಗಳ ಬಗ್ಗೆ. ಆದರೆ ಎಲ್ಲೂ ಕೂಡ ಪೊಲೀಸರಿಗೆ ಒಂದು ಸಂಘಟನೆ ಅಂತ ಇಷ್ಟರವರೆಗೆ ಇರಲಿಲ್ಲ. ಆದರೆ ಅವರ ಸಮಸ್ಯೆಗಳು ಸಾವಿರಾರು ಇತ್ತು. ಸಮಸ್ಯೆಗಳನ್ನ ಹೇಳಿಕೊಳ್ಳಲಿಕ್ಕೆ ಸರಿಯಾದ ವೇದಿಕೆ ಕೂಡ ಸಿಕ್ಕಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ನೀವು ಏನು ಇವತ್ತು ಒಂದು 4ನೇ ತಾರೀಕಿಗೆ ಒಂದು ಪ್ರತಿಭಟನೆ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮಗಳು, ಅದು ಬಹುಶಃ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ನಡೆದಂಥ ಒಂದು ಪ್ರತಿಭಟನೆಯ ದಿನ ಇವತ್ತು. ಯಾಕೆ ಅಂತ ಕೇಳಿದರೆ, ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸದೆ ಸಿಬ್ಬಂದಿಗಳ ಜೊತೆಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಹೊರಗಡೆಯಿಂದ ಬೆಂಬಲ ಕೊಟ್ಟಂಥವರು ಪ್ರತಿಭಟನೆ ಮಾಡಿದ್ದಂಥದ್ದು, ಮತ್ತು ಕರಾವಳಿಯಲ್ಲೂ ಕೂಡ ಅದರ ಒಂದು ಕಾವು ಹುಟ್ಟಿಕೊಂಡಂಥದ್ದು. ಇದರ ಬಗ್ಗೆ ನಾವು ಒಂದಷ್ಟು ಚರ್ಚೆ ಮಾಡೋಣ. ಸರ್, ಏನು ಈಗ ನಿಜವಾಗ್ಲೂ ಪೊಲೀಸರಿಗಿರುವ ಸಮಸ್ಯೆಗಳು ಏನು, ಯಾಕಾಗಿ ಈ ಒಂದು ದಿನ ಆಯಿತು, ಒಂದು ಪ್ರತಿಭಟನೆಯ ಒಂದು ಹಂತಕ್ಕೆ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಈಗ ಸುಮಾರು 42 ವರ್ಷದಿಂದ ಸರ್ವಿಸ್ ಆಗಿ ಈಗ ಒಂದು 6-7 ವರ್ಷ ರಿಟೈರ್ಡ್ ಆಗಿದೆ. ಜೀವನದಲ್ಲಿ ನಾವು ಬದುಕಬೇಕಂತೇಳಿ ಬರೋದು, ಯಾವ ಇದಕ್ಕೆ ಇಲಾಖೆಗೆ ಬೇಕಾದ್ರೆ ಬರಲಿ. ಆದರೆ ಕಠಿಣ ಸನ್ನಿವೇಶವನ್ನು ನೋಡುವಂಥದ್ದು ನಾವು ಪೊಲೀಸ್ ಇಲಾಖೆ. ಹೌದು, ಅವ್ರಿಗೆ ಜೀವನವಿಲ್ಲ. ಜೀವನದಲ್ಲಿ ಏನಾದರೂ ತಾರತಮ್ಯ ಆದರೆ ಒಂದು ಹೇಳ್ಕೊಳ್ಳಿಕ್ಕೆ ಯಾರ ಹತ್ರ ಅವರಿಗೆ ಒಂದು ಆಕಾಡ ಇಲ್ಲ. ಇವತ್ತೊಂದು ಆಕಾಡ ನಿರ್ಮಾಣ ಆಗಿದೆ ಅಂತ ಹೇಳ್ತೇನೆ. ಯಾಕೆಂದರೆ ಸಮಸ್ಯೆಯನ್ನು ಸ್ಪಂದಿಸಲು ಇವತ್ತೊಂದು ದಿವಸ ಬಂದಿತ್ತು. ಇದಕ್ಕೆ ಸ್ಪಂದಿಸಲಿಕ್ಕೆ ದಿವಸ ಇವತ್ತು ಇದ್ದರೂ ಸ್ಪಂದಿಸಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇವರು ಮೈದಾನವನ್ನು ನೋಡಿದೆ ಇವತ್ತು. ಹೌದು, ಈ ಮೈದಾನದಲ್ಲಿ ಹೇಗೆ ಓಡಬೇಕು, ಯಾವ ರನ್ವೇಯಲ್ಲಿ ಹೇಗೆ ಅಂತ ಇವತ್ತು ಕಲ್ತರು. ಜಸ್ಟ್ ಸ್ಟಾರ್ಟ್ನಲ್ಲಿ ಫಸ್ಟ್ ಸ್ಟೆಪ್ಪಿಗೆ ಬಂದಿದ್ದಾರೆ. ನಿಜವಾಗಿ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಈ ದಿವಸ ಹೃತ್ಪೂರ್ವಕ ಒಂದು ನನ್ನ ಕೃತಜ್ಞತೆಯನ್ನು ಕೊಡ್ತೇನೆ. ಹಾಗೂ ಮೇಲಾಧಿಕಾರಿಗಳು ಕೂಡ ಯಾರಿಗೂ ಏನು ಅನ್ಯಾಯ ಆಗಲಿಲ್ಲ. ಇವತ್ತು ಇಂಡೈರೆಕ್ಟಾಗಿ ಹೇಳ್ತೇನೆ, ನಮ್ಮಲ್ಲಿ ಒಂದು ಸಂಘ ಆಗಿದೆ ಈಗ ಅಂತ. ಯಾಕಂದರೆ ಒಳಗೆ ಕೂತ್ಕೊಳ್ಳಿರಲಿ, ಅವರು ಹೊರಗೆ ಕೂತ್ಕೊಂಡಿರಲಿ, ಅಥವಾ ಅವರು ಕೆಲಸ ಮಾಡ್ತಾ ಇರಲಿ. ಯಾಕಂದರೆ ನಮ್ಮ ಈ ಸಂಘಟನೆಯ ಕಾವು ಸಾಧಾರಣ ಕರ್ನಾಟಕದ ಎಲ್ಲ ಮೂಲೆ ಜನರಿಗೆ ಸೇರಿದೆ. ಮಾಡಲಿಕ್ಕೆ ಆಗಲಿಲ್ಲ ಅಂತಲ್ಲ, ನಮ್ಮ ಕರ್ನಾಟಕದ ಪೊಲೀಸ್ ಸೇವೆ ಮಾಡುವ ಸಿಬ್ಬಂದಿಗಳು ಹೇಗೆ ಇದ್ದಾರೆ ಅಂತಲೂ ತೋರಿಸಿಕೊಟ್ಟಿದ್ದಾರೆ. ಇಡೀ ನಮ್ಮ ಇಂಡಿಯಾಕ್ಕೆ ತೋರಿಸಿಕೊಟ್ಟಿದ್ದಾರೆ. ಹೌದು ಹೌದು, ಇಂಥ ಸಾತ್ವಿಕ ಪೊಲೀಸ್ ಆಫೀಸರ್ ಕರ್ನಾಟಕದಲ್ಲಿ ಇದ್ದಾರೆ ಅಂದರೆ ನಾವು ಸಂತೋಷ ಪಡಬೇಕು. ಸರ್ಕಾರಕ್ಕಾಗಲಿ ಅವರ ಮೇಲಧಿಕಾರಿಗಾಗಲಿ ಏನು ಅನ್ಯಾಯ ಆಗಬಾರ್ದು ಅಂತೇಳಿ
ಸುಮ್ಮನೆ ಕೂತ್ಕೊಂಡಿದ್ದಾರೆ. ಆದರೆ ಈಗ ಈ ಪೊಲೀಸ್ ಪ್ರತಿಭಟನೆ ಅಂತ ಏನು ಇವತ್ತಿನ ದಿನ ನಿಗದಿಯಾಗಿತ್ತು, ಇದು ಕೇವಲ ಸಿಬ್ಬಂದಿಗಳ ಸಮಸ್ಯೆಗೆ ಪರಿಹಾರಕ್ಕಾಗಿ ಮಾಡ್ತಾ ಇರುವಂಥ ಒಂದು ಪ್ರತಿಭಟನೆ ಆಗಿರಲಿಲ್ಲ. ಇದೊಂದು ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಇರ್ಬೋದು, ವೃತ್ತ ನಿರೀಕ್ಷಕರ ಲೆವೆಲ್ ಇರ್ಬೋದು, DYSP ಲೆವೆಲ್ ಇರ್ಬೋದು, ಏನು IAS ಮತ್ತು IPS ಸೆಕ್ಷನ್ ಬಿಟ್ಟು, ಅದು ಸೆಂಟ್ರಲ್ ಗೌರ್ಮೆಂಟಿನ ಸ್ಯಾಲರಿ ತಗೊಳ್ಳುವವರನ್ನು ಬಿಟ್ಟು ರಾಜ್ಯ ಸರ್ಕಾರದ ಸಂಬಳಗಳನ್ನು ಆದಾಯಗಳನ್ನು ಆಗಿ ಇಟ್ಟುಕೊಂಡು ಕೆಲಸ ಬದುಕುವಂಥ ಒಂದು ಪೊಲೀಸ್ ಸ್ಥಿತಿ ಏನಿದೆ, ಅದರ ಸಮಸ್ಯೆಗಳನ್ನು ಸರ್ಕಾರ ಕೇಳಿಲ್ಲ ಅನ್ನುವ ಕಾರಣಕ್ಕಾಗಿ ಒಂದು ಪ್ರತಿಭಟನೆ ಹಾದಿ ಹಿಡಿಬೇಕಾದಂಥ ಪರಿಸ್ಥಿತಿ ಬಂತು. ಬಹುಶಃ ತಮಿಳುನಾಡಿನಲ್ಲಿ ಹಿಂದೆ ಪೊಲೀಸರದು ಸಂದೀಪ್ ಅವರೇ, ಪೊಲೀಸರು ಒಂದು ಪ್ರತಿಭಟನೆ ಮಾಡಿ ಸಾಮೂಹಿಕ ಎಸ್ಮಾಕ್ಕೆ ಒಳಗಾಗಿ ಒಂದು ಅವರ ಬದುಕನ್ನು ದುರ್ಬಲ ಮಾಡ್ಕೊಳ್ಳೋಂಥ ಘಟನೆ ನಮ್ಮ ಕಣ್ಣೆದುರಿಗಿದೆ. ಆದರೆ ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಸಂದರ್ಭದಲ್ಲಿ ಏನು ಇವತ್ತಿನ ದಿನಕ್ಕೆ ಮಾಧ್ಯಮಗಳು ಪೊಲೀಸರಿಗೆ ಬೆಂಬಲಕ್ಕೆ ನಿಂತಿದ್ದಾವೆ, ಸ್ಥಳೀಯ ಸಂಘ ಸಂಸ್ಥೆಗಳು ಬೆಂಬಲಕ್ಕೆ ನಿಂತಿದ್ದಾವೆ, ವಿರೋಧ ಪಕ್ಷ ಮತ್ತು ಪಕ್ಷೇತರ ಪಕ್ಷಗಳು ಕೂಡ ಬೆಂಬಲಕ್ಕೆ ನಿಂತಿದ್ದಾವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರ ಒಂದು ಮಾತು ಹೇಳುತ್ತೆ, ಏನಂತ ಹೇಳಿದರೆ ನಮ್ಮ ಜೊತೆ ಚರ್ಚೆಗೆ ಪೊಲೀಸರು ಬರಲಿಲ್ಲ ಅನ್ನುವಂಥ ಒಂದು ಮಾತು ಹೇಳುತ್ತೆ. ಆದರೆ ಪೊಲೀಸರ ಒಂದು ಬದ್ಧತೆ, ಪೊಲೀಸರ ಒಂದು ಕಾರ್ಯಕ್ಷೇತ್ರ, ಪೊಲೀಸರ ಒಂದು ಪರಿಸ್ಥಿತಿ, ಅವರ ಒಂದು ವ್ಯವಸ್ಥೆ ಏನಿದೆ ಅದು ಸರ್ಕಾರಕ್ಕೆ ಗೊತ್ತಿದ್ದೇ ಇದೆ. ಅದೇ ಏನು ಮಾತುಕತೆಗೆ ಬರಬೇಕಾದಂಥ ಅವಶ್ಯಕತೆ ಏನು ಇರಲಿಲ್ಲ, ಅದೇನೇ ಇರಲಿ. ಆದರೆ ನಮ್ಮ ನಿರೀಕ್ಷೆ ಏನಿತ್ತು ಪೊಲೀಸರಿಗಾಗಲಿ, ಪೊಲೀಸ್ ಸಂಘ ಅದಕ್ಕೆ ಬೆಂಬಲ ಕೊಡುವಂಥ ಸಂಘ ಸಂಸ್ಥೆಗಳು, ಮಾಧ್ಯಮಗಳ ನಿರೀಕ್ಷೆ ಇವತ್ತೆಲ್ಲೋ ಮಟ್ಟಿಗೆ ಒಂದು ಎಡವಿದಂಗೆ ಅನಿಸುತ್ತಾ ನಿಮಗೆ? ಹೇಗೆ ಇದು ಎಡವಿದಾಗೆ ನಿಮ್ಗೆ ಅನಿಸಿದ್ರು ಇದು ಸಕ್ಸಸ್ಫುಲ್ ಅಂತೇಳಿ ನಾನು ಹೇಳ್ಬೋದು. ಯಾಕಂತ ಹೇಳಿದರೆ ಪೊಲೀಸರಿಗೆ ಏನು ಸಮಸ್ಯೆ ಇತ್ತು ಅನ್ನುವಂಥದ್ದು ಈ 4ನೇ ತಾರೀಕು ಆಸ್ಪಾಸಿನಲ್ಲಿ ಮಾತ್ರ ಜನರಿಗೆ ಗೊತ್ತಾದಂಥದ್ದು. ಆರ್ಡರ್ಲಿ ಸಿಸ್ಟಮ್ ಪೊಲೀಸಲ್ಲಿ ಇತ್ತಂತೇಳಿ ಗೊತ್ತಾಗಿದೆ ಇವತ್ತು ಕೆಲವರಿಗೆ. ಇನ್ನೊಂದು, ಅವರಿಗೆ ವಾರದ ರಜೆಯಲ್ಲಿ ಕೇವಲ 200 ರೂಪಾಯಿ ಇತ್ತೀಚೆಗೆ, ಮೊನ್ನೆವರೆಗೂ 40-60 ಏನೋ ಇತ್ತು, ಈಗ ಜಾಸ್ತಿ ಮಾಡಿದ ಮೇಲೂ 200 ರೂಪಾಯಿ ದಿನಕ್ಕೆ ಕೊಡ್ತಾ ಇದ್ದಾರಂತೆ ಗೊತ್ತಾಗಿದ್ದು ಇತ್ತೀಚೆಗೆ. ಆರೋಗ್ಯ ಭಾಗ್ಯದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಅಂತಹ ಮೇಜರ್ ಸಮಸ್ಯೆ ಗೊತ್ತಾಗಿದ್ದೇ ಇತ್ತೀಚೆಗೆ. ಆರೋಗ್ಯ ಭಾಗ್ಯ ಯೋಜನೆಯಲ್ಲಿ ನಾವು ನಿವೃತ್ತ ಪೊಲೀಸರು ಬಿಡಿ, ನಮಗೆ ಹೇಗೂ ಆರೋಗ್ಯ ಭಾಗ್ಯ ಯೋಜನೆ ನಿವೃತ್ತಿಯ ನಂತರ ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನು ಎಷ್ಟು ಗೋಗರ್ದು ಕೇಳ್ಕೊಂಡ್ರು ಕೊಡ್ತಾ ಇಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಆದರೆ ಈಗ ಸೇವೆಯಲ್ಲಿರುವವರು ಎಷ್ಟರ ಮಟ್ಟಿಗೆ ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ? ಒಂದು ಆಸ್ಪತ್ರೆಗೆ ಹೋದರೆ ಆರೋಗ್ಯ ಭಾಗ್ಯ ನೀವು ಬನ್ನಿ ಆಯಿತು, ಚಿಕಿತ್ಸೆ ಎಲ್ಲ ಆದಮೇಲೆ ಒಂದು ದೊಡ್ಡ ಬಿಲ್ಲು. ಕೆಲವೊಂದು ಆಸ್ಪತ್ರೆ ಹೇಳೋದು, ಎಲ್ಲ ಆಸ್ಪತ್ರೆ ಅಲ್ಲ. ಯಾಕೆ ಸ್ವಾಮಿ, ಯಾಕೆ ಈ ಥರ ಬಿಲ್ಲು? ನಾವು ಆರೋಗ್ಯ ಭಾಗ್ಯದಲ್ಲಿ ಬಂದಿದ್ದೀವಿ, ನಮಗೆ ಫ್ರೀ ಆಗಬೇಕು. ಅದು ಕೆಲವೊಂದು ಮೆಡಿಸಿನಿಗೆ ಮಾತ್ರ. ಇವರು ಆರೋಗ್ಯ ಭಾಗ್ಯ ಅಂತ ಹೇಳ್ತಾ ಇರೋದು ಕೆಲವೊಂದು ಮೆಡಿಸಿನಿಗಿಲ್ಲ. ಮತ್ತು ಅದರೊಟ್ಟಿಗೆ ನಾವು ಹೊರಗಿಂದ ಡಾಕ್ಟರ್ನ ಕರೆಸಿದ್ದೇವೆ, ಅವ್ರದ್ದು ಚಾರ್ಜ್ ಬೇರೆ ಆಗ್ತದೆ, ಎಕ್ಸ್ಟ್ರಾ ಫೀಸ್. ಇದು ಯಾವ ನ್ಯಾಯ ಸ್ವಾಮಿ? ಇದು ಆರೋಗ್ಯ ಭಾಗ್ಯ ಅಂತ ಹೇಳಿದ್ಕೊಳ್ಳಿ, ಮತ್ತು ಅದಕ್ಕೆ ಸರಿಯಾದ ಫಂಡ್ಗಳನ್ನು ಇವರು ಕೊಡೋದಿಲ್ಲ. ಬೆಂಗಳೂರಲ್ಲಿ ಯಾವ ಆಸ್ಪತ್ರೆಗೆ ಹೋದ್ರು ಕೆಲವು ಕಡೆ, ಹೆಚ್ಚಿನ ಕಡೆಯಲ್ಲಿ ಆರೋಗ್ಯ ಭಾಗ್ಯ ನಮಗೆ ಫಂಡ್ ಇಲ್ಲ ಸ್ವಾಮಿ. ಆಸ್ಪತ್ರೆಗೆ ಯಾವಾಗಲೂ ಯಾವಾಗ ಹೋಗ್ತಾರೆ? ದಾಖಲಾಗಲಿಕ್ಕೆ. ಅಲ್ಲಿ ಅಡ್ಮಿಟ್ ಆಗಲಿಕ್ಕೆ ಹೋದವನು, ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಹೋದವನು, ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಹೇಳಿದರೆ ಅಲ್ಲಿ ಟೈಮಿಂಗು ಇಂಪಾರ್ಟೆಂಟ್ ಆಗಿರ್ತದೆ. ಏನು ಮಾಡು ಸ್ವಾಮಿ ಆತ? ಅಲ್ಲ, ಈಗ ನಾನು ಕೇಳ್ತಿರೋದು ಇವತ್ತಿನ ಪ್ರತಿಭಟನೆ ಏನಿದೆ, ಇವತ್ತು ಬಹುಶಃ ದಕ್ಷಿಣ ಕನ್ನಡ ಮತ್ತು ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೊಂದು ಕಾವು ಪಡ್ಕೊಳ್ಳಿಲ್ಲ. ಉಡುಪಿಯಲ್ಲಿ ಸ್ವಲ್ಪ ಇತರ ಕಾರ್ಮಿಕ ವೇದಿಕೆ ಮತ್ತು ಕೆಲವು ಸಂಘಟನೆಗಳ ಸಹಕಾರದಲ್ಲಿ ಒಂದು ಉದ್ದೇಶ ಸಾಧನೆ ಆಗಿದೆ. ಆದರೆ ಈಚೆಗೆ ಕೋಸ್ಟಲ್ ಈಚೆ ಬಂದ ಕೂಡಲೇ ಬೈಂದೂರು, ಶಿರೂರು, ಈಚೆಗೆ ಕುಂದಾಪುರ, ಮಸಬಳ್ಳಿ ಶಂಕರಣ, ಈಚೆಗೆ ಪಡುಬಿದ್ರಿ, ಬೆಂಗಳೂರು, ಸುಳ್ಯಕ್ಕೆ ಹೋದಾಗ ನಿಮಗೆ ಅಲ್ಲಿ ಅಷ್ಟರ ಮಟ್ಟಿಗೆ ಎಲ್ಲಿ ಎಫೆಕ್ಟೇ ಆಗಲಿಲ್ಲ. ಅಂದರೆ ಪೊಲೀಸರು ಡ್ಯೂಟಿ ಮಾಡಿರ್ಬೋದು ಅಥವಾ ಮಾಡದೇ ಇರ್ಬೋದು, ಆದರೆ ಪ್ರತಿಭಟನೆಯ ಒಂದು ಇಫೆಕ್ಟ್ ಅಲ್ಲಿ ಕಾಣಲಿಲ್ಲ. ಇದಕ್ಕೆ ಏನು ಕಾರಣ ಇರ್ಬೋದು? ಏನಿರ್ಬೋದು? ಎರಡು ಪ್ರಬಲ ಕಾರಣ. ಹೇಳಿ ಸರ್. ಒಂದು, ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಸಂಬಳ ಜಾಸ್ತಿ ಮಾಡ್ತೇವೆ, ಈಚೆಯಿಂದ ಏನು ಇದು ಕೊಡ್ತೇವೆ, ಇವರು ಹೇಳಿದ್ರಲ್ಲ ಅದು ಕೊಡ್ತೇವೆ, ಕಟ್ಟಡ ಆಲ್ರೆಡಿ ಆಗಿದೆ, ನಿಮಗೆ ಮನೆ ಮಾಡಿ ಕೊಟ್ಟಿದ್ದೇವೆ, ವೀಕ್ಲಿ ಅಪ್ ಕೊಡ್ತೇವೆ, ರಜೆ ಕೊಡ್ತೇವೆ ಅಂಥೇಳಿ ಒಂದು ಅಂಶದ ಒಂದೊಂದನ್ನು ಸರ್ಕಾರ ಭರವಸೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಒಂದು. ಎರಡನೇ, ಈ ಭರವಸೆ ರೂಪದಲ್ಲಿ ಮೇಲಾಧಿಕಾರಿಗಳಿಗೆ ಈ ಕೆಲಸ ಮಾಡಬಾರ್ದು, ಇವರು ಇವತ್ತಿನ ಮಟ್ಟಿಗೆ ಯಾವುದನ್ನು ಪ್ರತಿಭಟನೆಗೆ ಮುಂದೆ ಹೋಗಬಾರ್ದು ಎಂಬ ಇದನ್ನು ಪ್ರತಿಯೊಬ್ಬನ ತಲೆಗೆ ತಗೊಂಡು ಮೇಲಾಧಿಕಾರಿಗಳು ನೋಡಿ ಈಗ ಆದರೆ ಸಮಸ್ಯೆ ಆಗ್ತದೆ ಇಂಥದ್ದು ಪ್ರಶ್ನೆ ಎಲ್ಲ ನಮ್ಮ ಪಾಪದವರು ಒಂದು ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಾಕಿದರೆ ಅವ್ರಿಗೆ ಏನು ಒತ್ತಡ ಬರ್ತದೆ?
ಮತ್ತು ಎಲ್ಲ ಕೆಲವು ಕಾಯ್ದೆ ಎಲ್ಲ ಹೇಳಿದ್ರೆಲ್ಲ ಅಡಿಯಲ್ಲಿ ಹಾಕಿ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೇವೆ ಹಾಗೆ ಹೀಗೆ ಅಂತ ತುಂಬ ಸಮಸ್ಯೆಯ ಪ್ರಶ್ನೆಯನ್ನು ಹಾಕಿದ್ದಾರೆ. ಅವ್ರು ಬಿಡಿ, ಅವ್ರ ಹೆಂಡತಿ ಮಕ್ಕಳಾದರೂ ಏನಾದರೂ ಬಂದು ಏನಾದರೂ ಹೇಳ್ಬೋದು ಅಂತ ಹೇಳಿ ಅವರನ್ನು ಸಹ ನಾವೆಲ್ಲ ಹೋಗಿ ವಿಚಾರಿಸಿದ್ದೆ. ಅವರು ಕೂಡ ಬರಬಾರದು ಎಂಬ ಒಂದು ಕೆಲವು ಕಡೆ ಗೃಹ ಬಂಧನದಲ್ಲಿ ಇಟ್ಟಂತ ಪರಿಸ್ಥಿತಿ ಆಗಿದೆ ಇವತ್ತು. ಕೆಲವು ಕ್ವಾರ್ಟರ್ಸ್ ನ ಆಸುಪಾಸಲ್ಲಿ ಕರೆಂಟೇ ಇಲ್ಲ ಅಂತ. ಹಾಗೂ ಕೆಲವು ಕಡೆಯಲ್ಲಿ ರಾಜ್ಯದಲ್ಲಿ ಕೇಬಲ್ ಕನೆಕ್ಷನ್ ಅನ್ನು ಆಚೆ ಮಾಡಿದ್ದಾರೆ. ಇದೆಲ್ಲ ಒಂಥರ ಫಿಕ್ಸಿಂಗ್ ರೀತಿಯಲ್ಲಿ ಆಗಿದೆ ಇವತ್ತಿನ ಮಟ್ಟಿಗೆ. ಪೊಲೀಸ್ ಫ್ಯಾಮಿಲಿಗಳು ಬೀದಿಗೆ ಇಳಿಯದ ರೀತಿಯಲ್ಲಿ ಅವರನ್ನು, ಪೊಲೀಸ್ ಫ್ಯಾಮಿಲಿಯನ್ನು, ನೀವು ಸ್ಟ್ರೈಕಿಗೆ ಹೋದ್ರೆ ನಿಮ್ಮನ್ನು ವಸತಿ ಗೃಹದಿಂದ ಹೊರಗೆ ಹಾಕ್ತೇವೆ ಅಂತೇಳಿ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ಅಲ್ಲ, ಒಂದು ಕಡೆ ಈಗ ಪೊಲೀಸರು ಮತ್ತು ಪೊಲೀಸರ ಫ್ಯಾಮಿಲಿ, ಕುಟುಂಬ, ಸರಿ, ಅದಕ್ಕೆ ಅವರಿಗೆ ಅವ್ರದ್ದೇ ಆದ ಒಂದು ಒತ್ತಡ ಅಥವಾ ಪ್ರೆಷರ್, ಬ್ಲ್ಯಾಕ್ ಮೇಲ್ ಅಥವಾ ಹ್ಯಾರಾಸ್ಮೆಂಟ್ ಇರ್ಬೋದು. ಆದರೆ ಕೆಲವು ಸಲ ನಾವು ಅದನ್ನು ಬಿಟ್ಟು ಹೊರಗೆ ಬಂದಾಗ ನಾವು ಸಾಕಷ್ಟು, ಈಗ ಇವತ್ತು ಬೆಳಗಿನ ತನಕೂ ಸಾಕಷ್ಟು ಸಂಘ ಸಂಸ್ಥೆಗಳು ನಾವು ಬೆಂಬಲ ಕೊಡ್ತೇವೆ, ಬಾಹ್ಯವಾಗಿ ಬೆಂಬಲ ಕೊಡ್ತೇವೆ, ನಾವು ಪ್ರತಿಭಟನೆಗಿಳಿತೇವೆ, ಪೊಲೀಸರು ನಮ್ಮ ಜೊತೆ ಬರಬೇಕಾಗಿಲ್ಲ ಅನ್ನುವಂಥ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟುಕೊಂಡಿದ್ದರು. ಸೊ ಎಲ್ಲ ಒಂದು ಹಂತದಲ್ಲೂ ಕೂಡ ಪೊಲೀಸರ ಜೊತೆಗೆ ಆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಏನು ಮುಂಚೂಣಿಗೆ ಹೋಗಿದ್ದಾರೆ ಅವರನ್ನು ಮೆಟ್ಟುವಂಥ ಕೆಲಸಗಳನ್ನು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮಾಡಿದೆ ಅಂತ ಅನ್ಸುತ್ತಾ? ಹೇಗೆ? ಖಂಡಿತವಾಗಿ 100ಕ್ಕೆ 100 ಮಾಡಿದೆ. ಹಲವಾರು ಸಂಘಟನೆಗಳಿಗೆ ನೀವು ಹೋಗಬಾರ್ದು ಅನ್ನುವಂಥ ಒಂದು ಕೆಲವರು ಧಮಕಿ ಹಾಕಿದಾರಂತ ನಮಗೆ ಮಾಹಿತಿ ತಿಳಿದು ಬಂದಿದೆ. ಮತ್ತು ಈಗ ನಾವು ಏನು ಇವತ್ತಿನ ದಿನ ಏನು ಉಡುಪಿಯಲ್ಲಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡ್ಲಿಕ್ಕೆ ಹೋಗಿತ್ತು, ಅಲ್ಲಿ ಸಾಧಾರಣ ಮಟ್ಟಿಗೆ ನಮ್ಮದು ಯಶಸ್ವಿ ಆಗಿದೆ ನಾವು ಎಣಿಸ್ಕೊಂಡಷ್ಟು ಅಂತೇಳಿ ನಾವು ಎಣಿಸ್ತೇವೆ. ಯಾಕಂದರೆ ನಾವು ಹುತಾತ್ಮರ ಸ್ಮಾರಕದಿಂದ ಜಿಲ್ಲಾಧಿಕಾರಿಯವರ ಕಚೇರಿಯವರೆಗೆ ಬರುವಾಗ ರಸ್ತೆಯಲ್ಲಿ ಎಲ್ಲಿಯೂ ಟ್ರಾಫಿಕ್ ಪೊಲೀಸ್ ಇರಲಿಲ್ಲ, ಬದಲಿಗೆ ಹೋಮ್ ಗಾರ್ಡ್ ಅನ್ನು ಇಡ್ತಾ ಇದ್ರು. ಇದಕ್ಕೆ ಕಾರಣ ಏನು? ಎಲ್ಲಿ ಹೋದ್ರಾಗದೆ ಅವರಂತೂ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಲ್ಲ. ಭಾಗವಹಿಸುದು ಬೇಡ ಅಂತ ಹೇಳಿತ್ತು. ನಮ್ಗೆ ಪೊಲೀಸರು ನೇರವಾಗಿ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಎಸ್ಮಾ ಅದು ಇದು ಅಂತ ಹ್ಯಾರಾಸ್ಮೆಂಟ್ ಆಗುದು ನಮಗೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ನೀವು ಭಾಗವಹಿಸಬೇಡಿ, ನಿಮ್ಮ ಪರವಾಗಿ ನಾವು ಸಂಘಟನೆಗಳನ್ನು ಕರೆದುಕೊಂಡು ನಾವು ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತೇವೆ ಅಂತ ನಾವು ಪ್ರೆಸ್ ಮೀಟ್ ಅಲ್ಲೂ ಹೇಳಿತ್ತು, ಎಲ್ಲ ಕಡೆಯಲ್ಲೂ ಹೇಳಿತ್ತು. ಆದ್ರೂ ಇವತ್ತು ರಸ್ತೆಯಲ್ಲಿ ಉಡುಪಿಯಿಂದ ಮಣಿಪಾಲದವರೆಗೆ ಹೋಗುವಾಗ ಎಲ್ಲೂ ನಾವು ಪೊಲೀಸರನ್ನು ನೋಡ್ಲಿಲ್ಲ. ಬದಲಿಗೆ DC ಕಚೇರಿಯಲ್ಲಿ ಮಾತ್ರ ಒಂದು 4 ಜನ ಪೊಲೀಸರು ಗೇಟ್ ಹತ್ರ ಇದ್ರು, ಬಿಟ್ರೆ ಎಲ್ಲೂ ಇರಲಿಲ್ಲ. ಬರೀ ಹೋಮ್ ಗಾರ್ಡ್ ಮಾತ್ರ 1, 2, 3 ಜನ ಇದ್ರು. ಇದ್ರ ಅರ್ಥ ಏನು ಸ್ವಾಮಿ? ಇದರ ಅರ್ಥ ಈಗ ನೀವು ಹೇಳೋ ಪ್ರಕಾರ ನಾವು ಯೋಚನೆ ಮಾಡೋದಾದ್ರೆ ಖಂಡಿತವಾಗಿ ಇದು ಎಲ್ಲೋ ಒಂದು ಹಂತದಲ್ಲಿ ಇಫೆಕ್ಟ್ ಆಗಿದೆ. ಜೀವಮಾನದಲ್ಲಿ ಕಲ್ಸಂಕ ಜಂಕ್ಷನ್ ಅಲ್ಲಿ ಪೊಲೀಸ್ ಇಲ್ಲದೆ ಇರುವುದನ್ನು ನೋಡಿದ್ದು ನಾನು ಇವತ್ತೇ. ಓಕೆ, ಖಂಡಿತ ಹೆವಿ ಟ್ರಾಫಿಕ್ ಇರುವ ಟೈಮಲ್ಲಿ ಈಗ ಪೊಲೀಸರಿಗೆ ಇರುವ ಅಭದ್ರತೆಯ ಸಮಸ್ಯೆ, ಆಮೇಲೆ ಅವರ ಮೇಲೆ ಪ್ರಕರಣ ತಾನಾಗಿ ಹೇರುವಂಥ ಒಂದು ಸಮಸ್ಯೆಗಳು ಬಹುಶಃ ಅವರನ್ನು ಪ್ರತಿಭಟನೆಗೆ ಕರ್ಕೊಂಬರದೇ ಇದ್ದಿರಬಹುದು ಖಂಡಿತವಾಗಿ. ಆದರೆ ಇವರು ನಮ್ಮ ವಿಶ್ವನಾಥ ಶೆಟ್ಟಿ ಹೇಳಿದ ಹಾಗೆ ಇದೊಂದು ಹಂತ, ಒಂದು ಫೌಂಡೇಶನ್ ಆಗಿದೆ. ಪರೋಕ್ಷವಾಗಿ ರಾಜ್ಯದಲ್ಲಿ ಒಂದು ಪೊಲೀಸರ ಯೂನಿಯನ್ ಆರಂಭ ಆಗಲಿಕ್ಕೆ ಒಂದು ವೇದಿಕೆ ಆಗಿದೆ ಅನ್ನೋದ್ರ ಬಗ್ಗೆ. ಇನ್ನು ಮುಂದೆ ಇದು ಶಶಿಧರ ಅವರ ಬಂಧನ, ಆಮೇಲೆ ಇದರ ಬಗ್ಗೆ ನಾವು ಒಂದು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಒಂದು ತಗೊಳ್ಳೋಣ ಒಂದು ಚಿಕ್ಕ ವಿರಾಮ. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ನಮ್ಮ ಸ್ಪಂದನ ವಾಹಿನಿಯ ಪಬ್ಲಿಕ್ ಮೇಲ್ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈಗ ನಾವು ಇವತ್ತಿನ ಚರ್ಚೆಯಲ್ಲಿ ವಿಶೇಷವಾಗಿ ಪೊಲೀಸರ ಪ್ರತಿಭಟನೆ, ಏಳು ಬೀಳುಗಳು ಹಾಗೂ ಮುಂದಿರುವ ಸವಾಲುಗಳು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ವಿಶ್ವನಾಥ್ ಶೆಟ್ಟಿ ಮತ್ತು ಸಂದೀಪ್ ಕುಮಾರ್ ಇದ್ದಾರೆ. ನಾವು ಸಂದೀಪ್ ಕುಮಾರ್ ಅವರೇ, ನಾವೀಗ ಏನು ಇವತ್ತಿನ ಪ್ರತಿಭಟನೆ ಬಗ್ಗೆ ಮಾತಾಡ್ತಾ ಇದ್ವಿ. ಇದಕ್ಕೆ ಪೂರಕವಾಗಿ ಪ್ರತಿಭಟನೆಯ ಹಿನ್ನೆಲೆಯನ್ನು, ಜವಾಬ್ದಾರಿಯನ್ನು ತಗೊಂಡಂಥ ರಾಜ್ಯ ನಾಯಕ ಅಂತ, ಅಘೋಷಿತ ನಾಯಕ ಅಂತ ಗುರುತಿಸ್ಕೊಂಡಂಥ ಶಶಿಧರ್ ಅವರನ್ನು ಬಂಧನ ಮಾಡಿದರು. ಏನೋ ಒಂದು ಕಡೆ CM ಅವರು ಹೇಳಿದರು ಅದು ಅಘೋಷಿತ ಮತ್ತು ರಿಜಿಸ್ಟರ್ಡ್ ಅಲ್ಲದ ಒಂದು ಸಂಘ, ಮತ್ತು ಅವನು ನಿವೃತ್ತಾಗಿ ಏನೋ ಅವನಿಗೆ ಸಂಬಂಧ ಇಲ್ಲ, ಈ ಪೊಲೀಸರಿಗೂ ಅವನಿಗೆ ಸಂಬಂಧ ಇಲ್ಲ ಅನ್ನೋಂಥ ಒಂದು ಅಸಂಬದ್ಧವಾದಂಥ ಒಂದು ಹೇಳಿಕೆಗಳನ್ನು ಅವರು ಕೊಟ್ಟರು. ಸೊ ಈ ಹಿನ್ನೆಲೆಯಲ್ಲಿ ಕೋಟದ ಸಬ್ ಇನ್ಸ್ಪೆಕ್ಟರ್ ಕೂಡ ಸ್ವಲ್ಪ ಮಾನಸಿಕವಾಗಿ ನೊಂದು, ಅವರೊಂದು ನನಗೆ ಭಾಳ ಗುರುತಿಸಬೇಕಾದಂಥ ಒಬ್ಬ SI ಅಂತೇಳಿ ಡ್ಯೂಟಿಲಿರುವಂಥ ಒಬ್ಬ ಸಿಬ್ಬಂದಿ ಅಧಿಕಾರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕಬ್ಬಲ್ ರಾಜು ಇದಕ್ಕೆ ರಾಜೀನಾಮೆ ಕೊಡುವಂಥ ಒಂದು ಆಲೋಚನೆಯನ್ನು ಕೂಡ ಮಾಡಿದರು. ಸೊ ಅದಾದ ಮೇಲೆ ಕೆಲವು ಸಲ ಬ್ರೈನ್ ವಾಶ್ ಮಾಡುವಂಥದ್ದು, ರಾಜ್ಯ ಪಂಚಾಯತಿಗೆ ಮಾಡುವಂಥ ಇಂಥದ್ದೆಲ್ಲ ಆಯಿತು.
ಸೊ ಇದು ಆ್ಯಕ್ಚುಲಿ ಏನು, ಹೇಗೆ ನಿಮ್ಮ ಈ ಮತ್ತು ಇನ್ನೊಂದು ಏನನ್ನು ಬಹಳ ಮುಖ್ಯವಾಗಿ ನಿಮಗೆ ಇಷ್ಟು ವರ್ಷದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಆಗದೇ ಇರಲಿಕ್ಕೆ ಕಾರಣ ನಿಮಗೆ ಒಂದು ಸಂಘಟನೆ ಇಲ್ಲದೇ ಇರುವಂಥದ್ದು ಅಥವಾ ಒಂದು ಆ ಹೋರಾಟದ ದಾರಿ ಇಲ್ಲದೇ ಇರುವಂಥದ್ದು. ಸೊ ಅದನ್ನು ನೀವು ಇವತ್ತು ಕಂಡುಕೊಂಡಿದ್ದೀರಿ, ಮೊದಲ ಹಂತವಾಗಿ ಕಂಡುಕೊಂಡಿದ್ದೀರಿ. ಸೊ ಯಾಕೆ ಈ ಸಮಸ್ಯೆಗಳಿದೆ, ಏನು ಸಮಸ್ಯೆ, ಮುಖ್ಯವಾಗಿ ಏನು ಸಮಸ್ಯೆಗಳಿದೆ ನಿಮಗೆ? ನಮ್ಮ ಮುಖ್ಯಮಂತ್ರಿಗಳಿಗಾಗಲಿ ಗೃಹ ಮಂತ್ರಿಯವರಿಗಾಗಲಿ ಶಶಿಧರ್ ಅವರಿಗೆ ಪೊಲೀಸ್ ಬಗ್ಗೆ ಸಂಬಂಧನೇ ಇಲ್ಲ ಅಂತ ಹೇಳುವಂಥ ಅಧಿಕಾರ ಇಲ್ಲ. ಪೊಲೀಸ್ ಬಗ್ಗೆ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಸಂಬಂಧ ಇದೆ. ಒಂದು ಕಡೆ ಕೊಲೆ ಆದರೆ, ಅತ್ಯಾಚಾರ ಆದರೆ, ಕಳ್ಳತನ ಆದರೆ, ಯಾವುದಾದ್ರೂ ಸುಸೈಡ್ ಆದರೆ, ಯಾವುದಾದ್ರೂ ಡೆಡ್ ಬಾಡಿ ಸಿಕ್ಕಿದ್ರೆ ಬೇಡ ಬಿಡಿ, ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಮತ್ತಿನ್ನೇನೋ ಒಂದು ಗಲಾಟೆ ಆಗ್ತಾ ಇದ್ರೆ ಇವರು ಪೊಲೀಸ್ ಠಾಣೆಗೆ ಬರದೆ ಮತ್ತೆಲ್ಲಿಗೆ ಹೋಗ್ತಾರೆ ಸ್ವಾಮಿ? ಹೌದು, ಖಂಡಿತ. ಪ್ರತಿಯೊಬ್ಬನ ಜೀವನದಲ್ಲಿ ಪೊಲೀಸ್ ಠಾಣೆ ಅನ್ನುವಂಥದ್ದು 24 ಗಂಟೆ 24 ಅವರ್ಸ್ ನಾವು ಪೊಲೀಸ್ ಠಾಣೆ ಓಪನ್ ಇರ್ತದೆ. ಯಾವ ಸಂಸ್ಥೆಯು ಯಾವ ಇದು 24 ಅವರ್ಸ್ ಓಪನ್ ಇರುವಂಥದ್ದು ಯಾವುದೇ ಒಂದು ಸರ್ಕಾರಿ ಕಚೇರಿ ಇರುವುದಿಲ್ಲ. ಅಗ್ನಿಶಾಮಕ ಮತ್ತು ಪೊಲೀಸ್ ಠಾಣೆ ಮಾತ್ರ. ಅಗ್ನಿಶಾಮಕ, ಪೊಲೀಸ್ ಮತ್ತೆಂತ ಆಸ್ಪತ್ರೆಯು ಕೂಡ ಇರ್ತದೆ. ಆದರೆ ಪೊಲೀಸರ ಬಗ್ಗೆ ಯಾರಿಗೂ ಸಂಬಂಧ ಇಲ್ಲ ಅನ್ನುವಂಥ ಪ್ರಶ್ನೆ ಬರುವುದೇ ಇಲ್ಲ. ಮತ್ತು ಶಶಿಧರ್ ಅವರ ಬಗ್ಗೆ ಅವರು ಧ್ವನಿ ಎತ್ತಿದ್ರಿಂದ ಅಲ್ವೇ ಈಗ ಎಲ್ಲ ಕಡೆಯಲ್ಲಿ ಪೊಲೀಸರ ಸಮಸ್ಯೆ ಗೊತ್ತಾಗ್ತಾ ಇರೋದು. ಹೌದು, ಅದು ಹೇಗೆ ಅವರಿಗೆ ಸಂಬಂಧ ಇಲ್ಲ ಅಂತಾರೆ? ಅವರು ಶಾಂತಿಯುತವಾದ ಪ್ರತಿಭಟನೆಗೆ ಇಳಿದಿದ್ರು. ನಾವು ಕೂಡ ಶಾಂತಿಯುತವಾಗಿ ಪೊಲೀಸರನ್ನು ರಜೆ ಹಾಕಿ ಏನೋ ಮಾಡಿ ನಮ್ಮೊಂದಿಗೆ ಬನ್ನಿ ಅಂತೇಳಿ ನಾವು ಯಾವತ್ತೂ ಕರೀಲಿಲ್ಲ. ಅವರ ಪರವಾಗಿ ಹೋಗ್ತೇವೆ ಅಂತ ಕರೆದಿದ್ದು. ಆದರೆ ಅವರನ್ನು ದೇಶದ್ರೋಹದ ಆರೋಪ ಅದು ಇದು ಅಂತೇಳಿ ಎಲ್ಲ ಸೆಕ್ಷನ್ ಹಾಕಿ ಅವರನ್ನು ಒಳಗಾಕೋದು ಇದೆಯಲ್ಲ. ಸೊ ಈಗ ಏನು ಈಗ ಅವರನ್ನ ನೀವು ಒಂದು ಲೀಡರ್ಶಿಪ್ ಆಗಿ ಅವರೊಬ್ಬರು ನಾಯಕತ್ವ ತಗೊಂಡು ಹೋರಾಟಕ್ಕೆ ಒಂದು ನಾಂದಿ ಹಾಕಿದ್ದಾರೆ. ಸೊ ಈ ಅವರ ಮೇಲೆ ಪ್ರಕರಣ ದಾಖಲಾದಾಗ ತಾವೇನು ಮಾಡ್ತೀರಿ ಅಂತ, ಪೊಲೀಸರಾಗಲಿ ಅಥವಾ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ? ನ್ಯಾಯೋಚಿತವಾಗಿ ನಮಗೆ ಯಾವುದೇ ಒಂದು ದಾರಿಯನ್ನು ತೋರಿಸಿದವರು ಅವರು. ಹೌದು, ಅವರು ನಮಗಿಂತ ಹಿರಿಯವರು ಕೂಡ ಹೌದು. ಏನೋ ಒಂದು ದಾರಿ ತೋರಿಸಿದ್ದಾರೆ, ನೋಡಿ ಹೀಗೆ ಹೋಗಿ ಪೊಲೀಸ್ನವರೇ, ನಿಮ್ಮ ಕಷ್ಟಕ್ಕೆ ಸ್ಪಂದಿಸೋ ಒಂದು ಸಮಯ ಬಂದಿದೆ, ಹೀಗೆ ಮಾಡಬೇಕು ಅಂತ ಹೇಳಿದವರನ್ನು ಒಳಗೆ ಹಾಕಿ ಮತ್ತೆ ಅವರ ಪೊಲೀಸರೇ ಒಳಗೆ ಹಾಕುದು. 30 ಜನ ಬಂದು ಆ ಥರ ದಬ್ಬಾಳಿಕೆ ಮಾಡಬೇಕು, ರಾತ್ರಿಯಲ್ಲಿ ಮಾಡ್ಬೇಕಂತೇಳಿ ಯಾರು ಅಗತ್ಯನೂ ಇರಲಿಲ್ಲ. ಅದು ಒಂಥರ ಅವರನ್ನು ಬೇಕಂತೇಳಿ ಕರೆದಿದ್ರು, ಬರ್ತಿದ್ರು ಅವರು ಸ್ಟೇಷನ್, ಅವರು ಕರೆದಿದ್ರು, ಓಪನ್ ಎಲ್ಲ ತಿರ್ಕೊಂಡು ಇದ್ರು ಅವರು. ಮತ್ತೆ ಇನ್ನೊಂದು ವಿಷಯ, ಅವರು ಪ್ರೆಸ್ ಮೀಟ್ ಎಲ್ಲ ಮಾಡ್ತಿದ್ರು. ಆಗ್ಲೇ ಅವರು ಹೊರಗಡೆ ಬರುವಾಗ ಇವರು ಅರೆಸ್ಟ್ ಮಾಡ್ಬೋದಿತ್ತು. ರಾತ್ರೋರಾತ್ರಿ ಎಲ್ಲರಿಗೂ ಹೆದರಿಸಿ, ಫ್ಯಾಮಿಲಿ ಅವರಿಗೆಲ್ಲ ಹೆದರಿಸಿ ಇವರು ಆ ಥರ ಭಯಾನಕವಾದ ಒಂದು ದೃಶ್ಯವನ್ನು ಸೃಷ್ಟಿಸಬೇಕಾದ ಅಗತ್ಯವೇ ಇರಲಿಲ್ಲ ಅಲ್ಲಿ. ಅಲ್ಲ, ಆದರೆ ಸರ್ಕಾರಕ್ಕೆ ಅದರ ಅಗತ್ಯ ಇತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ನೀವು ಪೊಲೀಸರು ಪ್ರತಿಭಟನೆ ಮಾಡ್ತೀರಿ, ಪೊಲೀಸರಿಗೆ ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಸಹಕಾರ ಮಾಡ್ತಾರೆ ಅಂದಾಗ ಅದೊಂದು ದೊಡ್ಡ ದಂಗೆ ಆಗುವ ಸಾಧ್ಯತೆಗಳು ಇತ್ತು. ಅದಕ್ಕಾಗಿ ಎಸ್ಮವನ್ನು ಮಾಡ್ತೇವೆ, ಎಸ್ಮ ಹಾಕ್ತೇವೆ, ನಿಮ್ಮನ್ನು ಸಂಪೂರ್ಣವಾಗಿ ವಜಾ ಮಾಡ್ತೇವೆ ಅನ್ನುವಂಥ ಬೆದರಿಕೆಯನ್ನು ನಿಮ್ಮ IAS IPS ಅಧಿಕಾರಿಗಳು, ಅವರಿಗೆ ತೊಂದರೆ ಇಲ್ಲ, ಅವರು ಕೇಂದ್ರ ಸರ್ಕಾರದ ಸ್ಯಾಲ್ರಿಯಲ್ಲಿ ಬದುಕ್ತಾ ಇದ್ದಾರೆ. ನಿಮ್ಗೆ ಇಲ್ಲಿಯ ಬೇಸಿಕ್ ಸ್ಯಾಲ್ರಿಯನ್ನು ಇಟ್ಟುಕೊಂಡು ಯಾರು ಅವರಿಗೆ ಜೀವನ ಮಾಡಬೇಕಾಗಿಲ್ಲ. ಅಂಥವರು ಮತ್ತು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು, ಯಾಕೆ ನಮ್ಮ ಯಾವುದೇ ಜನಪ್ರತಿನಿಧಿಗಳು ಸ್ಥಳೀಯ ನಮ್ಮ ಕೋಸ್ಟಲ್ ಬೆಲ್ಟ್ನಲ್ಲಿ ಯಾಕೆ ಪ್ರತಿಕ್ರಿಯೆ ನೀಡಲಿಲ್ಲ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಇದರ ಎಲ್ಲ ಹಿನ್ನೆಲೆ ಏನಂದರೆ, ಪೊಲೀಸರ ಪ್ರತಿಭಟನೆಗೆ ಯಾರೇ ಪರೋಕ್ಷವಾಗಿ ಬೆಂಬಲ ನೀಡಿದ್ರು, ಈವನ್ ಪೊಲೀಸರು ಬೆಂಬಲ ನೀಡಿದ್ರು ಕೂಡ ಅದು ಸರ್ಕಾರಕ್ಕೆ ಇರಿಸುಮುರುಸುಂಟಾಗುತ್ತೆ ಅನ್ನುವಂಥ ಒಂದು ಮೂಲಭೂತ ಉದ್ದೇಶ. ಅದಕ್ಕಾಗಿ ಇವತ್ತು ಶಶಿಧರ್ ಮೇಯ್ನ್ ಯಾರು ಸ್ವಲ್ಪ ಜಾಸ್ತಿ ಓಡಾಡ್ತಾರೆ ಅವರನ್ನು ಅರೆಸ್ಟ್ ಮಾಡಿದರೆ ಬಾಕಿದವರಿಗೆ ಚಳಿ ಕೂತ್ಕೊಳ್ಳುತ್ತೆ, ಪ್ರತಿಭಟನೆಯ ಕಾವು ತಣ್ಣಗಾಗುತ್ತೆ ಅನ್ನುವಂಥ ಒಂದು ಉದ್ದೇಶ ಇರ್ಬೋದು ಸರ್ಕಾರದ್ದು. ಅದು ಏನೇ ಇರಲಿ, ಈಗ ಇವತ್ತಿನ ಪ್ರತಿಭಟನೆಯಲ್ಲಿ ನಿಮ್ಮ ಮಾಜಿ ಏನು ಪೊಲೀಸರು ಅಂತ ಏನು ಹೇಳ್ತಾರೆ, ನಿವೃತ್ತ ನಾವು ಅಧಿಕಾರಿಗಳು, ನಾವು ನಿವೃತ್ತ ಸಾಕಷ್ಟು ಹಿಂಸೆಗಳನ್ನು ಅನುಭವಿಸಿ ಹೊರಗೆ ಬಂದವರು ಅವರು. ಅದರಲ್ಲಿ ಈಗ ಒಂದು 100% ಜನರಾದರೂ ಹಿಂಸೆಗಳನ್ನ ಅನುಭವಿಸಿ ಹೊರಗೆ ಬಂದವರು, ಇನ್ನೊಂದು 50 ಜನ ಅವರು ಸಹಜ ನಿವೃತ್ತ ತಗೊಂಡವರು, ಇನ್ನೊಂದು 25 ಜನ ಹೀಗೆ ಮಧ್ಯದಲ್ಲಿ ವಾಲಂಟಿಯರ್ ನನಗೆ ಬೇಡಪ್ಪ ಸಾಕು ಇದು ಅಂತ ಬಿಟ್ಟವರು. ಆದರೆ ಎಷ್ಟು ಜನ ನಿಮ್ಮ ಈ ಪ್ರತಿಭಟನೆಯಲ್ಲಿ ಪೊಲೀಸರಿಗೆ ಬೆಂಬಲ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ. ಬಹಳ ಬೇಸರವಾದ ಸಂಗತಿ, ಬೇಸರದಿಂದ ಹೇಳಬೇಕು ಏನಂದರೆ, ಉಡುಪಿ ಜಿಲ್ಲೆಯ ಮಾಜಿ ಪೊಲೀಸರು ಒಂದು ಸಂಘವನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ 99-100 ಜನ ಇದ್ದಾರೆ. ಅದರಲ್ಲಿ ಕೇವಲ ಬೆರಳೆಣಿಕೆಯ ASI ಗೌರಿಶಂಕರ್ ಅವರು, ನಾಗೇಶ್ ಮೇಸ್ತಾ ಅವರು, ನಮ್ಮ ವಿಶ್ವನಾಥ್ ಶೆಟ್ಟರು ಮತ್ತು ನಾನು 4-5 ಜನ ಮಾತ್ರ ಈ ಪ್ರತಿಭಟನೆಯಲ್ಲಿ ನಮ್ಮೊಂದಿಗೆ ಸಾಥಿದ್ರು. ಮತ್ತು
ಕೇವಲ ಅವರ ಬೇಡಿಕೆಗಾಗಿ ನಾವು ಶಾಂತಿಯುತವಾದ ಒಂದು ಮನವಿ ಮಾತ್ರ ಸಲ್ಲಿಸ್ತಾ ಇತ್ತು. ಇವರು ಅಲ್ಲೇ ಮೀಟಿಂಗ್ ಮಾಡ್ತಾ ಇದ್ರು ಮಣಿಪಾಲದಲ್ಲಿ, ಒಂದು ಗಳಿಗೆ ಬರ್ಬೋದಿತ್ತು, ಅವರನ್ನು ಕೂಡ ಎಲ್ಲೋ ಫಿಕ್ಸಿಂಗ್ ಆಗಿರ್ಬೋದೇನೋ. ಅದು ಆರಂಭದ ಹಂತದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಸಂಘಟನೆಗಳು ಬೆಳಿಬೇಕಾದ್ರೆ ಸಾಕಷ್ಟು ಏಳುಬೀಳುಗಳಿದೆ ಸಂದೀಪ್ ಕುಮಾರ್. ಸಾಕಷ್ಟು ಅಡೆತಡೆಗಳು ಇರ್ತವೆ. ಯಾರೋ ಒಬ್ಬ ನಮಗಿಂತ ಮೇಲೆ ಹೋಗ್ತಾನೆ, ಅವನು ಒಂದು ಹೋರಾಟ ಮಾಡ್ತಾನೆ, ಅವನಿಗೆ ಬೇಕಾದ ಜನರನ್ನು ಒಟ್ಟು ಸೇರಿಸ್ತಾನೆ, ಒಂದು ಸಂಘಟನೆ ಮಾಡ್ತಾನೆ, ಅದೊಂದು ಶಕ್ತಿ ಆಗ್ತದೆ. ಆವಾಗ ಬ್ರೇಕ್ಗಳು ಬೀಳ್ತಾನೆ ಇರ್ತವೆ. ಬಟ್ ಅವರು ಕೂಡ ಒಬ್ಬರು ಸಾಮಾಜಿಕ ಕಾರ್ಯಕರ್ತರಾಗಿ, ಪೊಲೀಸರು ಅಂದರೆ ಸಾಮಾಜಿಕ ಕಾರ್ಯಕರ್ತರು, ಅವರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿ ನಿವೃತ್ತರಾದವರು ಅಟ್ಲೀಸ್ಟ್ ಒಂದು ಮೌಖಿಕವಾದ ಹೇಳಿಕೆಗಳನ್ನು ಕೊಡುವ ಮೂಲಕವಾದರೂ ಒಂದು ಇವರ ಪೊಲೀಸರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕಿತ್ತು. ಅದು ಮಾಡಿಲ್ಲ. ಅವರು ಅಲ್ಲೇ ಹಿಂದೆ ಇದ್ಕೊಂಡು ಅಷ್ಟು ಹತ್ರ ಇದ್ಕೊಂಡು ಬರಲಿಲ್ಲ ಅಂತೇಳಿ ಭಾರಿ ಬೇಸರ. ಅವರಿಗೆ ನಮ್ಮೊಟ್ಟಿಗೆ ಬರ್ಲಿಕ್ಕೆ ಆಗದೆ ಇದ್ರು ಅವರೇ ಒಂದು ಸಪ್ರೇಟ್ ಹೋಗಿ ಒಂದು ಮನವಿ ಸಲ್ಲಿಸಬಹುದಿತ್ತಲ್ಲ ಇವತ್ತಿನ ದಿನ. ಯಾಕೆ ಅವರು ಹಾಗೆ ಮಾಡಲಿಲ್ಲ? ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿದ್ರು, ಸಂಘದ ಆಫೀಸಲ್ಲಿ ಇದ್ರು, ಜಸ್ಟ್ ಒಂದು ನಮ್ಮ ಹೀಗೆ ಮನವಿ ಇದೆ ಅಂತೇಳಿ DC ಆಫೀಸ್ವರೆಗೆ ಹೋದರೆ ಅದು ಕಾನೂನು ಬಾಹಿರ ಆಗ್ತದ? ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ ಅವನ ಒಂದು ಅಳಲನ್ನು ತೋಡ್ಕೊಳ್ಳುವಂಥದ್ದು. ಅವರದ್ದೇ ಆರೋಗ್ಯ ಭಾಗ್ಯದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆರೋಗ್ಯ ಭಾಗ್ಯ ನಿವೃತ್ತಿಯ ನಂತರವೂ ಕೂಡ ಕಂಟಿನ್ಯೂ ಆಗಬೇಕು, ಪಡಿತರ ಕೂಡ ನಿವೃತ್ತಿಯ ನಂತರನೂ ಕಂಟಿನ್ಯೂ ಆಗಬೇಕಂತ ನಾವು ಹೋರಾಟ ಮಾಡ್ತಾ ಇದ್ರೆ ಅವರು ಜಸ್ಟ್ ಒಂದು ಕೂಗು ಕೊಡ್ಬೋದಲ್ಲ ನಮ್ಮೊಟ್ಟಿಗೆ. ಖಂಡಿತ. ಈಗ ಇನ್ನೊಂದು ವಿಚಾರ ಏನು, ಸರ್ಕಾರ CM ಅವರು, ಹೋಮ್ ಮಿನಿಸ್ಟ್ರು ಏನೆಲ್ಲ ಹೇಳ್ತಾರೆ, ಈಗ ನಮ್ಮ ಪೊಲೀಸ್ ಇಲಾಖೆ ಅನ್ನುವಂಥದ್ದು ಒಂದು ಕುಟುಂಬ, ಎಲ್ಲ ಒಟ್ಟಿಗೆ ಸೇರಿ ಅಪ್ಪ ಮಕ್ಕಳೆಲ್ಲ ಹೇಗೆ ಕೂತ್ಕೊಂಡು ಊಟ ಮಾಡ್ತಾರೆ ಅದೇ ರೀತಿ ಮಾಡಬೇಕು, ಅಪ್ಪ ಮಾಡಿದ್ರಲ್ಲಿ ಮಕ್ಕಳಿಗೆ ಪಾಲು ಕೊಡಬೇಕು, ಏನೋ ಅದರ ಅರ್ಥ. ಹಾಗೆ ಕುಟುಂಬ ಅಂದರೆ ಅದರ ಅರ್ಥ ನಾವೆಲ್ಲ ಒಟ್ಟಿಗಿರ್ಬೇಕು. ಎಲ್ಲಿದೆ ಈಗ ಆ ಸಿಸ್ಟಮ್? ಆ ಮಾತನ್ನು ಈಗ ಕುಟುಂಬ ಅಂತ ತಗೊಂಡಿದ್ದಾರೆ. ಇನ್ನು ಈ ಕುಟುಂಬಕ್ಕೆ ನೋವನ್ನು ಕೊಡಬಾರ್ದು. ಯಾರ ಬಾಯಲ್ಲಿ ಅದು ಬಂದಿದೆ ಅವರು ನಮ್ಮ ಕುಟುಂಬಕ್ಕೆ ನೋವು ಕೊಡಬಾರ್ದು. ಯಾಕಂದರೆ ಭಾಳ ಬೇಜಾರಲ್ಲಿ ಹೇಳ್ತಿದ್ದಾನೆ. ನಮ್ಮ ಪರಿಸರದ ಎಲ್ಲ ಕಡೆಯಲ್ಲಿ ನೋಡಿ 33, 44 ಸಾವಿರ, 35 ಸಾವಿರ ಸಂಬಳ. ಇಲ್ಲಿ ಕಾವಲು 13ರಿಂದ 15 ಪ್ಲಸ್ ರಜೆ ಸಿಕ್ಕುವುದಿಲ್ಲ. 2 3ನೇ ವೀಕ್ಲಿ ಆಫ್ ಎಂಬುದನ್ನು ಭಾಳ ಕಷ್ಟದಲ್ಲಿ ಕೊಡುವಂಥದ್ದು. ಸಿಬ್ಬಂದಿಗಳು ತುಂಬ ಕಡಿಮೆ ಇದ್ದಾರೆ ನಮ್ಮ ಸ್ಟೇಟ್. ಮತ್ತು ಈಗ ಪ್ರತಿಯೊಬ್ಬನಿಗೆ ಕಡ್ಡಾಯ ರಜೆ ಕೊಡ್ತೇವೆ ವಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸ್ಟಾಪ್ ಉಂಟು ಸ್ವಾಮಿ? ಕಡ್ಡಾಯ ರಜೆ ಕೊಡಬೇಕಾದ್ರೆ 7 ದಿವಸದಲ್ಲಿ 7 ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದು 40 ಜನರಿಗೆ 7 ದಿವಸಕ್ಕೆ ಎಷ್ಟು ಜನರಿಗೆ ರಜೆ ಕೊಡ್ಬೋದು ಅನ್ನೋ ಪ್ರಶ್ನೆ ಬರ್ತದೆ. ಆಗ ಸಿಬ್ಬಂದಿಗಳ ಕೊರತೆ ಅಲ್ಲಿ ಗ್ಯಾರಂಟಿ ಉಂಟು. ಸಿಬ್ಬಂದಿಗಳನ್ನು ಪುನಃ ಮಾಡಬೇಕಾಗ್ತದೆ. ಹೇಳಿದ್ದಾರೆ ಈಗ ಒಂದು 2,000, 5,000, 10,000. ಆದರೆ ಕೆಲವರ ಪ್ರಕಾರ ಏನು ಹೇಳ್ತಾರೆ, ಈಗ ಸಿಟಿಗಳಲ್ಲಿ, ಈಗ ಉದಾಹರಣೆ ಮ್ಯಾಂಗ್ಳೂರು ಸಿಟಿ ಇಂಥಲ್ಲೆಲ್ಲ ಪೊಲೀಸರಿಗೆ ಕೆಲಸಗಳು ಜಾಸ್ತಿ, ಗ್ರಾಮೀಣ ಭಾಗದಲ್ಲಿ ಪೊಲೀಸರಿಗೆ ಕೆಲಸಗಳು ಕಡಿಮೆ, ಆಮೇಲೆ ಕ್ರೈಮ್ ಅಪರಾಧಗಳಾಗಲಿ ಅಥವಾ ಏನು ಇಶ್ಯೂಗಳಾಗೋದು ಕಡಿಮೆ, ಹಾಗಾಗಿ ಪೊಲೀಸರು ಜಾಸ್ತಿ ಬೇಡ, ಸ್ಟೇಷನ್ಗೆ ಅಗತ್ಯ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳು ಇದೆ. ಇದರ ಬಗ್ಗೆ ತಾವೇನು ಹೇಳ್ತೀರಿ? ಗ್ರಾಮೀಣ ಪ್ರದೇಶದಲ್ಲಿ ಬೇಕಾದಷ್ಟು ಕೇಸುಗಳಾಗ್ತದೆ. ನಕ್ಸಲ್ಸ್ ಅದು ಇದು ಸಾಮಾನ್ಯ ಕೇಸುಗಳಾಗೋದಿಲ್ಲ, ಕಂಡಪಟ್ಟೆ ಆಗ್ತದೆ. ನಮಗೆ ತೋರಿಕೆಗೆ ಮಾತ್ರ ನಗರದಲ್ಲಿ ಇಂಥ ಕೇಸ್ ಆಗ್ತದೆ, ಅಂಥ ಕೇಸ್ ಅದಕ್ಕೆ ಬೇಕಾದ ಸ್ಟೇಷನ್ಗಳಿದೆ. ಗ್ರಾಮಾಂತರದಲ್ಲಿ ಎಷ್ಟು ಸ್ಟೇಷನ್ನಲ್ಲಿ ಇರ್ತದೆ? ಇದ್ದರೆ ಒಂದು ಅದಕ್ಕೆ ಸಂಬಂಧವಾದ ಕೇಸ್ಗಳೆಲ್ಲ ಆಗ್ತದೆ. ಎಲ್ಲ ಸ್ಟೇಷನಲ್ಲಿ ನಿಮಗೆ ಕೇಸ್ಗಳಾಗೋದಿಲ್ಲ ಎಂಬ ಒಂದು ಪ್ರಶ್ನೆ ಸುಮ್ಮನೆ. ಅಲ್ಲಿಗೆ ಆ ಟಾರ್ಗೆಟ್ಗೆ, ಆ ಕೇಸಿಗೆ, ಆ ಕೇಸನ್ನು ಅವಲಂಬಿಸಿಕೊಂಡು ಇವರು ಎಷ್ಟು ಸಿಬ್ಬಂದಿಗಳನ್ನು ಕೊಟ್ಟಿದ್ದಾರೆ ಅದು ಪ್ರಾಮುಖ್ಯ. ನಾವು ಪೊಲೀಸ್ ಮ್ಯಾನಲಲ್ಲಿ ಇರ್ತದೆ, ಒಂದು ಸ್ಟೇಷನ್ಗೆ ಇಷ್ಟು ಜನನ್ನು ಕೊಡಬೇಕು, ಅರ್ಧದಷ್ಟು ಜನ ಇಲ್ಲ ಈಗ ಸ್ವಾಮಿ. ಅದನ್ನು ಸುರಿಗೆ ಕೊಡಲಿ. 2ನೇ ನಮ್ಮ ಸಂಬಳವನ್ನು ಜಾಸ್ತಿ ಮಾಡಲಿ. 3ನೇ ನಮಗೆ ಆರೋಗ್ಯ ಇಲ್ಲದಾಗ ಆರೋಗ್ಯ ಕಾರ್ಡನ್ನು ಕೊಟ್ಟು ಸಂಪೂರ್ಣ ನಾವು ಯಥಾಸ್ಥಿತಿಯಲ್ಲಿ ಕೆಲಸ ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿ. ಮತ್ತು ಯಾರನ್ನು ನಾವು ದೂರದಿಲ್ಲ, ಎಲ್ಲರನ್ನೂ ನಾವು ಕ್ಷಮೆ ಕೇಳ್ತಾ ಇದ್ದೇವೆ. ಯಾಕೆಂದರೆ ನಾವು ಈ ಸಲ ಫಸ್ಟ್ ಟೈಮ್ ಇದು ನಾವು ಮಾಡುವಂಥ ಒಂದು ಕೆಲಸ, ಇದು ಸಕ್ಸಸ್ ಆಗಿರಲಿ, ಸಕ್ಸಸ್ ಆಗದೇ ಇರಲಿ, ಮುಂದಿನ ದಿವಸಗಳಲ್ಲಿ ಪೊಲೀಸ್ನವರು ಪ್ರತಿಯೊಬ್ಬರಿಗೆ ಸ್ಪಂದಿಸುವಂಥ ಒಂದು ವೇತನ ಯಾವುದೇ ಆಗಲಿ ಅದನ್ನು ಕೊಡಬೇಕಾದ್ದು ಸರ್ಕಾರದ ಮೂಲ ಕರ್ತವ್ಯ. ಹಾಗೂ ನಮ್ಮ ಮೇಲಾಧಿಕಾರಿ ಇಷ್ಟ ತನಕ ನಮ್ಮನ್ನು ನೀವು ಇದಕ್ಕೆ ಹೋಗಬೇಡಿ, ಅದಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡಿದ್ದವರು ತುಂಬ ಜನ ಇದ್ದರು. ಆದರೆ ಅವರು ಕೂಡ ಸೇರಿ ಖಾಲಿ ಕ್ರೈಮ್ ಇದರ ಮೀಟಿಂಗ್ ಮಾತ್ರ ಮಾಡೋದಲ್ಲ, ನಮ್ಮ ಕುಂದುಕೊರತೆ ಏನುಂಟು ಅಂತ ಅದನ್ನು ಕೂಡ ಮಾಡಲಿ. ಅದರಲ್ಲಿ ನಮ್ಮನ್ನಲ್ಲ,
ನಮ್ಮ ಹೆಂಡತಿ ಮಕ್ಕಳು ಇರ್ತಾರೆ. ಅಲ್ಲ ನನಗೆ ಒಂದು ಮತ್ತೆ ಪುನಃ ಗೊತ್ತಾಗ್ತಾ ಇಲ್ಲ. ಈಗ ಏನು ಸಚಿವರು ಇದ್ದಾರೆ, ಮಿನಿಸ್ಟರ್ಗಳೇನು ಇರ್ತಾರೆ, ದೊಡ್ಡ ದೊಡ್ಡ ಆಫೀಸರ್ಸ್, ಹಿಂದೆ ಮುಂದೆ ಪೊಲೀಸ್ ವಾಹನಗಳು ಗೊಯ್ 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 ಅಂತ ಹೋಗ್ತಾ ಇರ್ತವೆ. 24 ಗಂಟೆ ಅವರಿಗೆ ಕಾವಲು ಕಾಯಬೇಕು. ನಿಮ್ಮ ಸ್ಟೇಷನ್ ಇದು ಏನು ಇದು ಕಾನ್ಸ್ಟಿಟ್ಯೂನ್ಸಿ ಮುಗಿದ ಕೂಡಲೇ ಆಚೆಗೆ ಹೋದ ಕೂಡಲೇ ಅವರು ಅಲ್ಲಿಂದ ಕಾಯ್ತಿರ್ತಾರೆ. ಇಡೀ ಜೀವನವೇ ಆ ಪೊಲೀಸ್ನವರದು ಈ ಮಿನಿಸ್ಟರ್ ಹಿಂದೆ ತಿರುಗೋದಾಗತ್ತೆ. ಅಂತಹ ಪೊಲೀಸರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಎಷ್ಟು ಸಮಯ ಸರ್ಕಾರಕ್ಕೆ ಬೇಕಿತ್ತಾ ಅಥವಾ ಜನಪ್ರತಿನಿಧಿಗಳಿಗೆ ಬೇಕಿತ್ತಾ ಅನ್ನೋದು ಪ್ರಶ್ನೆ. ಯಾಕೆ ಅವರಿಗೆ ಬೇಕಿತ್ತು ಕಾಣಬೇಕು, ಯಾಕಂದ್ರೆ ನಮಗೆ ಬೇಡ. ನಮಗೆ ಆ್ಯಕ್ಚುಲಿ ಒಂದು ಜನ ಹೇಗೆ ಕಷ್ಟದಲ್ಲಿದ್ದಾರೆ ಅಂತ, ಯಾಕಂದ್ರೆ ಜನ ಸ್ಪಂದಿಸುವವ್ರನ್ನು, ಜನರ ಕಷ್ಟ ಸುಖವನ್ನು ಕೇಳುವವರು ಪೊಲೀಸರು. ಪ್ರತಿಯೊಂದು ಕಷ್ಟ ಸುಖವನ್ನು ಸ್ಪಂದಿಸಲಿಕ್ಕೆ ಬರುವವರು ಪೊಲೀಸ್ನವರು, ಪೊಲೀಸ್ ಠಾಣೆಗೆ ಬರುವವರು ಬಹಳ ಕಷ್ಟದಲ್ಲಿ ಅವರ ವೇದನೆಯನ್ನು ಹೇಳುವವರು. ಆ ವೇದನೆಯಲ್ಲೇ ಸಾಧಾರಣ ಮಟ್ಟಿಗೆ ನಾವು ಬೋಲ್ಡಾಗಿರ್ತೇವೆ. ಹಾಗಿರುವಾಗ ಇವರು ಹಿಂದೆ ಮುಂದೆ ಹೋಗೋದ್ರಲ್ಲಿ ಇದನ್ನು ಒಂದೇ ಲೆಕ್ಕಾಚಾರ ಹಾಕ್ಕೊಂಡಿರುವವರು. ನಾವು ಹಾಗೆಲ್ಲ ಪ್ರತಿಯೊಬ್ಬನ ಸಮಸ್ಯೆಯನ್ನು ವಿಚಾರಿಸಿ ಅವರ ಸಮಸ್ಯೆಗೆ ನಾವು ಸ್ಪಂದಿಸಬೇಕು. ಅಂತ ಸ್ಪಂದಿಸುವ ಪೊಲೀಸ್ನವರಿಗೆ ಇವರೆಷ್ಟು ಸ್ಪಂದಿಸ್ತಾರೆ ಇದು ಮುಖ್ಯ. ಯಾಕಂದರೆ ಈಗ ಒಂದು 4-5 ಏನೋ ಹೇಳಿದ್ದಾರೆ, ನಿನ್ನೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಮುಂದಿನ ಪ್ರಶ್ನೆಗೆ ಮುಂಚಿನ ಏನೆಲ್ಲ ಭರವಸೆ ಕೊಟ್ಟಿದ್ದಾರೆ ಈಗ ಸಂದೀಪ್? ಏನೇ ವೇತನ ಜಾಸ್ತಿ ಮಾಡ್ತೇವೆ ಹೇಳಿ, ಮತ್ತೆ ಮನೆ ಕೊಡ್ತೇವೆ, ಮತ್ತೆ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಂಡು ಹೇಳಿದ್ದಾರೆ. ಬಟ್ ಇದು ಯಾವುದು ಕೂಡ ಮೌಖಿಕವೇ ಹೊರತು ಹಣ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಮಗೆ ಕೇವಲ ಭರವಸೆ ಅಷ್ಟೇ. ಅಲ್ಲ, ಇದು ಯಾವುದು ಕೂಡ ಮೌಖಿಕ ಭರವಸೆ ಅಷ್ಟೇ ಹೊರತು ದಾಖಲೆ ಇರುವಂತ ದಾಖಲೆ ಭರವಸೆಯನ್ನು ಕೊಡ್ಲಿಲ್ಲದ್ರೆ ಈಗ ಸಾಧಾರಣ ಎಲ್ಲಾ ವೇದಿಕೆಗೆ ಬಂದ ಅವರು ಹೇಳಿಕೆ ಕೊಟ್ಟದ್ದು. ಅವರು ಈ ತರ ಎಲ್ಲ ದಬ್ಬಾಳಿಕೆ ಮಾಡೋ ಬದಲು ಸರ್ಕಾರ ನಮ್ಗೊಂದು 6 ತಿಂಗಳು ಟೈಮ್ ಕೊಡಿ, ನಾವು ನಿಮ್ಮೊಟ್ಟಿಗೆ ಮಾತುಕತೆ ಮಾಡ್ತಾ ಇದ್ದೇವೆ, ಬನ್ನಿ ಮಾತುಕತೆಗೆ, ನೀವು ಸಹ ಬನ್ನಿ, ನಿಮ್ದು ಏನು ಸಮಸ್ಯೆ ಇದೆ, ಚಿಕ್ಕ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು IPS ಆಫೀಸರ್ವರೆಗೂ ಕೇಳಿ, ನಿಮ್ಮದು ಏನು ಸಮಸ್ಯೆ ಇದೆ, ಅದು ನಿಜವಾದ ಪರಿಸ್ಥಿತಿ. ಅದು ಬಿಟ್ಟುಕೊಂಡು ನೀವು ಹೋಗಬಾರ್ದು, ಅವರು ಹೋಗಬಾರ್ದು, ಬಾಗಿಲಕ್ಕೆ ಕೂಡಿ ಹಾಕ್ತೇವೆ, ಹೀಗೆ ನಾವು ಆಣಿ ಪ್ರಮಾಣ ಮಾಡಿ ಹೇಳ್ತೇವೆ, ಹೋಗುವುದಿಲ್ಲ, ಅದೆಲ್ಲ ಬೇಡ. ಅದೆಲ್ಲ ಎಷ್ಟು ದಿನ? 1 ದಿನ 2 ದಿನ. ಇನ್ನು ತುಂಬ ಇದೆ. ಚುನಾವಣೆ ಬರ್ತದೆ, ಪ್ರತಿಯೊಂದು ಬರ್ತದೆ. ಆ ಸಂಸಾರ ಕುಟುಂಬದವರಿಗೆ ವೋಟಿಂಗ್ ಪವರ್ ಕೂಡ ಇದೆ ಅನ್ನೋದು ಇವರು ನೆನಪಲ್ಲಿ ಇಟ್ಕೊಳ್ಬೇಕು. ಹೌದು. ಈಗ ರೆವಿನ್ಯೂನವರು ಈಗ ಇಲೆಕ್ಷನ್ ಟೈಮಲ್ಲಿ ಆ ಬೂತ್ ಪೆಟ್ಟಿಗೆ ಹಿಡ್ಕೊಂಡು ಹೋದರೆ ಅವ್ರಿಗೆ 600 ರೂಪಾಯಿ ಕೊಡ್ತಾರೆ ಒಂದು ದಿವಸಕ್ಕೆ. ಪೊಲೀಸ್ನವ್ರಿಗೆ 200 ರೂಪಾಯಿ ಕೊಡ್ತಾರೆ. 300 ರೂಪಾಯಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಈ 300 ರೂಪಾಯಿಯಲ್ಲಿ ಏನು ಮಾಡ್ತಾರೆ ಅವರು? ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಸಂಪೂರ್ಣ ಭದ್ರತೆ, ಸಂಪೂರ್ಣ ಕೆಲಸ ಇರೋದು ಒಬ್ಬ ಆ ಬೂತ್ ಸೆಕ್ಯೂರಿಟಿ ಇರುವ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇದು. ಅಲ್ಲಿನ ಜನರ ಮೆಂಟಾಲಿಟಿ ಸ್ಟಡಿ ಮಾಡ್ಬೇಕು ಅವರು. ಆ ಬೂತಿಗೆ ತಗೊಂಡು ಹೋಗೋ ಬಾಕ್ಸು ಪ್ರತಿಯೊಬ್ಬರು ಆರಾಮ್ಸೆ ನಿದ್ರೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಚೆಕ್ಕಿಂಗ್ ಆಫೀಸರ್ಸ್ ಬಂದರೆ ಅಲರ್ಟ್ ಇರಬೇಕು. ಪ್ರತಿಯೊಂದು ಸಮಸ್ಯೆ ಇದೆ. ಅದೇ ಅಲರ್ಟ್ ಇದೆ ಅಂತ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗೋ ಇಲೆಕ್ಷನ್ ನಾವು ನಿಲ್ಲುವುದಿಲ್ಲ ಅನ್ಲಿಕ್ಕೆ ಆಗೋದಿಲ್ಲ. ರಾತ್ರಿ ಇಡೀ ಡ್ಯೂಟಿ ಮಾಡಿ ಅವನು ಸಿಂಗಲ್ ಮ್ಯಾನ್ ಇದ್ರೂ ಕೂಡ ಅಷ್ಟೇ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರಬೇಕು. ಜನರು ಗಲಾಟೆ ಮಾಡ್ತಾ ಇದ್ರೆ ಅದನ್ನು ಏನೋ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಷ್ಟು ರಿಸ್ಕ್ ಇದೆ. ಆದರೆ ಅವನಿಗೆ 300 ರೂಪಾಯಿ ಕೊಡ್ತಾರೆ 2 ದಿನಕ್ಕೆ. ಅಲ್ಲ, ಅದಕ್ಕೀಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಹೇಳ್ತಾರೆ ಅಂದರೆ, ಪೊಲೀಸ್ನವರಿಗೆ ಬೇರೆ ಕಡೆಯಿಂದ ಬರ್ತದೆ, ಸಾಕು ಅವರಿಗೆ ಸಂಬಳ ಯಾಕೆ ಅಂತ. ಈಗ ಮೊನ್ನೆ ಒಂದು ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಹೇಳಿದ್ರು, ಮುಖ್ಯಮಂತ್ರಿ ಆದವರು ಮಾತಾಡುವ ಮಾತೇ ಅಲ್ಲ ಅದು. ಹಾಗಾದ್ರೆ ಇವರೇ ಹಾಗಾದ್ರೆ ಕ್ರಿಯೇಟ್ ಮಾಡ್ತಾ ಇರೋದು ಭ್ರಷ್ಟಾಚಾರ. ನಿಮ್ಗೆ ಕಮ್ಮಿ ಸ್ಯಾಲ್ರಿ ಕೊಡ್ತೇವೆ, ನೀವು ಲಂಚ ತಗೊಳ್ಳಿ ಅಂತೇಳಿ ಇವರೇ ಹೇಳ್ದಾಗಾಯ್ತಲ್ಲ. ಅಲ್ಲ, ಅವ್ರು ಏನು ಹೇಳ್ತಾರೆ, ಇವರು ಮಾತಿನ ಅರ್ಥ ಅದೇ ಅಲ್ವಾ? ನೀವು ಲಂಚ ತಗೊಂಡು ಜೀವನ ಮಾಡಿ, ನಿಮ್ಗೆ ನಾವು ಸಂಬಳ ಜಾಸ್ತಿ ಕೊಡುವುದಿಲ್ಲ, ಇದೇ ಇವ್ರ ಮಾತಿನ ಅರ್ಥ ಆಯ್ತಲ್ಲ. ಜವಾಬ್ದಾರಿಯುತವಾದ ಒಂದು ಸೀಟ್ ನಲ್ಲಿ ಕೂತ್ಕೊಂಡವ್ರು, ಇವರಿಗೆ ಆ ಕುರ್ಚಿ ಕೊಟ್ಟವ್ರು ಯಾರು ಸ್ವಾಮಿ? ಅದರಲ್ಲಿ ಪೊಲೀಸರ ಓಟ್ ಕೂಡ ಇದೆ, ಅದನ್ನು ಅವ್ರು ತಿಳ್ಕೊಳ್ಬೇಕು. ಹಾಗಾದ್ರೆ ಇವ್ರು ಕೂಡ ಜೀವನ ಮಾಡ್ತಾ ಇರೋದು ಅದೇ ಅಂಥದ್ದೇ ದುಡ್ಡಲ್ಲ ಅಂತೇಳಿ ಆಯ್ತಲ್ಲ. ಈಗ 5-5 ಕೋಟಿ ತಕೊಂಡು ಒಂದೊಂದು ಓಟಿಗೋಸ್ಕರ ಈಗ ಮಾಕ್ ಆಪರೇಷನ್ ಏನೋ ಒಂದು ಮಾಡಿದ್ದಾರೆ, ವಿಡಿಯೋ ಚಿತ್ರೀಕರಣದಲ್ಲಿ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಇವರು ಕೂಡ ಅದೇ ಕೆಲಸ ಮಾಡಿರ್ಬೇಕಲ್ಲ. ಹಾಗಾದ್ರೆ ಅಲ್ಲ, ಇದು ಒಂದು ಪ್ರಶ್ನೆ. ಇನ್ನೊಂದು ಆ್ಯಂಗಲಲ್ಲಿ ನಾವು ನೋಡಿದ್ರೆ ಅದಕ್ಕೆ ಏನು ಅನಿಸುತ್ತೆ ಅಂದರೆ, ಈ ಒಂದು ಸರ್ಕಾರದ ಒಬ್ಬ ಮುಖ್ಯ ಒಂದು ವ್ಯಕ್ತಿ ನಾಯಕನಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಾಗೆ ಹೇಳುವಾಗ ಸರ್ಕಾರದ ಇತರ ಸಚಿವ ಸಂಪುಟವು ಸುಮ್ಮನೆ ಇತ್ತು. ಇದು ಒಂದು ಕಡೆ. ಎರಡನೇದು, ವಿರೋಧ ಪಕ್ಷಗಳಲ್ಲಿ ಕೂತ್ಕೊಂಡವರು ಕೂಡ ಸೈಲೆಂಟಾಗಿ ಇದ್ದರು. ಇಡೀ ಏನು ನಮ್ಮ ಜನಪ್ರತಿನಿಧಿಗಳ ಒಂದು ವ್ಯವಸ್ಥೆ ಇದೆ, ರಾಜಕೀಯ ಪಕ್ಷದ ಮೂಲಕ ಏನಿದೆ, ಅವರು ಅದನ್ನು ಒಪ್ಪಿಕೊಂಡಾಗೆ ಆಯಿತು. ಇದು ಒಂದು. ಎರಡನೇ ವಿಚಾರ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಂದಾಗ ಬಿಡಿ, ಏನು ಪ್ರತಿಭಟನೆ ಮಾಡ್ತಿದ್ದಾರೆ ಅವರು ಸಬ್ ಇನ್ಸ್ಪೆಕ್ಟರ್ ಲೆವೆಲ್ಗಿಂತ ಕೆಳಗಿನವರು. ಅವರ ಮೇಲಿನವರು ಕೂಡ ಮೌನವಾಗಿ ಅದನ್ನು ಒಪ್ಪಿಕೊಂಡದ್ದನ್ನು ನೋಡಿದರೆ ಹಲವು ಅನುಮಾನಗಳಿದೆ. ಈ ಅನುಮಾನಗಳನ್ನು ಮತ್ತೆ ಚರ್ಚೆ ಮಾಡೋಣ, ಒಂದು ಸಣ್ಣ ವಿರಾಮ.
ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾವೀಗ ಪೊಲೀಸರ ಸಮಸ್ಯೆಗಳು ಮತ್ತು ಸರ್ಕಾರದ ನಿರ್ಲಕ್ಷ್ಯ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಏನು ಇವತ್ತಿನ ಪ್ರತಿಭಟನೆ ಆಗಿದೆ, ಅದರ ಮುಂದಿನ ರೂಪುರೇಷೆಗಳನ್ನು ಹೇಗೆ ಅಂತ ನಾವು ಈ ಮುಂದೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ನೀವು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಅಥವಾ ತಮ್ಮ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ನೀವು ನಮಗೆ ಕರೆ ಮಾಡ್ಬೋದು. ನಮ್ಮ ಏನು ಟಿ ವಿಯ ಕೆಳಗಡೆ ಏನು ನೇರ ಪ್ರಸಾರಕ್ಕಾಗಿ ಕರೆ ಮಾಡಿ ಅನ್ನೋ ಸಂಖ್ಯೆ ಇದೆ, ಆ ಸಂಖ್ಯೆಗೆ ದಯವಿಟ್ಟು ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅವಕಾಶ ಇದೆ. ಸಂದೀಪ್ರ, ಈಗ ನಾವೇನು ನಿವೃತ್ತ ಪೊಲೀಸರು ಅಂತ ಏನು ಹೇಳ್ತಾ ಇದ್ವಿ, ಇವತ್ತು ನಮ್ಮ ಪ್ರತಿಭಟನೆಗೆ ಬರಲಿಲ್ಲ, ಸಹಾಯ ಮಾಡಲಿಲ್ಲ, ಸಹಕಾರ ಮಾಡಿಲ್ಲ ಅಂತ. ಬಟ್ ಈಗ ಇದರ ಹಿಂದೆ ಎರಡು ವಿಚಾರ ಇದೆ. ಒಂದು ಶಶಿಧರ್ ಅವರ ಬಂಧನ, ಮತ್ತು ಇವರು ವಿಶ್ವನಾಥ್ ಶೆಟ್ಟರು ಈಗ ಮಾತಾಡ್ತಾ ಇರುವಾಗ ಹೇಳಿದರು ಅವ್ರ ಪತ್ನಿಯನ್ನು ಕೂಡ ಬಂಧನ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ. ಸೊ ಈಗ ಪ್ರತಿಭಟನೆ ಒಂದು ಮುಗಿದಿದೆ. ಈಗ ಮುಂದೆ ಅವರ ಬಂಧನದ ಬಗ್ಗೆ ಏನು ಕ್ರಮ ತಗೊಳ್ತೀರಿ? ಆಮೇಲೆ ಏನು ಈಗ ನಿವೃತ್ತ ಪೊಲೀಸರು ಏನು ನಿರುತ್ತರರಾಗಿದ್ದಾರೆ, ಅವರಿಗೇನು ಉತ್ತರ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಯಾಕಂದರೆ ಅವರಿಗೆ ಕಮ್ಯುನಿಕೇಷನ್ ಗ್ಯಾಪ್ ಇರ್ಬೋದು, ಹೇಳಿಲ್ಲ ಕೆಲವು ನಿವೃತ್ತರಿಗೆಲ್ಲ ಕಮ್ಯುನಿಕೇಷನ್ ಅವರಿಗೆ ಅಲ್ಲ, ಇದೊಂದು ದೊಡ್ಡ ರಾಜ್ಯ ಮಟ್ಟದ ಈವೆಂಟ್ ಆಗ್ತಾ ಇತ್ತು ಟಿವಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ. ಪೊಲೀಸರು ಸಾಮಾನ್ಯವಾಗಿ ಪತ್ರಿಕೆಯನ್ನ ನೆಚ್ಚಿಕೊಂಡಿರ್ತಾರೆ, ಮತ್ತೆ ಮಾಧ್ಯಮಗಳು ಸಂಘಟನೆ ಮಾಡಿದ ಮೇಲೆ ಅದು ಒಂದು ಚುರುಕಾಗಿರ್ಬೇಕು. ಅಟ್ಲೀಸ್ಟ್ ಪೊಲೀಸರ ಸಮಸ್ಯೆಯನ್ನು ಪೊಲೀಸರು ನಿವೃತ್ತರಾದವರಾದರೂ ಒಂದು ಆಲಿಸುವಂಥ ಒಂದು ತಾಕತ್ತಿದ್ರೆ ಮಾತ್ರ ಒಂದು ಸಂಘಟನೆ ಮಾಡಬೇಕು. ಇಲ್ದಿದ್ರೆ ಸುಮ್ಮನೆ ಕೂತ್ಕೊಳ್ಳೋದಿದ್ರೆ, ಖಾಲಿ ಆಫೀಸಿಗೆ ಬಂದು ಚಾ ತಿಂಡಿ ಕುಡ್ಕೊಂಡು ಹೋಗೋದಿದ್ರೆ ಅದು ಸಂಘಟನೆ ಅಲ್ಲ. ಅದು ಬಹುಶಃ ಅವರ ಸಂಘಟನೆ ಏನಕ್ಕಿದೆ ಅಂತ ಹೇಳಿದ್ರೆ, ಅವರ ನಿವೃತ್ತಿ ಜೀವನ ನಂತರ ತಮ್ಮ ಮಕ್ಕಳಿಗೆ ಏನಾದರೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಇರುವಂಥದಕ್ಕೆ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಸರ್ ನಮಸ್ಕಾರ ಅಂತ ಹೇಳಲಿಕ್ಕೆ ಬಹುಶಃ ಅಷ್ಟಕ್ಕೆ ರಿಸರ್ವ್ ಆಗಿರ್ಬೇಕು. ಅಲ್ಲ, ನಿವೃತ್ತಿ ಇವರು ನಮ್ಮ ಸಂಘದ ಕ್ಷೇಮ ನಿಧಿಗೆ ಅಂತ ಇತ್ತು. ಹಾಗಿರುವಾಗ ಇದಕ್ಕೆಲ್ಲ ಬರಬೇಕೆಂಬ ಒಂದು ಪ್ರಶ್ನೆ ಇಲ್ಲ. ಯಾಕಂದರೆ ಆಲ್ರೆಡಿ 60, 61, 70, 80 ಎಲ್ಲ ಆದವರು ಇರೋದು. ಅವರ ಜೀವನದಲ್ಲಿ ಅವರು ಮುಂದೆ ಹೋಗೋದೇ ಕಷ್ಟ. ಯಾಕಂದರೆ ಆಲ್ರೆಡಿ ಒಂದು ನಾವು ಪ್ರಶ್ನೆಯನ್ನು ಕೇಳಿದೆ, ನಮಗೆ ಭಾಳಷ್ಟು ನಾವು ನೊಂದು ಹೊರಗೆ ಬಂದವರು ಪೊಲೀಸಲ್ಲಿ, ನಮಗೆ ಒಂದು ಖಾಲಿ ನಮಗೆ ಔಷಧಿ ಅದು ಇದು ಕೊಡಲಿಕ್ಕೆ ಏನಾದರೂ ಸರ್ಕಾರದಿಂದ ಏನಾದರೂ ಕೊಡಿಸಿ ಅಂತ ವ್ಯವಸ್ಥೆ ಇದಕ್ಕೆ ನಾವು ಬ್ಯಾಂಗ್ಳೂರು ತನಕ ಹೋಗಿದ್ದೇವೆ. ಆ ಪ್ರಶ್ನೆಗೆ ಉತ್ತರವೇ ಬರಲಿಲ್ಲ. ಹಾಗಿರುವಾಗ ಮನಸ್ಸಿಗೆ ನೋವಾಗ್ತದೆ. ಇಷ್ಟು ವರ್ಷ ನಾವು ದುಡಿದುಕೊಂಡು ಏನೂ ಹೇಳಿದ್ರು ಕೇಳುವುದಿಲ್ಲ ಅಂತ ಹೇಳಿದ್ರೆ, ಇದನ್ನು ಹೇಳಿದರೆ ಕೇಳ್ತಾರೆ ಎಂಬ ಒಂದು ಪ್ರಶ್ನೆ ಬರ್ಬೋದು. ಹಾಗೆ ಬರದೇ ಇರ್ಬೋದು. ಮತ್ತು ಪ್ರಾಯದ ದೋಷ, ಮತ್ತು ಸ್ವಲ್ಪ ಹೆಲ್ದಿಯಾಗಿರ್ಬೇಕಲ್ಲ. ಆದರೆ ನಾನೇನು ಹೇಳ್ತಾ ಇರೋದೇನೆ ಅಂತಂದರೆ, ಈಗ ನಿಮ್ಮ ಪ್ರತಿಭಟನೆಗೆ ದೈಹಿಕವಾಗಿ ಬಂದು ನಿಂತ್ಕೊಳ್ಬೇಕು ಅಂತಲ್ಲ, ಒಂದು ಮಾನಸಿಕವಾಗಿ ಅವರ ಅನುಭವಗಳನ್ನು ಹಂಚಿಕೊಂಡು ಅವರಿಗೆ ಬೆಂಬಲ ಕೊಡುವಂಥದ್ದು ಯಾರು ಬರ್ಬೋದಿತ್ತು. ಯಾಕಂದರೆ ಮಣಿಪಾಲದಲ್ಲಿರುವಂಥ ಅವರ ಕಚೇರಿ ನಮ್ಮ DC ಆಫೀಸ್ಗೂ ಮತ್ತು ನಾವು ಇವತ್ತು ಪ್ರತಿಭಟನೆ ನಮ್ಮ ಮನವಿ ಸಲ್ಲಿಸಿದಂಥ ಹೊತ್ತಿಗೆ ಅವರು ಎಲ್ಲರೂ ಅಲ್ಲೇ ಇದ್ದರು. ಹೆಚ್ಚೇನು ದೂರ ಇರಲಿಲ್ಲ, ಒಂದು 50 ಮೀಟರ್ಸ್ 100 ಮೀಟರ್ಸ್ ಇರ್ಬೋದು ಅಲ್ಲಿಂದ ಅಲ್ಲಿಗೆ. ಬರ್ಬೋದಿತ್ತು, ಆದರೂ ಅವರು ಬರಲಿಲ್ಲ. ಬಹಳ ಬೇಸರ ಆಗಿದೆ. ಅಷ್ಟು ಹತ್ತಿರ ಇದ್ಕೊಂಡು ಅವರು ಬರಲಿಲ್ಲ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಮ್ಮದು ಬೆಂಬಲ ಇದೆ ಅಂತೇಳಿ. ಬೆಂಬಲ ಇದ್ದ ಮೇಲೆ ಒಂದು ಅಟ್ಲೀಸ್ಟ್ ಬೇಡ ನಮ್ಮೊಟ್ಟಿಗೆ ಬರಲಿಕ್ಕೆ ಆಗದೆ ಇದ್ರು ಅವರೇ ಒಂದು 50-60 ಜನ ಬಂದು ಒಂದು ಮನವಿ ಕೊಟ್ಟು ಹೋಗ್ಬೋದಿತ್ತಲ್ಲ. ಇದೂ ಮಾಡಲಿಲ್ಲ. ಅದಕ್ಕೋಸ್ಕರ ಯುವಕರ ಕರ್ನಾಟಕ ಕಾರ್ಮಿಕ ವೇದಿಕೆ ಏನಿದೆ, ಅವರ ವೇದಿಕೆ ಅಡಿಯಲ್ಲೇ ಒಂದು ಪೊಲೀಸ್ ನಿವೃತ್ತ ಕಾರ್ಮಿಕರ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ. ನಾಳೆಯಿಂದ ಅದು ಚಾಲನೆ ಆಗ್ತಾ ಇದೆ. ಯಾವುದೇ ಪೊಲೀಸ್ ಸಮಸ್ಯೆ ಇದ್ರೂ, ಯಾವುದೇ ರಿಟೈರ್ಡ್ ಆದವರ ಸಮಸ್ಯೆ ಇದ್ರೂ, ಯಾರ ಕುಟುಂಬದವರ ಪೊಲೀಸ್ ಬಗ್ಗೆ ಯಾವುದೇ ಸಮಸ್ಯೆ ಇದ್ರೂ, ವಸತಿ ಗೃಹದ ಸಮಸ್ಯೆ ಇದ್ರೂ, ಬನ್ನಂಜೆಯಲ್ಲಿರುವ ಕರ್ನಾಟಕ ಕಾರ್ಮಿಕ ವೇದಿಕೆಯ ಆಫೀಸ್ಗೆ ಬಂದರೆ ನಾವು ಸಾಲ್ವ್ ಕೊಡ್ತೇವೆ ಅಂತ ನಮ್ಮ ಅಧ್ಯಕ್ಷರು ರವಿ ಶೆಟ್ಟಿ ಅವರು ಹೇಳಿದ್ದಾರೆ. ಅಲ್ಲ, ಆದರೆ ಇಲ್ಲಿ ಮತ್ತೆ ಪುನಃ ಅದೇ ಸಮಸ್ಯೆ ಬರುತ್ತೆ ಅಂತ. ಈಗ ಪೊಲೀಸರು ಬಂದು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಕೂಡಲೇ ಇದು ಯಾವ ಸಮಸ್ಯೆ, ಯಾರ ಸಮಸ್ಯೆ, ಯಾರು PC, ಹೆಡ್ ಕಾನ್ಸ್ಟೇಬಲ್ ಯಾರು, SI ಯಾರು ಅಂತ ಕೇಳ್ತಾ ಹೋದಾಗ ಮತ್ತೆ ಪುನಃ ಅವ್ರಿಗೆ ಹ್ಯಾರಸ್ಮೆಂಟ್ ಹೈರಾರಿಕೆ ಮೇಲಿಂದ ಆಗಬಹುದಾ ಅನ್ನುವಂಥ ಒಂದು ಭಯ ಕೂಡ ಪೊಲೀಸರಿಗೆ ಕಾಡ್ಲಿಕ್ಕಿಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಷ್ಟೊಂದು ಭಯ ಇದ್ದವ್ರು ಬರಲೇಬಾರ್ದು, ಯಾವ ಸಮಸ್ಯೆನೂ ಹೇಳ್ಕೊಳ್ಬಾರ್ದು. ಸುಮ್ಮನೆ ಅವರಷ್ಟಕ್ಕೆ ಅವರು ಒಲ್ಲಿ ಮುಚ್ಚಾಕೊಂಡು ಮನೇಲಿ ಮಲಗಲಿಕ್ಕೆ ಭಾಳ ಸುಲಭವಾದ ಒಂದು ಸಮಸ್ಯೆಯನ್ನು ಇದನ್ನು ನಿವಾರಣೆ ಮಾಡ್ಬೋದು. ಯಾವುದು ಕೇಳಿ, ನಮಗೆ ಮೇಲ್ಪಟ್ಟ ಆಫೀಸರ್ಸ್ ಇದ್ದಾರೆ, ನಮಗಂದ್ರೆ ರೋಲ್ ಕಾಲ್ ಅದು ಇದಂತ ಉಂಟು, ಎಲ್ಲರೂ ಬಂದು ನಿಲ್ಲಬೇಕು, ಎಲ್ಲ ಡ್ಯೂಟಿ ಅದು ಇದೆಲ್ಲ ಹೇಳ್ತಾರೆ. ಆಗ ಅವರ ಸಮಸ್ಯೆಯನ್ನು ಹೇಳ್ತಾರೆ. ಅವರ ಸಮಸ್ಯೆಯನ್ನು ಒಂದು ಗ್ರೀವೆನ್ಸ್ ಪುಸ್ತಕ ಅಂತ ಬರಿಬೇಕು. ಆ ಗ್ರೀವೆನ್ಸ್ ಪುಸ್ತಕದಲ್ಲಿ ಬರೆದು ವೀಕ್ಲಿ ಒನ್ಸ್ ನಮ್ಮ ಮೇಲಾಧಿಕಾರಿಗೆ ಕಳಿಸೋದು. ಅಲ್ಲಿಂದ ಟಾಪ್ ಲೆವೆಲ್ ನಮ್ಮ ವರಿಷ್ಠ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿರುವವರು ಅವ್ರಿಗೆ ಹೋಗೋದು.
ಅಲ್ಲಿಂದ ಸಂಬಂಧಪಟ್ಟ ಸರ್ಕಾರಕ್ಕೆ ನಮ್ಮ ಡಿ ಜಿ ಅವರು ಸಂಬಂಧಪಟ್ಟವರಿಗೆ ಹೋಗ್ತದೆ. ಆಗ ಅಲ್ಲಿ ಇದನ್ನು ವಿಚಾರಣೆ ಮಾಡಿ ಸಮಸ್ಯೆಯನ್ನು ಭಾಳಷ್ಟು ರೀತಿಯಲ್ಲಿ ಸಣ್ಣದು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತೇನೆ. ಸಂಬಳ ಕೇಳ್ತಾರೆ, ಕೆಲವರು ರಜೆ ಕೇಳ್ತಾರೆ, ಕೆಲವರು ಹೆಂಡತಿ ಮಕ್ಕಳಿಗೆ ಹುಷಾರಿಲ್ಲ ಅಂತ ಕೇಳ್ತಾರೆ, ಕೆಲವರು ಹೆಂಡತಿ ಮಕ್ಕಳೇ ಬಂದು ಸ್ಟೇಷನಲ್ಲಿ ಹೇಳ್ತಾರೆ ಕಷ್ಟ ಆಗ್ತದೆ ಅಂತೇಳಿ. ಅಲ್ಲ, ಆದರೆ ಇದು ಎಲ್ಲ ಹಂತದಲ್ಲೂ ಕೂಡ ಮತ್ತು ಭೂಮಾಲೀಕ ಮತ್ತು ಕಾರ್ಮಿಕ ವರ್ಗದ ಸಂಬಂಧಗಳೇ ಈ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇದೆ ಅಂತ ಅನಿಸುತ್ತೆ. ಈಗ ನೀವು ಒಬ್ಬ ಪಿ ಸಿಗೆ ಒಂದು ರಜೆ ಬೇಕಂದರೆ ನೀವು ಮತ್ತೆ ಪುನಃ ಹೋಗಬೇಕು, ಅವ್ರ ಹತ್ರ ಕೇಳಬೇಕು, ಅವರು ಅದನ್ನು ಮೇಲಧಿಕಾರಿಗೆ ಕಳಿಸ್ಬೇಕು, ಅವರು ಅಪ್ರೂವಲ್ ಮಾಡಿದರೆ ಮಾತ್ರ ನಿಮಗೆ ರಜೆ ಮಂಜೂರಾಗ್ತದೆ. ರಜೆ ಮಂಜೂರು ಆದ ನಂತರವೂ ಕೂಡ ಎಮರ್ಜೆನ್ಸಿ ಮೇಲೆ ವಾಪಸ್ ಕರೀಬಹುದು. ಅವ ಏನೇ ಹೆಂಡತಿಗೆ ಹುಷಾರಿಲ್ದಿದ್ರು ಅವ ವಾಪಸ್ ಬರಬೇಕು. ಎಸೆನ್ಷಿಯಲ್ ಡ್ಯೂಟಿ ಅಂತ ಕರೀತಾರೆ. ಆದರೆ ಆ ಸಮಸ್ಯೆಯನ್ನು ನಾವು ಲೆಕ್ಕಾಚಾರ ಹಾಕ್ಕೊಂಡು ಬರಲೇಬೇಕಂತೇನಿಲ್ಲ. ಅದಕ್ಕೆ ಬೇಕಾದ ಬೇರೆ ಬೇರೆ ರೀತಿ ಉಂಟು, ಅದನ್ನು ಮಾಡ್ಕೊಂಡು ನಾವು ಕೂತ್ಕೊಳ್ಬೋದು. ಆದರೆ ಈಗ ಅದರ ಮೇಲೆ ಏನಾದರೂ ಅವರು ಆ್ಯಕ್ಷನ್ ತಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟದ್ದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅದು ಇದೆಲ್ಲ ಉಂಟು. ಬಟ್ ನನಗೆ ಒಂದು ಅರ್ಥ ಆಗೋದಿಲ್ಲ ಸರ್, ನನಗೆ ನಾನು ಇಷ್ಟು ನಮ್ಮ ಅನುಭವದ ಮೇಲೆ ನೋಡಿದರೆ ಯಾವುದೇ ಪಿ ಸಿಗಳಿಗೆ ಹೆಡ್ ಕಾನ್ಸ್ಟೇಬಲ್ಗೆ ಏನಾದರೂ ಅವರ ಮೇಲೆ ಆ್ಯಕ್ಷನ್ಗೆ, ಸಸ್ಪೆನ್ಷನ್ಗೆ ಅಥವಾ ಇನ್ನು ಆ್ಯಕ್ಷನ್ಗೆ ಎನ್ಕ್ವೈರಿಗೆ ಬಂದರೆ ಅಂಥ ಒಬ್ಬ ಒಳ್ಳೆ ಅಧಿಕಾರಿ ಇದ್ದರೆ ಮಾತ್ರ ಅವನಿಗೆ ರಿಕವರಿ ಆಗ್ತದೆ. ಇಲ್ಲಾಂದರೆ ಅವನಿಗೆ ಸಸ್ಪೆನ್ಷನ್ನೇ, ಅವನಿಗೆ ಪ್ರಮೋಷನ್ಗೆ ತೊಂದರೆ. ಒಬ್ಬ ಅಧಿಕಾರಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಅವನು ಮತ್ತೆ ಅವನ ಜೀವಮಾನದಲ್ಲಿ ಅವನ ಮೇಲೆ ಬರುವುದಿಲ್ಲ. ಆ ಸಮಸ್ಯೆ ದಿವಸ ಇನ್ನೂ ಹೋಗಲಿಲ್ಲ. ಹಾಗಾಗಿ ಮತ್ತೆ ಪುನಃ ಭೂಮಾಲಕರು ಮತ್ತು ಕಾರ್ಮಿಕ ವರ್ಗ, ಕೃಷಿ ಕೂಲಿ ಕಾರ್ಮಿಕರು ಏನು ಬೇಡಿಕೆ ಇಟ್ಕೊಂಡು ಗಲಾಟೆ ಮಾಡ್ತಾ ಇದ್ರು, ಅದೇ ಒಂದು ರಿಲೇಷನ್ಶಿಪ್ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇದೆ ಅಂತ ಅನಿಸುತ್ತೆ. ಯಾಕೆ ಅಂತ ಕೇಳಿದರೆ ಇವತ್ತಿನ ಪ್ರತಿಭಟನೆಗೆ ಸಬ್ ಇನ್ಸ್ಪೆಕ್ಟರ್ ಆಗಲಿ, ವೃತ್ತ ನಿರೀಕ್ಷಕರಾಗಲಿ, DYSP ಆಗಲಿ, SP ಆಗಲಿ, ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಬೆಂಬಲ ಸೂಚಿಸಲಿಲ್ಲ. ಒಂದು. ಎರಡನೇದು, ಯಾರು ಸಾಮೂಹಿಕ ರಜೆ ಬೇಕು ಅಂತ ಕೇಳಿದ್ದಾರೆ, ಇಂಡಿವಿಜುವಲ್ ರಜೆಯನ್ನು ಸಾಮೂಹಿಕವಾಗಿ ಕೇಳಿದ್ದಾರೆ, ಅವರ ಎಲ್ಲರನ್ನೂ ಕೂಡ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಪರೋಕ್ಷವಾಗಿ ವಿಸಿಟ್ ಮಾಡಿ ಅಲ್ಲಿ ಅವರಿಗೆ ಬೆದರಿಕೆಯ ಥರ ಒಂದು ಹೇಳಿಕೆಗಳನ್ನು ಕೊಟ್ಟು ನಿಮ್ಮ ಮೇಲೆ ಕ್ರಮ ತಗೊಳ್ತೇವೆ ಅಂತ ಹೇಳಿ ಬೆದರಿಕೆ ಹಾಕಿ ಒಂದು ಅವರ ರಜೆಯನ್ನು ಹಿಂತಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಇದು ಎಲ್ಲವೂ ಕೂಡ ಮತ್ತೆ ಪುನಃ ನೀವು ಏನೇ ಹೇಳಿ, ಏನು 20 ವರ್ಷ 30 ವರ್ಷ ಪೊಲೀಸರು ಸರ್ವಿಸ್ ಆದವರು, ಅವರಿಗೆ ಅತ್ಲಾಗಿ ಕೆಲಸ ಕಳ್ಕೊಂಡ್ರೆ ಬರುವಂಥ ಆದಾಯ ಹೋಗ್ತದೆ, ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ಕಡೆ. ಎರಡನೇ ಕಡೆ ಇವಾಗ ಅದು ಮರ್ಯಾದೆಯ ಪ್ರಶ್ನೆ. ನಾವೊಂದು ಪೊಲೀಸ್ ಇಲಾಖೆಯಲ್ಲಿದ್ದು ಒಂದು ಸರ್ಕಾರ ಅಥವಾ ಒಂದು ಇಲಾಖೆ ನಮ್ಮನ್ನು ಸಸ್ಪೆನ್ಷನ್ ಡಿಸ್ಮಿಸ್ ಮಾಡಿತ್ತು ಅಂದರೆ ಮರ್ಯಾದೆಯ ಪ್ರಶ್ನೆ. ಮತ್ತು ಕೆಲಸ ಕಳ್ಕೊಂಡ ಮೇಲೆ ನಾವು ಎಸ್ಮಾ ಮೂಲಕ ಕೋರ್ಟಿಗೆ ಅಲಿದಾಡಬೇಕು, ಅದಕ್ಕೆ ನಾಳೆ ಯಾರು ನಮ್ಮ ಜೊತೆಗೆ ಇರ್ತಾರೆ ಅನ್ನೋ ಅನುಮಾನದ ಪ್ರಶ್ನೆ. ಈ ಎಲ್ಲ ಗೊಂದಲಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಇಲಾಖೆ ಮೇಲಧಿಕಾರಿಗಳು ಹಾಗೂ ಸರ್ಕಾರ ಸಿಬ್ಬಂದಿಗಳ ಪ್ರತಿಭಟನೆ ಇವತ್ತು ಹತ್ತಿಕ್ಕಲಿಕ್ಕೆ ಶೇಕಡಾವಾರು ಸಫಲ ಆಗಿದೆ ಅಂತ ಅನಿಸುತ್ತೆ ನಿಮಗೆ? ಆಗಿರ್ಬೋದು. ಯಾಕಂದರೆ ಈಗಿನ ಇದನ್ನು ನೋಡುವಾಗ ಹಾಗೆ ಕಾಣ್ತದೆ. ಯಾಕಂದರೆ ಫೋರ್ಸು ಯಾವತ್ತು ಒಂದು ಅವರಿಗೆ ಬಲಪ್ರಯೋಗ ಮಾಡಿ ಹತ್ತಿಕ್ಕುವ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಯಾವತ್ತಿದ್ರೂ ಸಫಲ ಆಗೋದಿಲ್ಲ. ಮುಂದೆಯೂ ಈ ಸಮಸ್ಯೆ ಪುನಃ ಬರ್ಬೋದು. ಅದರ ಬದಲಿಗೆ ಅವರ ನಿಜವಾದ ಸಮಸ್ಯೆ ಏನು ಅಂತೇಳಿ ಅವ್ರ ಹತ್ರ ಹೋಗಿ ವಿಚಾರಿಸ್ಕೊಂಡು ಒಂದು ಫ್ರೆಂಡ್ಲಿಯಾಗಿ ಮಾತುಕತೆ ನಡೆಸಲಿ. ಇದನ್ನೇ ನಾವು ಹೇಳ್ತಾ ಇರೋದು. ನಾವು ಏನೋ ಗಲಾಟೆ ಮಾಡಿ ಅದು ಮಾಡಿ ಇದು ಮಾಡಿ ಸ್ಟ್ರೈಕ್ ಮಾಡಿ ಅಂತೇಳಿ ನಾವು ಕೂಡ ನಮಗೂ ಇಷ್ಟ ಇಲ್ಲ ಅದು. ಆದರೆ ಅವರ ಸಮಸ್ಯೆಯನ್ನು ಈಗಲಾದರೂ ಹೋಗಿ ಆಲಿಸಿ. 68 ವರ್ಷಗಳಿಂದ ಸಮಸ್ಯೆಗಳ ಬಂಡಲೇ ಇದೆ ಅಲ್ಲಿ, ಅದನ್ನು ಹೋಗಿ ನೋಡಿ. 40 ವರ್ಷಗಳಿಂದ ಇವತ್ತು ನಿಮ್ಮದೇ ಚಾನಲಲ್ಲಿ ಬರ್ತಾಯಿತ್ತು ಪೊಲೀಸ್ ಕ್ವಾರ್ಟರ್ಸ್ನ ವ್ಯವಸ್ಥೆ ಮಂಗಳೂರಿನಲ್ಲಿ. ಆ ಮೆಟ್ಲಲ್ಲಿ ಕೆಸರು ಇಳ್ಕೊಂಡು ಹೋಗುವ ರೀತಿ ನೋಡಿದರೆ, ಆ ಟಾಯ್ಲೆಟಿನ ಆ ಡ್ರೈನೇಜ್ ಸಿಸ್ಟಮು ಸರಿ ಇಲ್ಲದೆ ಅದು ನೀರು ಇಳಿತಾ ಇದ್ರು ಅಲ್ಲೇ ವಾಸ ಮಾಡುವಂಥ ಒಂದು ಪರಿಸ್ಥಿತಿ ನೋಡಿದರೆ, ಇವರ ವಿಕಾಸಸೌಧದಲ್ಲಿ ವಿಧಾನಸೌಧದಲ್ಲಿ ಈ ಥರ ಆದರೆ ಇವರು ಸುಮ್ಮನಿರ್ತಿದ್ರು ಸ್ವಾಮಿ? ಅದನ್ನೇ ಇವರಿಗೆ ಯಾಕೆ ಇನ್ನೂ ಅಲ್ಲೇ ವಾಸ ಮಾಡಿ ಅದೇ ನಿಮ್ಮದು ಯೋಗ್ಯತೆ ಅಂತೇಳಿ ಇವರಿಗೆ ಯಾಕೆ ಹೇಳ್ತಾ ಇರೋದು? ಇನ್ನು ಕರೆಕ್ಟ್, ಎಲ್ಲರೂ ಮನುಷ್ಯರೇ ಅಲ್ವಾ? ಇವರಿಗೇನೋ ಒಂದು ಚಾನ್ಸ್ ಸಿಕ್ತು, ಹಾಗೆ ಮೇಲೋದ್ರು. ಎಲ್ಲರನ್ನೂ ಮಾನವೀಯತೆ ದೃಷ್ಟಿಯಿಂದಲೇ ನೋಡ್ಬೇಕು ಸ್ವಾಮಿ. ಈಗ ಇವರು ವಿಶ್ವನಾಥ್ ಶೆಟ್ಟರು ಒಂದು ಮಾತು ಹೇಳಿದ್ರು, ಏನು ನಮ್ಮ ಸಮಸ್ಯೆಗಳು ಏನು ಅಲ್ಲಿ ಪೆರೇಡ್ ಮಾಡುವಾಗ, ರೋಲ್ ಕಾಲ್ ಮಾಡುವಾಗ ನಮ್ಮನ್ನು ಅದೊಂದು ಇದು ಬರೆದು ಕೊಟ್ಟರೆ ಅವರು ಮೇಲಧಿಕಾರಿಗಳಿಗೆ ಕಳಿಸ್ತಾರೆ, ಅವರ ಮೇಲಧಿಕಾರಿ ಕಳಿಸ್ತಾರೆ, ಅವರು ಜೆನ್ಯೂನ್ ಅಲ್ಲಿ ಲೋ ಲೆವೆಲ್ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಆಗಿದೆ, ಸರ್ಕಾರ ಮಟ್ಟಕ್ಕೆ ಹೋಗುತ್ತೆ. ಅದರಲ್ಲಿ ಸರ್ಕ್ಯುಲರ್ ಬರಬೇಕು. ಅಲ್ಲ, ಅಷ್ಟಾದರೂ ಕೂಡ ಇದೆಲ್ಲವೂ ಪ್ರೊಸೀಜರ್ ಇದ್ರೂ ಕೂಡ ಯಾಕೆ ಇನ್ನೂ ಪೊಲೀಸರ ಸಮಸ್ಯೆ ಸರಿಯಾಗಲಿಲ್ಲ, ಬದಲಾವಣೆ ಆಗಲಿಲ್ಲ, ಪರಿಹಾರ ಆಗಲಿಲ್ಲ? ಅದಕ್ಕೆ ಕಾರಣ ಒಂದು ಸಂಬಳ, ಎರಡನೇ ಜನ ಇಲ್ಲದ್ದು. ಜನಸಂಖ್ಯೆ ನಮ್ಮಲ್ಲಿ ನಾವು ಮಾಡುವಂಥ ಕೆಲಸಕ್ಕೆ ಸ್ಪಂದಿಸುವಂಥ ಜನ ಇಲ್ಲ. ಮತ್ತು ನಮಗೆ ವಾಸಿಸುವಂಥ ಮನೆ ಈಗೆಲ್ಲ ಸ್ವಲ್ಪ ಒಳ್ಳೆ ಕಟ್ತಾ ಇದ್ದಾರೆ.
ಮತ್ತು ಸರಿಯಾಗಿ ಅವರು ಹೋಗಿ ಬರೋದಕ್ಕೆ ಬದ್ದೆ. ನಂತರ ಅವನ ಮೈಂಡ್ ಇದಾಗ್ತದೆ, ಟಾರ್ಚರ್ ಆಗಿ. ನೀವೀಗ ಏನಾದರೂ ಒಂದು ಸಮಸ್ಯೆ ಮೇಲೆ ಸಮಸ್ಯೆ ಎಲ್ಲ ಏನಾಗ್ತದೆ, ಬ್ರೈನ್ ಆಫ್ ಆದಾಗ ಅದಕ್ಕೇನು ಸಮಸ್ಯೆ, ಯೋಗ ಪ್ರಾಣಾಯಾಮ ಅದು ಇದೊಂದು ಸ್ವಲ್ಪ ಸೋಮನಿ ಇದುಂಟು, ಇದೆಲ್ಲ ಮಾಡಿಸ್ಬೇಕಾಗ್ತದೆ. ಅವ ಫ್ರೀ ಆಗಿರಬೇಕು. ಅವು ಫ್ರೀ ಆಗಿದ್ದರೆ ಮನುಷ್ಯರ ಕೆಲಸವನ್ನು ಭಾರಿ ಫ್ರೀಯಾಗಿ ಮಾಡ್ತಾನೆ. ಅವನಿಗೆ ಎಲ್ಲದರಲ್ಲಿ ನೀವು ನೀನು ಬರ್ಡನ್ ಅಂತ ಹೇಳಿದ್ರೆ ಈಗ ನಾನು ಎಂತ ಹೇಳೋದು ಅಂದರೆ, ಈಗ ಇದೆಲ್ಲವೂ ಹೌದು, ಇದೆಲ್ಲ ಸಮಸ್ಯೆಗಳು. ಈಗ ನಿಮ್ಮ ಇದರಲ್ಲಿ ಪರೇಡ್ನಲ್ಲಿ ಏನು ರೋಲ್ ಕಾಲ್ನಲ್ಲಿ ಅವರು ಆ ಸಮಸ್ಯೆಗಳನ್ನೆಲ್ಲ ಹೇಳ್ತಾರೆ, ಸಾಮೂಹಿಕವಾಗಿ ಹೇಳ್ತಾರೆ. ನೀವು ನಾನು ವಿಶ್ವನಾಥ್ ಶೆಟ್ಟಿ ನನ್ನ ಸಮಸ್ಯೆ ಹೀಗಿದೆ ಅಂತ ಹೇಳ್ತೀರಿ. ಆದರೆ ಯಾಕೆ ಆ ಸಿಸ್ಟಮ್ನಲ್ಲಿ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಕೇಳೋದು ನಾನು. ಇಷ್ಟ ತನಕ ಕೈ ಹಾಕಲಿಲ್ಲ ಅದಕ್ಕೆ. ಅವರು ಸಮಸ್ಯೆಗಳಿಗಿಂತ ಮುಖ್ಯ ಸಮಸ್ಯೆ ಏನಂದ್ರೆ, ಈ ಸಿಬ್ಬಂದಿಗಳ ಸಮಸ್ಯೆಯನ್ನು ಹೇಳಲಿಕ್ಕೆ ನಿಮ್ಮ ಮೇಲಧಿಕಾರಿಗಳಿಗೆ ಇಷ್ಟ ಇಲ್ಲ. ಸರ್ಕಾರದ ಮಾಡಿಟ್ಟಿದ್ದಾರೆ ಬ್ರಿಟಿಷ್ ಸಿಸ್ಟಮ್, ಅದು ಮಾಡಿಟ್ಟ ಸಿಸ್ಟಮ್ ಅನ್ನು ಇನ್ನೂ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಸಮಸ್ಯೆ ಖಾಲಿ ಬರೆದು ಬುಕ್ಕಲ್ಲಿ ಹಾಕಿ ಹಾಗೆ ಮಡ್ಚಿ ಇಡೀ ಆ ಬುಕ್ ಖಾಲಿ ಆದ ಕೂಡಲೇ ಇನ್ನೊಂದು ಹೊಸ ಬುಕ್ ಕೊಡ್ತೇವೆ, ಅಲ್ಲೂ ಬರೀರಿ, ಮೇಲೆ ಹೋದ್ರೆ ದೇವ್ರ ಸಮಸ್ಯೆ ನಿಮ್ದು ಪರಿಹಾರ ಮಾಡ್ತಾನೆ ಅಂತೇಳಿ ಅವ್ರ ಮೆಂಟಾಲಿಟಿ ಇದೆ. ಯಾರು ಕೇಳಲಿಕ್ಕೆ ಬರಲಿಲ್ಲ, ಡೈರೆಕ್ಟ್ ಮಾತಾಡಬೇಡಿ, ಖಾಲಿ ಬುಕ್ಕಲ್ಲಿ ಬರೆದು ಮುಚ್ಚಿಡಿ ಅಂತೇಳಿ ಅದರ ಅರ್ಥ. ಇದೇ ಸಿಸ್ಟಮು 68 ವರ್ಷದಿಂದ ಬಂತು. ಅದನ್ನೇ ಈಗ ಸಮಸ್ಯೆಗಳು ಗೊತ್ತಾಗಿದೆ. ಈಗ ಈ ಒಂದು 4-5 ದಿನ, 1 ತಿಂಗಳ ಮಧ್ಯದಲ್ಲಿ ಪೊಲೀಸರಿಗೆ ಏನು ಸಮಸ್ಯೆ ಇದೆ ಅಂತೇಳಿ ಗೊತ್ತಾಗಿದ್ದು. ಅದು ಬುಕ್ಕಲ್ಲಿ ಬರೆದು ಬದಿಗಿಟ್ಟಿದ್ರೆ ಇಷ್ಟೊತ್ತವರೆಗೆ ಈಗ ಏನೋ ಭರವಸೆ ಕೊಟ್ಟರಲ್ಲ, ಅದು ಸಹ ಬರ್ತಿರ್ಲಿಲ್ಲ. ಅಲ್ಲ, ಈಗ ಉದಾಹರಣೆಗೆ ನಾವೀಗ ತಗೊಳ್ಳೋದಾದ್ರೆ, ನಿನ್ನೆಲ್ಲ ಮೊನ್ನೆ ಕಬ್ಬಾಳರಾಜ್ ಅವರು ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂಥ ಒಂದು ಇಂಗಿತ ವ್ಯಕ್ತಪಡಿಸಿದರು. ಕೋಟೆ ಸಬ್ ಇನ್ಸ್ಪೆಕ್ಟರ್, ಬಹುಶಃ ಕರಾವಳಿಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಗಳ ಸಮಸ್ಯೆಗಳಿಗೆ ಒಂದು ಸ್ಪಂದನೆ ಮಾಡಿದ ಒಬ್ಬ ಅಧಿಕಾರಿ ಅಂದರೆ SI ಆಗಿ ಕಬ್ಬಾಳರಾಜ್ ಅಂತ ನೇರ ಹೇಳಲಿಕ್ಕೆ ಶಶಿಧರ್ ಅವರನ್ನು ಅರೆಸ್ಟ್ ಮಾಡಿದ್ದಕ್ಕೆ ಬೇಸರಾಗಿ ನಾನು ರಾಜೀನಾಮೆ ಕೊಡ್ತೇನೆ. ಬಹುಶಃ ಆ ರೀತಿಯ ಮನಸ್ಥಿತಿ ನಮ್ಮ ಕರಾವಳಿಯ ಯಾವ ಸಿಬ್ಬಂದಿ ಅಧಿಕಾರಿಗಳಿಗೂ ಇರಲಿಲ್ಲ ಅನ್ನುವಂಥದ್ದು ಒಂದು ದುರಂತದ ವಿಚಾರ. ಇಲ್ಲ ಅಂತ ಏನಿಲ್ಲ ಸರ್, ಪ್ರತಿಯೊಂದು ಜನರ ಮನಸ್ಸಿನಲ್ಲಿ ನೋವು ಎಂಬುದು ಇದ್ದೇ ಇದೆ. ಶೆಟ್ರೆ, ಒಂದು ನಿಮಿಷ ಹೇಳುವಂಥದ್ದು. ಒಂದು ಕರೆ ಬರ್ತಾ ಇದೆ, ನಮ್ಮನ್ನು ಮಾತಾಡಲಿ. ಹಲೋ, ನಮಸ್ತೆ. ಕರೆ ಕಟ್ಟಾಗಿದೆ ಅಂತ ಕಾಣುತ್ತೆ ಸರ್. ಹೇಳಿ ಸರ್, ಮುಂದುವರಿ ಸರ್. ಈಗ ಎಲ್ಲರ ಮನಸ್ಸಿನಲ್ಲೇ ನನಗೆ ಅದು ಬೇಕು, ಇದು ಬೇಕು, ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು, ಎಲ್ಲರ ಮನಸ್ಸಿನಲ್ಲಿ ಇರ್ತದೆ. ಎಕ್ಸ್ಪ್ರೆಸ್ ಮಾಡೋದು ಹೇಗೆ? ಅದಕ್ಕೆ ಸ್ಪಂದಿಸುವಂಥ ಆಫೀಸರ್ ಬೇಕು, ಅವ್ರ ಮೇಲೆ ಕೊಂಡೋಗ್ಬೇಕು, ಅವರಿಂದ ಮೇಲಾಧಿಕಾರಿಗೆ ಹೋಗಬೇಕು, ಅಲ್ಲಿಂದ ಸರ್ಕಾರ ಹೋಗಬೇಕು. ಈ ರೀತಿ ನಾವು ಹೋದರೆ ಮಾತ್ರ ನಾವು ಸಫಲರಾಗ್ತೇವೆ, ಇಲ್ಲದ್ರೆ ವಿಫಲರೇ. ನೀವು ಮಾಡಬೇಡಿ ಎಂಬ ಪ್ರಶ್ನೆ ಬಂದಾಗ ಏನಾಗ್ತದೆ? ಮಾಡೋದಿಲ್ಲ. ಏನೋ ಇದ್ದದರಲ್ಲಿ ಬದುಕ್ತೇನೆ, ಇದರಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಸ್ವಾಮಿ. ಇದು ಮುಂದಕ್ಕೆ ಭಾಳಷ್ಟು ಕಷ್ಟ ಆಗ್ಬೋದು. ಆದ್ದರಿಂದ ಈಗಲೇ ಇದಕ್ಕೆಲ್ಲ ಸ್ಪಂದಿಸಿ ಎಲ್ಲ ಕಷ್ಟವನ್ನು ನಿವಾರಣೆ ಮಾಡುವಂಥ ಒಂದು ಪ್ರಶ್ನೆ. ಎರಡನೇ, ಅವರು ಒಳ್ಳೆ ರೀತಿಯಲ್ಲಿ ಜನರಿಗೆ ಸ್ಪಂದಿಸುವಂಥ ಒಂದು ಪ್ರಶ್ನೆ, ಸಾರ್ವಜನಿಕರಲ್ಲಿ ಒಳ್ಳೆ ಪೊಲೀಸ್ನವರಂತ ಕೇಳಿಸುವಂಥ ಪ್ರಶ್ನೆ ಮಾಡಬೇಕಾದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ನಮ್ಮ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಏನೇನು ಕಾರ್ಯಕ್ರಮ ಮಾಡಬೇಕು ಅದನ್ನು ಮಾಡಬೇಕು. ಇದು 1 ದಿವಸ 2 ದಿವಸದ ಪ್ರಶ್ನೆ ಅಲ್ಲ. ಖಂಡಿತ ಪ್ರತಿಯೊಂದನ್ನು ಮಾಡಿಕೊಂಡು ಅದರ ಬಗ್ಗೆ ಎಕ್ಸ್ಪ್ರೆಸ್ ಮಾಡುತ್ತಾ, ಅದರ ಬಗ್ಗೆ ನೀವು ಕಮ್ಯುನಿಕೇಷನ್ ಮಾಡುತ್ತಾ, ಅದರ ಬಗ್ಗೆ ಪೊಲೀಸ್ನವರಿಗೆ ಸ್ಪಂದಿಸುತ್ತಾ, ಅವ್ರಿಗೇನು ಕೊಡಬೇಕು ಅದನ್ನು ಕೊಡ್ತಾ ಇದ್ದರೆ ಈ ಸಮಸ್ಯೆ ಬರೋದಿಲ್ಲ, ಪ್ರತಿಭಟನೆ ಬರೋದಿಲ್ಲ. ಓಕೆ ಸಂದೀಪ್ ಹೇಳಿ. ಸಮಸ್ಯೆಗೆ ನಿಜವಾದ ಕಾರಣ ಏನು ಗೊತ್ತಾ? ಇವತ್ತಿಗೆ ಭಾರತದಲ್ಲಿ ನೀವು ಗೋವಾಕ್ಕೆ ಹೋಗಿ ಒಂದು ರೀತಿಯ ಯೂನಿಫಾರ್ಮ್, ಒಂದು ರೀತಿಯ ಕಾನೂನು, ಒಂದು ರೀತಿಯ ಕಾಯ್ದೆ. ಅದೇ ಕರ್ನಾಟಕದಲ್ಲಿ ಬೇರೆ. ಇಡೀ ಭಾರತದಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆಗೆ ಒಂದೇ ಯೂನಿಫಾರ್ಮ್ ಬರಲಿ, ಆಗ ಒಂದೇ ರೀತಿಯ ವೇತನ ರೀತಿಯನ್ನು ಕೊಡಲಿ. ಮೆಟ್ರೋಪಾಲಿಟನ್ ಸಿಟಿಗೆ ಬೇರೆ ಇರಲಿ, ಅದು ಖರ್ಚು ಸ್ವಲ್ಪ ಜಾಸ್ತಿ ಇರ್ತದೆ. ಆದರೆ ಆ ಕ್ಯಾಟಗರಿ ವೈಸಲ್ಲಿ ಒಂದೇ ರೀತಿಯ ಸಮಾನತೆ ಸಿಸ್ಟಮ್ ಇರಲಿ. ಅದ್ಯಾಕಾಗೋದಿಲ್ಲ? ಕರ್ನಾಟಕ ಪೊಲೀಸ್ ಕಾಯ್ದೆ ಅಂತ ಏನು ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಭಾರತೀಯ ಪೊಲೀಸ್ ಕಾಯ್ದೆ ಅಂತೇಳಿ ಇಡೀ ಒಂದು ಸಿಸ್ಟಮನ್ನು ಕರೆಕ್ಟಾಗಿ ಒಂದು ಆರ್ಗನೈಸೇಷನ್ ಮಾಡಲಿ, ಮತ್ತು ಅದರೊಂದಿಗೆ ಫಿಂಗರ್ ಪ್ರಿಂಟ್, ಅದು ಇದು ಎಲ್ಲ ಸಿಸ್ಟಮನ್ನು ರಾಜ್ಯದಿಂದ ರಾಜ್ಯಕ್ಕೆ ಎಲ್ಲ ಒಂದು ಹಂಚಿಕೆ ಮಾಡಿಕೊಳ್ಳುವಂಥ ಅವರವರು ಒಂದು ಚರ್ಚೆ ಮಾಡುವಂಥ ಸಿಸ್ಟಮ್ ಇರಲಿ. ಆಗ ಯಾಕೆ ಪೊಲೀಸ್ ಇಂಪ್ರೂವ್ ಆಗೋದಿಲ್ಲ? ಇವತ್ತಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಏನು, ಹಾಗೆ ಹೀಗೆ ಅಂತ ಫೋನ್ ಕಾಲ್ ಬಂದು ಅವನು ನಮ್ಮ ATM ಅಲ್ಲಿರುವ ಎಲ್ಲ ದುಡ್ಡನ್ನು ತಿಂದಾಗ ಅದನ್ನೇ ಕಂಪ್ಲೇಂಟ್ ಬರೆದು ಕೊಡ್ಲಿಕ್ಕೆ ಹೋದರೆ ಅದು ಎಲ್ಲೋ ಕೂತ್ಕೊಂಡು ಮಾಡೋದು, ಅದು ಸೈಬರ್ ಕ್ರೈಮು, ಅದು ಇಲ್ಲಿ ಆಗೋದಿಲ್ಲ. ಆ ಥರ ಮಾತಾಡಬೇಕಾಗತ್ತೆ. ಈಗ ಅದನ್ನು ಟ್ರೇಸ್ ಮಾಡಲಿಕ್ಕೆ ತಾಕತ್ತಿಲ್ವಾ?
ಅದನ್ನು ವೈಜ್ಞಾನಿಕವಾಗಿ ಕಾನೂನು ನಮ್ಮ ಇದರಲ್ಲಿ ವೈಜ್ಞಾನಿಕವಾಗಿ ಒಂದು ಅಪರಾಧವನ್ನು ಕಂಡು ಹಿಡಿಯುವ ರೀತಿಯಲ್ಲಿ ಅವರಿಗೆ ಟ್ರೈನಿಂಗ್ ಕೊಡಲಿ. ಸೈಬರ್ ಕ್ರೈಮ್ ಬಗ್ಗೆ ಇತ್ತೀಚಿನ ದಿನ ಬರೀ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು ಇಂಥದ್ದೇ, ಇದರನ್ನೆಲ್ಲ ಟ್ರೇಸ್ ಮಾಡೋದು ಹೇಗೆ? ಇದರಲ್ಲಿ ಮಾನಸಿಕ ಸ್ಥಿತಿ ಯಾರ್ಯಾರದು ಯಾವ ಥರ ಇರ್ತದೆ, ಅವರು ಎಷ್ಟು ನೊಂದುಕೊಳ್ತಾರೆ. ಒಂದು ಚಾಟಿಂಗಲ್ಲಿ ಏನಾದರೂ ಬ್ಯಾಡ್ದಿದ್ದು ನಮಗೆ ಬಂದರೆ ಅದು ಮನಸ್ಸಲ್ಲಿ ಎಷ್ಟು ಕೊರಿತದೆ. ಅದರ ಬಗ್ಗೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಒಂದು ಸ್ಟೇಷನ್ ಲೆವೆಲಲ್ಲೇ ಸೀದಾ ಹೋಗಿ ಅದನ್ನು ಸಾಲ್ವ್ ಮಾಡೋ ರೀತಿಯಲ್ಲಿ ಬರಲಿ. ಸಂದೀಪ್ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ, ಹೇಳಿ ಸರ್. ನಮಸ್ತೆ. ನಮಸ್ತೆ. ಇವತ್ತು ರಾಜ್ಯ ಸರ್ಕಾರ ಏನು ಎಸ್ಮಾ ಕಾಯ್ದೆ ಹಾಕ್ತೇನೆ ಅಥವಾ ಹೋರಾಟ ಮಾಡಿದ್ರೆ ಸಸ್ಪೆಂಡ್ ಮಾಡ್ತೇವೆ ಅಥವಾ ನಿಮ್ಮ ಮನೆಯವರು ಹೋರಾಟ ಮಾಡಿದ್ರೆ ನಿಮ್ಮ ಪೊಲೀಸ್ ಕ್ವಾರ್ಟರ್ಸ್ ಹೊರಗೆ ಹಾಕ್ತೇವೆ ಅನ್ನುವಂತ ಏನು ಬಲಾತ್ಕಾರದಿಂದ ಪೊಲೀಸರ ಒಂದು ಮೇಲೆ ಒತ್ತಡ ಏನ್ ತಂದಿದೆ, ಈ ಒಂದು ಇವರ ಒಂದು ಕಾರ್ಯಕ್ಷೇತ್ರ ತಾತ್ಕಾಲಿಕವಾಗಿ ಪೊಲೀಸರ ಮನದೊಳಗಿನ ಆ ಒಂದು ಉದ್ವೇಗವನ್ನ ಅಂದ್ರೆ ಅದುಮಿ ಹಾಕಿರಬಹುದು. ಆದ್ರೆ ಪೊಲೀಸ್ನವರು ಸ್ವತಂತ್ರವಾಗಿ ಸಂತೋಷವಾಗಿ ಅವರು ಈ ಸಮಾಜದಲ್ಲಿ ರಾಜ್ಯದ ಜನತೆಯ ಸೇವೆ ಮಾಡ್ಲಿಕ್ಕೆ ಅವರು ಮನಸ್ಪೂರ್ವಕವಾಗಿ ಮಾಡುವಂತ ವಾತಾವರಣವನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಲಿಲ್ಲ. ಎರಡನೇದು ಬಹಳ ಒಂದು ಮುಖ್ಯವಾದ ಗಂಭೀರ ಸಮಸ್ಯೆ ಏನ್ ಹೇಳಿದ್ರೆ, ಒಂದು ಫೆಡರಲ್ ಸಿಸ್ಟಮ್, ಭಾರತ ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಇಲ್ಲಿ ರಾಜ್ಯಗಳು ಬೇರೆ ಬೇರೆ, ಕೇಂದ್ರ ಒಂದಿದೆ, ಹಾಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವು ಮೂರು ಕೂಡ ಒಂದಕ್ಕೊಂದಕ್ಕೆ ಕೋಆರ್ಡಿನೇಟ್ ಆಗಿ ಪರಸ್ಪರ ಪೂರಕವಾಗಿ ಇದ್ರೆ ಮಾತ್ರ ಒಂದು ಸಿಸ್ಟಮ್, ಪ್ರಜಾಪ್ರಭುತ್ವ ವ್ಯವಸ್ಥೆ ಸಿಸ್ಟಮ್ ಚೆನ್ನಾಗಿ ಸ್ಮೂತ್ ಆಗಿ ನಡೆಯುತ್ತೆ. ಆದ್ರೆ ನಮ್ಮಲ್ಲಿ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲಿದ್ದ ಹಾಗೆ ಒಂದಕ್ಕೊಂದನ್ನು ಮೂದಲನೆ ಮಾಡ್ತಾ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಭಾರತದಂತ ಒಂದು ಭದ್ರ ರಾಷ್ಟ್ರಕ್ಕೆ, ಅಭಿವೃದ್ಧಿ ರಾಷ್ಟ್ರದ ಒಂದು ಭದ್ರತೆಗೆ ತುಂಬಾ ಒಂದು ಅಪಾಯಕಾರಿ ಬೆಳವಣಿಗೆ. ಮೂರನೇ ಪಾಯಿಂಟ್ ಏನ್ ಹೇಳಿದ್ರೆ, ಒಂದು ಈಗ ಶಶಿಧರ್ ಎನ್ನುವಂತ ಒಬ್ಬ ವ್ಯಕ್ತಿ ಒಂದು ಕರೆ ಕೊಟ್ಟಿದ್ದಕ್ಕೆ ರಾಜ್ಯ ಆತೊಬ್ಬ ಸಾಮಾನ್ಯ ಪ್ರಜೆ ಏನೋ ಒಂದು ಮಾಡಿದ ಅಂತ ಹೇಳಿದ್ರೆ ಇಡೀ ರಾಜ್ಯವ್ಯಾಪಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕೆ ಬೆಳೀತಾ ಇತ್ತು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಸಮಸ್ಯೆ ಇದೆ. ಆ ಸಮಸ್ಯೆ ಇದ್ರಿಂದಾಗಿ ರಾಜ್ಯವ್ಯಾಪಿ ಪೊಲೀಸರು ಅನುಭವಿಸ್ತಕ್ಕಂತಹ ಸಮಸ್ಯೆಗಳು ಇರುವುದರಿಂದನೇ ಈ ಒಂದು ಇಷ್ಟು ದೊಡ್ಡ ಆಸ್ಫೋಟ ಆಯಿತು. ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವವರಿಗೆ ಬಿಟ್ಟಿದ್ದು ನಮ್ಮ ಗೃಹ ಸಚಿವರ ಒಂದು ವೀಕ್ನೆಸ್ ಅಂತ ಹೇಳ್ಬೋದು. ಗೃಹ ಸಚಿವರು ಇರ್ಬೋದು ಅಥವಾ ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆ ಇರ್ಬೋದು, ಅವುಗಳ ಮೂಲಕ ವರದಿಯನ್ನ ತರಿಸ್ಕೊಂಡು ಎಲ್ಲಿ ಸಮಸ್ಯೆ ಇದೆ, ಈಗ ಪೊಲೀಸ್ ಕುಟುಂಬದ ಹಿರಿಯರನ್ನ ಕರೆಸಿ ನಿಮ್ಮ ಸಮಸ್ಯೆ ಏನಪ್ಪಾ, ಬನ್ನಿ ಕೂತ್ಕೊಳ್ಳಿ, ಮಾತಾಡೋಣ, ಸರಿ ಮಾಡೋಣ ಅಂತ. ಈ ಹಿಂದೆ ಏನು ಇವತ್ತು ಏನು ನಿಮ್ಮ ಪೊಲೀಸಿಗೆ ಅದು ಕೊಡ್ತೇವೆ, ಬ್ರಾಂಡೆಡ್ ಶೂ ಕೊಡ್ತೇವೆ, ಚಡ್ಡಿ ಕೊಡ್ತೇವೆ ಅಂತ ಏನು ಘೋಷಣೆ ಮಾಡಿದ್ರು, ಈ ಘೋಷಣೆಗಳನ್ನ ಒಂದು 15 ದಿವಸಕ್ಕಿಂತ ಮೊದಲು ಈ ಘೋಷಣೆ ಅಗತ್ಯ ಇಲ್ಲ. ಕಾರ್ಯರೂಪಕ್ಕೆ ಏನ್ ತರ್ತೀರಿ ಅಂತ ಹೇಳಿ ಒಂದು 10 ದಿವಸಕ್ಕೆ ಮೊದಲೇ ಈ ಹಿರಿಯರನ್ನ ಮುಖಂಡರನ್ನ ಕರೆಸಿ ರಾಜ್ಯ ಸರ್ಕಾರ, ರಾಜ್ಯ ಗೃಹ ಇಲಾಖೆ ಮಾತುಕತೆ ಮೂಲಕ ಮುಂದಾಗಿದ್ರೆ ಈ ಸಮಸ್ಯೆ ಎಷ್ಟು ಬಿಗಡಾಗ್ತಾ ಇರಲಿಲ್ಲ. ಇದನ್ನ ಡೋಂಟ್ ಕೇರ್ ಮಾಡಿ ಈ ಕಾರ್ಯಾಂಗ ವ್ಯವಸ್ಥೆಯನ್ನ ಇಷ್ಟು ನಿಕೃಷ್ಟವಾಗಿ ನೋಡಿದ್ರಿಂದಲೇ ಈ ಒಂದು ಶಾಸಕಾಂಗ ವ್ಯವಸ್ಥೆಯ ಮೇಲೆ ಮತ್ತೆ ನಮ್ಮ ಈ ರಾಜ್ಯದ ಒಂದು ಆಂತರಿಕ ಭದ್ರತೆಯ ಮೇಲೆ ಇದು ಧಕ್ಕೆ ಬಂದಿದೆ. ರಾಜ್ಯ ಸರ್ಕಾರ ಇದನ್ನು ಲಘುವಾಗಿ ಪರಿಣಮಿಸಬಾರದು, ಲಘುವಾಗಿ ತೆಗೆದುಕೊಳ್ಬಾರ್ದು, ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಶೀಘ್ರನೇ ಈ ಪೊಲೀಸ್ ವ್ಯವಸ್ಥೆಯಲ್ಲಿರ್ತಕ್ಕಂಥ ಈ ನ್ಯೂನತೆಗಳನ್ನು ನಿವಾರಿಸುವಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಮತ್ತೆ ವರ್ತಮಾನ ಕಾಲದಲ್ಲಿ ಇಂತಹ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸದಿದ್ದ ಹಾಗೆ ರಾಜ್ಯ ಸರ್ಕಾರ ನೋಡಿಕೊಂಡ್ರೆ ಮಾತ್ರ ಈ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಹಾಗೆ ದೇಶದ ಈ ಫೆಡರಲ್ ವ್ಯವಸ್ಥೆ ಬಲಿಷ್ಠ ಆಗಿರುತ್ತೆ. ಇಲ್ಲ ಇನ್ನು ಎಲ್ಲೋ ಒಂದು ನಕ್ಸಲ್ ಬಾಳ ಅಂತಕ್ಕಂಥ ಒಂದು ಯಾವುದೋ ಒಂದು ಊರಲ್ಲಿ ಒಂದು ಹೊತ್ತಿಕೊಂಡಂತ ಕಿಡಿ ಇವತ್ತು ದೇಶಾದ್ಯಂತ ಹಬ್ಬಿ ಹೋಗಿದೆ. ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದೂ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ವ್ಯವಸ್ಥೆಯನ್ನು ನೋಡಿ, ಆ ವ್ಯವಸ್ಥೆಯನ್ನು ಹಾಳು ಮಾಡಿದ್ದೇ ಯಾರನ್ನು ಹಾಳು ಮಾಡಿದ ನಂತರ ಇಡೀ ಆ ಒಂದು ಕ್ಯಾನ್ಸರ್ ಅನ್ನುವಂತ ಪಿಡುಗು ಇಡೀ ದೇಹ ವ್ಯಾಪಿಸಿದ ನಂತರ ಇವರಿಗೆ ಯಾವ ಡಾಕ್ಟರ್ ಏನ್ ಮಾಡಕ್ ಆಗುದಿಲ್ಲ. ಆ ಮೂಲ ಕ್ಯಾನ್ಸರ್ ಏನಿದೆ ಅದನ್ನ ಹೆಕ್ಕಿ ಆ ರೋಗಕ್ಕೆ ಮದ್ದನ್ನ ಕೊಟ್ರೆ ಮಾತ್ರ ಈ ನಮ್ಮ ಭಾರತದಂತ ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಭದ್ರವಾಗಿ ಇರ್ತದೆ. ಅದನ್ನು ಕ್ಷಣಿಕವಾಗಿ, ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರ ಏನೋ ಒಂದು ಅಧಿಕಾರವನ್ನ ದುರುಪಯೋಗ ಅಥವಾ ನಿಮ್ಮ ಕಾನೂನಿನ ಅಸ್ತ್ರವನ್ನ ಬಳಸಿ ಹೋರಾಟವನ್ನು ಹತ್ತಿಕ್ಕಿ, ಇವತ್ತೇನೋ ನಾವು ಹೋರಾಟವನ್ನು ಹತ್ತಿಕ್ಕಿದ್ವಿ ಎನ್ನುವಂಥದ್ದು ಬೀಳ್ಕೊಳ್ತಕ್ಕಂಥ ಅಗತ್ಯ ಇಲ್ಲ. ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು. ಇದು ಕೇವಲ ಕರ್ನಾಟಕ ರಾಜ್ಯದ ಜನಸೇವಾ ಪ್ರಶ್ನೆಯಲ್ಲ, ಭವ್ಯ ಭಾರತದ, ಅಖಂಡ ಭಾರತದ ಭದ್ರತೆಯ ಪ್ರಶ್ನೆ. ಇಂಥ ಒಂದು ಸಿಚುವೇಶನ್ ಮುಂದಿನ ದಿನಗಳಲ್ಲಿ ಬರದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಗೃಹ ಸಚಿವರ ಜವಾಬ್ದಾರಿ. ಅವರ ಜವಾಬ್ದಾರಿಯತೆಯನ್ನು ತನ್ನ ಸ್ಥಾನದ ಕರ್ತವ್ಯವನ್ನು ಅವರು ಅರಿತು ನಡೆದ್ರೆ ಮಾತ್ರ ಮುಂದೆ ನಮ್ಮ ಪ್ರಜೆಗಳಾದವರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸರ್, ತಮ್ಮ ಹೆಸರು ಮತ್ತು ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಶಿಧರ್ ಶೆಟ್ಟಿ ಅಂತ ಮಾತಾಡೋದು, ಮಂಗಳೂರಿಂದ.
ಓಕೆ ಸರ್, ಥ್ಯಾಂಕ್ ಯು. ಈಗ ನಾವು ನಿಮ್ಮ ಏನು ಅಭಿಪ್ರಾಯಗಳನ್ನು ನಾವು ಸ್ವೀಕರಿಸಿದ್ದೇವೆ ಮತ್ತು ಇದರ ಬಗ್ಗೆ ಚರ್ಚೆ ಮಾಡ್ತೇವೆ. ಅದಕ್ಕೆ ಮೊದಲು ಒಂದು ಚಿಕ್ಕ ವಿರಾಮವನ್ನು ತಗೊಳ್ತೇವೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮಸ್ಕಾರ ವೀಕ್ಷಕರೇ. ನಾವು ಶಶಿಧರ್ ಅವರು ನಮಗೇನು ದೂರವಾಣಿ ಮೂಲಕ ಏನು ಮಾತಾಡಿದರು, ತುಂಬ ಅಮೂಲ್ಯವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ನಾವು ಒಂದು ಚಿಕ್ಕ ವಿರಾಮವನ್ನು ತಗೊಳ್ತಿದ್ದೇವೆ. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ತಮಗೆಲ್ಲ ಸ್ವಾಗತ. ಪಬ್ಲಿಕ್ ಮೇಲೆ ಕಾರ್ಯಕ್ರಮ ನಮ್ಮದು ಈಗ ಮುಂದುವರಿತದೆ. ಏನು ಮಂಗಳೂರಿಂದ ಶಶಿಧರ್ ಶೆಟ್ಟಿಯವರು ನಮ್ಮ ಜೊತೆಗೆ ಈಗ ದೂರವಾಣಿಯಲ್ಲಿ ಮಾತಾಡಿದರು. ಬಹಳ ಸ್ಪಷ್ಟವಾಗಿ, ಬಹಳ ದೀರ್ಘವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ನಮ್ಮ ಸಂದೀಪ್ ಕುಮಾರ್ ಮತ್ತು ವಿಶ್ವನಾಥ್ ಶೆಟ್ಟಿಯವರು. ಶಶಿಧರ್ ಶೆಟ್ಟಿಯವರು NECF ಅಂತ ಮಂಗಳೂರಲ್ಲಿ ಏನಿದೆ, ನ್ಯಾಷನಲ್ ಎನ್ವೈರ್ಮೆಂಟ್ ಫೆಡರೇಷನ್ ಕೇರ್ ಫೆಡರೇಷನ್ ಅಂತ, ಅದರದ್ದು ಮುಖಂಡರು. ಇವತ್ತಿನ ಈ ಪ್ರತಿಭಟನೆಯಲ್ಲಿ ಮಂಗಳೂರು ಕಡೆಯಲ್ಲಿ ಇವರು ಸ್ವಲ್ಪ ಭಯಂಕರ ಸಕ್ರಿಯವಾಗಿ, ಒಂದು ಭಯಂಕರ ಅಂತ ಹೇಳೋದಿಲ್ಲ, ಸಕ್ರಿಯವಾಗಿ ಒಳ್ಳೆ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ. ಮತ್ತು ನಮಗೂ ಕೂಡ ಕೆಲವೊಂದು ಪ್ಯಾಂಪ್ಲೆಟ್ಸ್ ಅದು ಇದೆಲ್ಲ ಮಾಡಿಕೊಟ್ಟು ತುಂಬ ಅವರದ್ದೊಂದು ಮಾರ್ಗದರ್ಶನವೂ ಇದೆ ನಮಗೂ ಕೂಡ. ಶಶಿಧರ್ ಶೆಟ್ಟಿಯವರು ಭಾರಿ ಒಂದು ಸ್ಪಿರಿಟೆಡ್, ಮತ್ತು ಬೈಂದೂರಿನಲ್ಲಿ ನಾವು ಒಟ್ಟಿಗೆ ಕಾಲೇಜ್ನಲ್ಲಿ ಓದ್ತಾ ಇತ್ತು ಹಾಗೆ. ಮತ್ತು ಅವರು ಹೇಳೋದು ಅಕ್ಷರಶಃ ನಿಜ. ಇವತ್ತಿನ ದಿನ ಏನು ಪ್ರತಿಭಟನೆಯನ್ನು ಇವರು ಹತ್ತಿಕ್ಕುವುದರಲ್ಲಿ ಸಫಲ ಆಗಿದ್ದೇವೆ ಅಂತ ಬೀಗಿಕೊಳ್ಳುವುದು ಬೇಡ ಅಂತ ಸ್ಪಷ್ಟವಾಗಿ ಹೇಳಿದರು. ಖಂಡಿತವಾಗಿ ನಾನು ಈ ಹಿಂದೆಯೂ ಇದೇ ಪ್ರೋಗ್ರಾಮಲ್ಲಿ ಆಗ ಅದೇ ವಿಷಯ ಹೇಳಿದ್ದೆ. ಒಂದು ಪ್ರತಿಭಟನೆಯನ್ನು ಒಂದು ಟೆಂಪರರಿಯಾಗಿ ಹತ್ತಿಕ್ಕಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದರ ಸಮಸ್ಯೆ ಆಳಕ್ಕೆ ಹೋಗಿ ಅದನ್ನು ಪರಿಹಾರ ಮಾಡುವ ಮೂಲಕ ಅವರು ತೋರಿಸ್ಕೊಳ್ಬೇಕು. ಇನ್ನು ಒಂದು ತಿಂಗಳ ಒಳಗೆ ಆದರೂ ಒಂದು 2-3 ಡಿಮಾಂಡ್ ಒಂದು ಇವರು ಕ್ಲಿಯರ್ ಮಾಡಿದ್ರಾ ಆಗ ಒಪ್ಕೊಳ್ತೇವೆ ಇವರು ಸ್ಪಂದನೆ ನೀಡಿದರು ಅಂತ. ಕರೆಕ್ಟ್. ಇದರಲ್ಲಿ ಈ ಪ್ರತಿಭಟನೆಯ ಇದರಲ್ಲಿ ಮೀಡಿಯಾದವರು ಎಷ್ಟು ಪಾಲ್ಗೊಂಡ್ರು, ಯಾವ ಸಮಸ್ಯೆ, ಎಲ್ಲಿ ಕ್ವಾರ್ಟರ್ ಸಮಸ್ಯೆ, ಅದು ಇದು ಅಲ್ಲಲ್ಲಿ ಹೋಗಿ ಎಷ್ಟು ಕೆಲಸ ಮಾಡಿದರು. ಹಾಗಾದರೆ ಇದನ್ನು ಪ್ರತಿಭಟನೆಯನ್ನು ಈ ಮಟ್ಟಿನಲ್ಲಿ ಹತ್ತಿಕ್ಕುವುದರ ಮೂಲಕ ಅವರ ಈ ಕೆಲಸಕ್ಕೂ ಕೂಡ ಒಂದು ಬ್ರೇಕ್ ಹಾಕಿ ಒಂದು ಸೈಡಲ್ಲಿ ಅವರದ್ದು ವೇಸ್ಟ್ ಆಯ್ತು ಅಂತೇಳಿ ತಿಳ್ಕೊಳ್ತಾರೆ. ಇಲ್ಲ, ಆ ಎಲ್ಲ ಡಾಕ್ಯುಮೆಂಟ್ರಿ ಅವುಗಳನ್ನು ಎಲ್ಲ ಒಟ್ಟು ಮಾಡಿ ಏನು ಸಮಸ್ಯೆ ಇದೆ ಅಂತ ಅವರು ನಿಜವಾಗಿ ಸ್ಟಡಿ ಮಾಡಿದೆ ಆದಲ್ಲಿ, ಸರಿಯಾದ ಒಂದು ನಿರ್ಧಾರಕ್ಕೆ ಬಂದಲ್ಲಿ ಎಲ್ಲವನ್ನು ಸರಿ ಮಾಡ್ಬೋದು. ಯಾಕೆ ಮಾಡಲಿಕ್ಕಾಗೋದಿಲ್ಲ? ಏನು ತಿಳಿದಿದ್ದವನನ್ನು ಒಂದು ನೇಮಿಸಿ, ಅಥವಾ ನೋಡಪ್ಪ ನಿಂದೊಂದು ಕಮಿಟಿ, ನೀನು ಪೊಲೀಸರ ಬಗ್ಗೆ ಇದು ಮಾಡ್ಕೋ, ಅದಕ್ಕೆ ಇಷ್ಟು ಕೋಟಿ, ಅದಕ್ಕೆ ಆ ಕಮಿಟಿ ಒಂದು ಲಾಸ್ಟಿಗೆ ತೀರ್ಮಾನ ಬರಬೇಕಿದ್ರೆ ಚಹಾ ಕುಡಿದೋದಕ್ಕೆ ಇಷ್ಟು, 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿದ್ದಕ್ಕೆ ಇಷ್ಟು, ಅದು ಇದು ಅಂತ ಒಂದು ಫೈಲ್ ರೆಡಿ ಮಾಡಿದರೆ ಅದು ವ್ಯವಸ್ಥೆ ಅಲ್ಲ. ನಿಜವಾದ ಸಮಸ್ಯೆ ಯಾರಿಗೆ ಗೊತ್ತು ಅವರನ್ನೇ ಕಮಿಟಿಯಲ್ಲಿ ಮೆಂಬರ್ ಮಾಡಿ ಅವರ ಮೂಲಕ ಸಮಸ್ಯೆಯನ್ನು ಸ್ಟಡಿ ಮಾಡಲಿ. ಯಾಕೆ ಮಾಡೋದಿಲ್ಲ? ಸೊ ಈಗ ನೀವು ಏನು ಶಶಿಧರ್ ಅವರನ್ನು ಬಂಧನ ಮಾಡಿದಾರಲ್ಲ, ಇದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಆ ಇಡೀ ಪ್ರೋಸೆಸ್ ಮತ್ತು ಈ ಪ್ರೆಸೆಂಟ್ ಸಿಚುವೇಶನ್ ಇದರ ಬಗ್ಗೆ. ಶಶಿಧರ್ ಅವರನ್ನು ಬಂಧನ ಮಾಡಿದ್ದು ಅವರು ಇಡೀ ಪೊಲೀಸ್ ಇಲಾಖೆಯ ಪರವಾಗಿ ಅವರು ಹೋದಂಥವರು. ಅವರನ್ನು ಬಂಧನ ಮಾಡಿದ್ದಾರೆ ಹೌದು, ಆದರೆ ಅವರನ್ನು ದಯವಿಟ್ಟು ಆದಷ್ಟು ಬೇಗ ಅವರನ್ನು ರಿಲೀಸ್ ಮಾಡಬೇಕು. ಯಾಕಂತ ಹೇಳಿದರೆ ಅವರು ಎಲ್ಲರ ಪರವಾಗಿ ಹೋಗಿ ಅವರು ಒಬ್ಬರೇ ನಿಷ್ಠರು ಆದಾಗಾಯ್ತು. ಈಗ ಎಲ್ಲರೂ ನೆಮ್ಮದಿಯ ಜೀವನ ಮಾಡ್ತಾ ಇದ್ದಾರೆ. ಪೊಲೀಸರು ಅವರಷ್ಟಕ್ಕೆ ಅವರಿದ್ದಾರೆ, ನಮಗೇನು ತಲೆಬಿಸಿ ಅಂತೇಳಿ ಇದ್ದಾರೆ. ನನಗೇನು ತಲೆಬಿಸಿ ಅಂತ ಹೇಳಲ್ಲ, ಅವರು ಹೆದರಿ ಸುಮ್ಮನೆ ಇದ್ದಾರೆ. ಅವರು ಪ್ರತಿಭಟನೆ ಮಾಡಲೇಬೇಕಂತೇಳಿಯೂ ನಾವು ಹೇಳೋದಲ್ಲ. ಅವರ ಪರವಾಗಿ ಆದಂಥ ಇದೆಲ್ಲ ನಾವೆಲ್ಲ ಮಾಡಿದಂಥ ಒಂದು ಏನು ಕ್ರಿಯೆಯಲ್ಲಿ ಪಾಪ ಶಶಿಧರ್ ಅವರು ಒಬ್ಬರೇ ಜೈಲಿನಲ್ಲಿ ಕೂತಿರುವುದು ಅದು ನ್ಯಾಯಸಮ್ಮತ ಅಲ್ಲ. ಅದನ್ನೆಲ್ಲ ಕೇಸ್ ವಾಪಸ್ ತಗೊಂಡು ಆದಷ್ಟು ಬೇಗ ಸರ್ಕಾರ ಅವರನ್ನು ರಿಲೀಸ್ ಮಾಡಬೇಕು ಮತ್ತು ಅವರ ಒಂದು ಕೆಲವು ಸಂಗಾತಿ ಅವರ ಮೇಲಿನ ಪ್ರಕರಣಗಳನ್ನೆಲ್ಲ ವಜಾ ಮಾಡಬೇಕು. ಒಟ್ಟಿಗಿದ್ದವರನ್ನು ದಾವಣಗೆರೆ ಗುರುಪಾದ ಮಠದ ಅಂತೇಳಿ ಒಬ್ಬರಿದ್ದಾರೆ, ಹಾಗೆ ಬಸವರಾಜ್ ಇವರು ಇದ್ದಾರೆ. ಏನಾಯ್ತು ಈಗ ಎಲ್ಲ ಶಾಂತಿಯುತವಾಯ್ತಲ್ಲ, ಇವರಿಗೆ ಒಂದು ಸಮಾಧಾನ ಆಯ್ತಲ್ಲ. ಬಹುಶಃ ಸರ್ಕಾರ ತನ್ನ ಇಮೇಜ್ ಹಾಳು ಮಾಡ್ಕೊಳ್ಳಿಕ್ಕೆ ಇಂಥದ್ದೆಲ್ಲ ಮಾಡ್ತಾ ಇದೆ ಅಂತ ಅನ್ಸುತ್ತೆ.
ಮತ್ತೆಂತ ಈಗ ಅದರ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಾಗ ಅವರನ್ನು ಅರೆಸ್ಟ್ ಮಾಡುವ ಮೊದಲೇ ಇವರು ಈ ಬೇಡಿಕೆಗಳನ್ನು ಹೀಗೆ ಸ್ಪಂದನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಶಶಿಧರ್ ಅವರು ಆ ತರ ಪ್ರಶ್ನೆ. ನನಗೆ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರೋದು, ಬಹಳ ಬುದ್ಧಿವಂತರ ಜಿಲ್ಲೆ ನಮ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡ, ಯಾಕೆ ನಮ್ಮ ಜನಪ್ರತಿನಿಧಿಗಳು ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ? ಆಡಳಿತ ಪಕ್ಷದ ಜನಪ್ರತಿನಿಧಿಗಳು ಇರ್ಬೋದು, ವಿರೋಧ ಪಕ್ಷ. ಕರ್ನಾಟಕದ ಜನತೆ ಮತ್ತು ಕರ್ನಾಟಕ ಸರ್ಕಾರ ತಿಳ್ಕೊಳ್ಬೇಕು. ಯಾಕೆಂದರೆ ನಮ್ಮಲ್ಲಿರುವ ಅತೀ ಬುದ್ಧಿವಂತ ಪೊಲೀಸ್ನವರು ಯಾಕೆ ಗಲಾಟೆ ಮಾಡಲಿಲ್ಲ ಒಂದು ಪ್ರಶ್ನೆ. ನೀವು ಹೇಳಿದ್ದಕ್ಕೆ ಮಾಡಲಿಕ್ಕೆ ಭಾಳಷ್ಟು ಆಲೋಚನೆ ಮಾಡಿ ಇದ್ದವರೇ, ಆದರೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಇದನ್ನು ಮಾತ್ರ ತಿಳ್ಕೊಳ್ಳಿ. ಪೊಲೀಸ್ನವರು ಮಾಡ್ತೇವೆ ಎಂಬ ಒಂದು ಚಾನ್ಸನ್ನು ಇವರಿಗೆ ಕೊಟ್ಟಿದ್ದೇವೆ. ಮುಂದಿನ ದಿವಸದಲ್ಲಿ ಭಾಳ ಕಷ್ಟ ಆದಿತ್ತು. ಅದಕ್ಕೆ ಬೇಕಾಗಿ ಅವರು ಕೇಳಿದ ಎಲ್ಲ ಇದನ್ನು ಕೊಡಬೇಕು, ಅವರೊಟ್ಟಿಗೆ ಸ್ಪಂದಿಸಬೇಕು. ಅವರಿಗೆ ಬೇಗ ಪರ್ಯಾಯವಾಗಿ ಯಾರನ್ನಾದರೂ ನೇಮಿಸೋದು ಆದರೂ ತೊಂದರೆ ಇಲ್ಲ. ಅವರ ಕಷ್ಟವನ್ನು ಹಿಡ್ಕೊಂಡು ಬಂದು ಇನ್ನೊಬ್ಬರ ಹತ್ರ ಕೊಟ್ಟು ಅದರ ಬಗ್ಗೆ ಮುಂದೆ ಕೊಂಡೋಗಿ ಅಲ್ಲಿಂದ ಏನಾದರೂ ಅದಕ್ಕೆ ಅದನ್ನು ಈಗ ಅದನ್ನು ಮಾಡಲಿಕ್ಕೆ ಯಾರು ನೇತೃತ್ವ ತಗೊಳ್ತಾರೆ ಅಂತ. ಈಗ ಪೊಲೀಸ್ನವರಿಗೆ ಏನು ಇವರು ಎಸ್ಮಾ ಕಿಸ್ಮಾ ಅಂತೇಳಿ ಹೇಳ್ಕೊಂಡು ಅವರಿಗೊಂದು ಪ್ರೆಷರ್ ಹಾಕಿ ಅವರು ಶಶಿಧರ್ ಅವರು ಒಳಗಿದ್ದಾರೆ. ಈಗ ಯಾರಾದರೂ ನೇತೃತ್ವ ತಗೊಳ್ತಾರೆ. ಈಗ ನೋಡಿ, ನಮಗೆ ಪ್ರತಿಭಟನೆ ಮಾಡುವಾಗ ನೀವು ನಮಗೆ ಇಷ್ಟು ಆಶ್ವಾಸನೆ ಕೊಟ್ಟಿದ್ದೀರಿ, ಆ ಆಶ್ವಾಸನೆಯಲ್ಲಿ ಇಷ್ಟು ಅಂಶಗಳು ನಮಗೆ ಆಗಲೇಬೇಕು, ಇಮಿಡಿಯೇಟ್ ಆಗಿ ಇನ್ನಿಷ್ಟು ಅಂಶಕ್ಕೆ ಬೇಕಾದ್ರೆ ಒಂದು ಮಾತುಕತೆ ಪಂಚಾಯಿತಿ ಮಾಡಬೇಕಾದ್ರೆ ಒಬ್ರು ಲೀಡರ್ಶಿಪ್ ತಗೊಂಡು ಹೋಗ್ಬೇಕಲ್ಲ. ಈಗ ಅದು ಇವರು ಕರಿಬೇಕು. ಜನರು ಕಾಯ್ತಾರೆ ಸ್ವಾಮಿ, ಜನರು ಕಾಯ್ತಾ ಇದ್ದಾರೆ. ಇದು ಏನು ನಿರಂಕುಶ ಸರ್ಕಾರ ಅಲ್ಲ. 5 ವರ್ಷಕ್ಕೆ ಒಂದೊಂದು ಸರ್ಕಾರಕ್ಕೆ ಚಾನ್ಸ್ ಕೊಡ್ತಾರೆ. ಜನರ ಸಿಟ್ಟನ್ನು ಓಟಿನ ಮೂಲಕ ತೋರಿಸ್ತಾರೆ ಅಷ್ಟೇ. ಈ ಸರ್ಕಾರ ನಮಗೆ ಸ್ಪಂದನೆ ಕೊಡಲಿಲ್ಲ ಅಂದರೆ ಇನ್ನೊಂದು ಸರ್ಕಾರವನ್ನು ಮುಂದೆ ಆಯ್ಕೆ ಮಾಡ್ತಾರೆ. ಅದೇ ಈ ಸರ್ಕಾರ ಇವರ ಸ್ಪಂದನೆಗೆ ಕರೆಕ್ಟಾಗಿ ಸ್ಪಂದಿಸಿದ್ರ ಅಂತ ಹೇಳಿದರೆ ಇನ್ನೊಮ್ಮೆ ಇವರೇ ಆಯ್ಕೆಯಾಗಿ ಬರ್ತಾರೆ. ಬಟ್ ನಾನು ಕೇಳ್ತಾ ಇರೋದು, ಈಗ BS ಯಡಿಯೂರಪ್ಪನವರು ಈ ಪೊಲೀಸರ ಏನು ಸಮಸ್ಯೆಗಳ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದರು, HD ಕುಮಾರಸ್ವಾಮಿ ಅವರು ಪಾಸಿಟಿವ್ ಆಗಿ ಮಾತಾಡಿದರು, ಏನು ವಿರೋಧ ಪಕ್ಷದಲ್ಲಿ ಮಾತಾಡಲಿಕ್ಕೆ ಮಾಧ್ಯಮದ ಮುಂದೆ ಸಾಕಷ್ಟು ಮಾತಾಡಿದ್ದಾರೆ. ಆದರೆ ಯಾಕೆ ಒಂದು ಸಂಪುಟದ ಸದಸ್ಯನ ಅಥವಾ ಒಂದು ರಾಜ್ಯ ಸರ್ಕಾರ ಮಟ್ಟದ ಒಂದು ಸದಸ್ಯನಾಗಿ, ಕೇಂದ್ರದ ಸದಸ್ಯನಾಗಿ ನಮ್ಮ ಪ್ರತಿನಿಧಿಗಳು ಸರ್ಕಾರಕ್ಕೆ ಒತ್ತಡ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಪೊಲೀಸರ ಪರವಾಗಿ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ. ನಿಮಗೆ ಏನಾದರೂ ಅದರ ಬಗ್ಗೆ ಐಡಿಯಾಗಳು, ಅಭಿಪ್ರಾಯಗಳಿದ್ದರೆ ಹೇಳಿ. ಅವರು ಹೇಳುವ ಮೊದಲೇ ಅವರನ್ನು ನೀವು ಹೇಳಲೇಬಾರ್ದು ಅಂತ ಒಂದು ಹೆದರಿಸಿರ್ಬೋದು. ಅವರು ಕೂಡ ಈಗ ನಾನು ಕೇಳ್ತಿರೋದು ಜನಪ್ರತಿನಿಧಿಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದೇ ಜನಪ್ರತಿನಿಧಿಗಳು, ನಮ್ಮ ಸರ್ಕಾರದ ಜನಪ್ರತಿನಿಧಿಗಳೇ ಜಾಸ್ತಿ ನಮ್ಮಲ್ಲಿ ಈ ಬಾರಿ ಬಂದವರಲ್ಲಿ. ಒಬ್ರು ಇಬ್ಬರು ಮಾತಾಡಿದರೆ ಅದಕ್ಕೆ ಬೇರೆ ವಿರೋಧ ಪಕ್ಷದ ಒಂದು ರಾಜಕೀಯ ಬಣ್ಣ ಬರ್ಬೋದು. ಅದಕ್ಕೋಸ್ಕರ ಅವರು ಮಾತಾಡಿರ್ಲಿಕ್ಕಿಲ್ಲ. ಅವರವ್ರ ಒಳಗೆ ಸುಮಾರು ಸಮಸ್ಯೆ ಇದೆ. ಅವರಿಗೇನು, ಮನೆಯಿಂದ ಹೊರಗೊರಟ ಕೂಡಲೇ ಭತ್ಯೆ, ಆ ಭತ್ಯೆ, ಈ ಭತ್ಯೆ, ನಿಮಗೆ ಮನೆ ಬಾಡಿಗೆ, ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಇದೆ. ಅವರ ವಿಕಾಸಸೌಧ ಎಲ್ಲ ಚೆನ್ನಾಗೇ ಇದೆಯಲ್ಲ. ಇದು ಸಮಸ್ಯೆ ಶುರುವಾದದ್ದು ನಮ್ಮ ಈ ಪಾಪದವರ ಹಸಿವು ಇದ್ದವರಿಗೆ ಅದು ಬೇಕು. ಊಟ, ಆಹಾರ ಎಲ್ಲ ಹಸಿವಿನವರಿಗೆ ಬೇಕು, ಹೊಟ್ಟೆ ತುಂಬಿದವರಿಗೆ ಯಾಕೆ ಬೇಕು? ಅದೇ ಒಂದು ಕಾಳಜಿ ಇರುವವರು ಅದರ ಬಗ್ಗೆ ಮಾತಾಡಿಯೇ ಆಡ್ತಾರೆ. ಕೊನೆಯದಾಗಿ ನಾನು ಹೇಳ್ತೇನೆ ಸ್ವಾಮಿ, ಕಷ್ಟ ಪಡುವಷ್ಟು ಪಡ್ತಾರೆ ಮನುಷ್ಯ. ಯಾವನೇ ಪೊಲೀಸ್ ಆದ್ರೂ ಮನುಷ್ಯನೇ, ಅಲ್ಲ ಈಗ ಮಿನಿಸ್ಟರ್ ಆದ್ರೂ ಮನುಷ್ಯನೇ, ಅಲ್ಲ ದೊಡ್ಡ ಐಆರ್ ಆಫೀಸರ್ ಆದ್ರೂ ಮನುಷ್ಯನೇ. ಅವನಿಗೆಲ್ಲರಿಗೂ ಗೊತ್ತುಂಟು ಏನು ಕಷ್ಟ, ಹೇಗೆ ಹೋಗಬೇಕು, ಹೇಗೆ ಸ್ಪಂದಿಸಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು, ಎಲ್ಲ ವಿಚಾರ ಗೊತ್ತಿದ್ದವರೇ. ಈಗ ಪೊಲೀಸ್ನಲ್ಲೇ ಏನೋ ಕಡಿಮೆ ಕಲ್ತವ್ರು ಏನು ಬರೋದಲ್ಲ, BA MA ಅಂಥದ್ದೇ ಕಲ್ತು ಬಂದವರು. ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ತಮ್ಮ ಹೊಟ್ಟೆ, ತಮಗೇನೋ ಸಮಸ್ಯೆ ಉಂಟು, ತಮ್ಮ ಕುಟುಂಬದವರಿದ್ದಾರೆ, ಏನೋ ಕಷ್ಟದಲ್ಲಿ ಕೆಲಸ ಸಿಕ್ಕಿದೆ, ಇದನ್ನು ಉಳಿಸ್ಬೇಕು ಅಂತ. ಆ ಉಳಿಸ್ಕೊಳ್ಳೋ ಹೊತ್ತಿಗೆ ಅವರಿಗೆ ಕೊಡುವಂಥ ಯಾವುದು ಸಹ ಇದುಂಟಲ್ಲ, ಅದನ್ನು ಸರ್ಕಾರ ಆಗಲಿ ಅವರ ಮೇಲಧಿಕಾರಿಗಳು ಕೊಡಬೇಕು. ಮತ್ತು ಅವರನ್ನು ನಾವು ಹೇಗಿದ್ದೇವೆ ಹಾಗೆ ನೋಡ್ಕೊಳ್ಬೇಕು. ಅಥವಾ SP ಇದ್ದಲ್ಲ, ಒಬ್ಬ SP ಲೆವೆಲಲ್ಲಿದ್ದವ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದವ ಈಕ್ವಲ್. ಕೆಲಸನಲ್ಲೇ ಮೇಲೆ ಕೆಳಗಿರ್ಬೋದು, ಅವ್ರಿಗಿಂತ ಜಾಸ್ತಿ ಕೆಲಸ ಕಾನ್ಸ್ಟೇಬಲ್ ಮಾಡ್ಬೋದು, ಅಲ್ಲ ಮಾಡ್ಬೋದು. ಆಗಿರುವಾಗ ಅವಾಗ ಕನಿಷ್ಠ ಅಂತ ಲೆಕ್ಕಾಚಾರ ಹಾಕ್ಲಿಕ್ಕೆ ಹೋಗಬೇಡಿ. ನಮ್ಮ ಕಾಲಿನ ಪಾದ ಸಹ ಕನಿಷ್ಠ ಹೇಳಿದರೆ ಪಾದ ಇಲ್ಲದ್ರೆ ನಡೀಲಿಕ್ಕೆ ಆಗುದಿಲ್ಲ. ತಲೆಗೆ ಮಾತ್ರ ಲೆಕ್ಕಾಚಾರ, ಹೆಡ್ ಕಾನ್ಸ್ಟೇಬಲ್ ಮತ್ತೆ ಕಾನ್ಸ್ಟೇಬಲ್ ಲೆಕ್ಕಾಚಾರ ಹಾಕೊಂಡು ಹೋಗ್ಬೇಕು. ಅವರೇ ಪಿಲ್ಲರ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ಆಫ್ ಪಿಲ್ಲರ್ಸೇ ಅವರು, PC ಗಳು ಮತ್ತು ಹೆಡ್ ಕಾನ್ಸ್ಟೇಬಲ್ಸ್. ಇದನ್ನು ನೋಡ್ಕೊಳ್ಳಿ, ಪಾದ ನೋಡ್ಕೊಳ್ಳಿ ಸುರಿಗೆ.
ಪಾದವೇ ಕಟ್ಟಾದರೆ ಮತ್ತೆ ತಲೆಗೆಲ್ಲ ಕೆಲಸವೇ ಈಗ ಇರೋದಿಲ್ಲ. ಈಗ ನಾನು ಕೇಳ್ತೇನೆ, ಈಗ ನಿಮ್ಮ ಈ ಒಟ್ಟಾರೆ ಈಗ ಇವತ್ತಿನ ದಿನ ಮುಗಿದೋಗಿದೆ. ಈಗ ಮುಂದಿನ ದಿವಸದಲ್ಲಿ ಸಾಧ್ಯತೆಗಳು ಒಳ್ಳೆದಾಗ್ಬೋದು. ಏನು ಹೇಳಿದ್ರೆ ಕಾರ್ಮಿಕ ವೇದಿಕೆ ಮೂಲಕ ಕರ್ನಾಟಕ ಕಾರ್ಮಿಕ ಸಮಸ್ಯೆಗೆ ವೇದಿಕೆ ಮೂಲಕ ಸ್ಪಂದನೆ. ಈಗ ಅದೇ ಹೇಳಿದ್ನಲ್ಲ, ಎನ್ಕೌಂಟರ್ ಸಮಯದಲ್ಲಿ ಗುಂಡು ತಗಲಿ ಇನ್ನು ಪಾಪ ಈ ನಮ್ಮ ಅಶೋಕ್ ಪಾಟ್ಕರ್ ಅಂತೇಳಿ ಏನಿದ್ದಾರೆ, ಮನೋಹರ್ ಅಂತ ಏನಿದ್ದಾರೆ, ಅವರ ನರಗಳಲ್ಲಿ ಇನ್ನೂ ಆ ಬುಲೆಟ್ಸ್ ಇದೆ. ಬುಲೆಟ್ಸ್ ಅಂದರೆ ಅದರದ್ದು ಪೀಸಸ್ ಇದೆ, 2-3 ಕಡೆಯಲ್ಲಿದೆ ದೇಹದಲ್ಲಿ. ಇವರು ಆರೋಗ್ಯ ಬಗ್ಗೆ ಹಾಗೆ ಹೇಳ್ತಾರೆ. ಅವರ ಸಮಸ್ಯೆಯನ್ನು ಇವರು ಸಾಲ್ವ್ ಮಾಡ್ಬೋದಿತ್ತಲ್ಲ. ಒಂದು 2,000 ರೂಪಾಯಿ ಕೊಟ್ಟು ಕೂಡಲೇ ಅವನು ಪಾಪ ಆಪರೇಷನ್ ಅಷ್ಟು ಲೆವೆಲಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದನ್ನು ಒಂದು ತಿಳ್ಕೊಳ್ಬೇಕಲ್ಲ. 10 ವರ್ಷ ಆಯ್ತಾ ಇದು ಎನ್ಕೌಂಟರ್ ಆಗಿ? ಹೌದು, 10 ವರ್ಷ. ಅದರಲ್ಲಿ ಗಾಯ ಆಗಿದೆ ಅವರಿಗೆ. ಅಲ್ಲ, ಈಗ ನೀವು ಎನ್ಕೌಂಟರ್ ವಿಚಾರ ಬಂದಾಗ ಈಗ ಶಿವಮೊಗ್ಗದಲ್ಲಿ ಏನು ಪ್ರತಿಭಟನೆ ಮಾಡಿದ್ದಾರೆ, ಅವರಿಗೆ ಇವರು ನಕ್ಸಲೈಟ್ ಅಂತ CPIM ಮಾವೋವಾದಿ ಅಂತ ಏನು ಹೇಳ್ತಾರೆ, ಅವರು ಬ್ಯಾನರ್ ಹಾಕಿ ಬೆಂಬಲ ಸೂಚಿಸಿದ್ದಾರೆ. ಬಹುಶಃ ಒಂದು ಪೊಲೀಸರಿಗೆ ಯಾವತ್ತೂ ಸಂಘರ್ಷ ನಡೀತಿದ್ದದ್ದು ಪೊಲೀಸರಿಗೆ ಮತ್ತು ನಕ್ಸಲೈಟ್ರಿಗೆ. ಆ ನಕ್ಸಲೈಟ್ರೇ ಪೊಲೀಸರಿಗೆ ಬೆಂಬಲ ಸೂಚಿಸುವ ಒಂದು ಬ್ಯಾನರ್ ಹಾಕ್ತಾರೆ ಅಂತ ಆದಾಗ ಇದು ಸರ್ಕಾರಕ್ಕೆ ಬಹಳ ಗಂಭೀರವಾದ ಒಂದು ಸಂದೇಶವನ್ನು ಕೊಡ್ತದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಅಂತ ಅನಿಸುತ್ತೆ. ಎಲ್ಲಿ ಸರ್ಕಾರದ ಇದು ನಿರ್ಲಕ್ಷ್ಯಕ್ಕೆ ಪ್ರತಿಭಟನೆ ಆಗ್ತದೆ, ಅಲ್ಲಿ ಒಂದು ನಕ್ಸಲ್ ಏನು ಸರ್ಕಾರದಿಂದ ನಿಷೇಧಿತ ಒಂದು ಸಂಘಟನೆಯಾಗಿ ಉಗ್ರಗಾಮಿತ್ವದ ಒಂದು ಮಾರ್ಗದಲ್ಲಿ ಹೋಗುವಂಥ ಒಂದು ನಕ್ಸಲರು ಕೂಡ ಪೊಲೀಸರ ಬೆಂಬಲಕ್ಕೆ ನಿಲ್ತಾರೆ ಅಂತ ಹೇಳಿದರೆ, ಅಲ್ಲಿ ಸರ್ಕಾರ ಗಂಭೀರವಾಗಿ ಆ ಸಮಸ್ಯೆಗಳನ್ನು ಚಿಂತನೆ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಪೊಲೀಸರ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಅಗತ್ಯ ಇದೆ ಅಂತ ಅನಿಸುತ್ತೆ. ಸೊ ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ? ಸ್ಪಂದಿಸಲೇಬೇಕು. ನಕ್ಸಲ್ ಸಮಸ್ಯೆ ಅನ್ನುವಂಥದ್ದು ಅದೇ ಸಮಸ್ಯೆ ಇದ್ದ ಊರುಗಳಲ್ಲೇ ಬಂದು ಅದು ಬೀಡುಬಿಟ್ಟದ್ದು. ಅವರ ಒಂದು ಸಂದೇಶ ಅವರು ಕೊಟ್ಟಿರ್ಬೋದು, ಆದರೆ ಅದು ನಕ್ಸಲರೇ ಅಂಟಿಸಿದ್ದಾರೆ ಅಂತೇಳಿ ಯಾವ ಗ್ಯಾರಂಟಿಯೂ ಇಲ್ಲ. ಅದು ಕೂಡ ಒಂದು ನೋಡಬೇಕಾದದ್ದೇ. ಅವರು ಅಲ್ಲ, ಆದರೆ ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನಕ್ಸಲರು ಎಲ್ಲಿ ಬ್ಯಾನರ್ಗಳನ್ನು ಹಾಕ್ತಾರೆ, ಅವರು ಯಾವುದೇ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಆದಾಗಲೂ ಕೂಡ ಅವರದ್ದು ಕನ್ಸಲ್ಟ್ ಮಾಡಿ ನಾವು ನಿಮಗೆ ಬೆಂಬಲ ಕೊಡ್ತೇವೆ ಅಂತ ಹೇಳಿ ಅವರು ಕರಪತ್ರ ಹಾಕೋದಿಲ್ಲ. ಅದು ನೀವು ಹೇಳಿದ ಮಾತು ಕೂಡ ಭಾಳ ಮುಖ್ಯ. ಅವರೇ ಹಾಕಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆಗಳು ಏನೂ ಇಲ್ಲ, ಅಥವಾ ಅವರು ಹಾಕಲಿಲ್ಲ ಹೇಳೋದಕ್ಕೂ ನಮ್ಮ ಹತ್ರ ದಾಖಲೆಗಳೇನೂ ಇಲ್ಲ. ಇನ್ನೊಂದೇನೆಂದರೆ ಅವರು ಹಾಕಿದಲ್ಲಿ ಎಲ್ಲೂ ಕೂಡ ಅವರು ಸಂಬಂಧಪಟ್ಟವರಿಗೆ ಅವರಿಗೆ ಮಾತುಕತೆ ಮಾಡಿ ನಾವು ನಿಮಗೆ ಸಪೋರ್ಟ್ ಕೊಡ್ತೇವೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ದೂ ಇಲ್ಲ. ಅವರು ಯಾರಿಗೆ ಮಾಡಬೇಕು ಅಂತ ಅನಿಸುತ್ತೆ ಅವರೇ ಅಲ್ಲೊಂದು ಬ್ಯಾನರ್ ಬಿದ್ದಿರುತ್ತೆ, ಅದು ಅವರೇ ಹಾಕಿದಾರೋ ಅಥವಾ ನಕ್ಸಲ್ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಇದ್ದಾರೋ ಅಥವಾ ನಕ್ಸಲ ಹೆಸರಲ್ಲಿ ಬೇರೆಯವರು ವ್ಯವಹಾರ ಮಾಡ್ತಾಯಿದ್ದಾರೋ ಅಥವಾ ಇನ್ನು ಏನು ತಮ್ಮ ಬೆಳೆ ಬೇಯಿಸಿಕೊಳ್ಳಿಕ್ಕೆ ನಕ್ಸಲರ ಹೆಸರನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೋ ಅದು ಏನೇ ಇರ್ಬೋದು, ಬಟ್ ನಮ್ಮ ಕಣ್ಣಿಗೆ ಅದು ಕಾಣ್ತಾ ಇದೆ. ಸೊ ನಾನು ಹೇಳ್ತಾ ಇರೋದು, ಬಹುಶಃ ಇಂಥ ಒಂದು ಪರಿಸ್ಥಿತಿ ಕೂಡ ನಮ್ಮ ರಾಜ್ಯಕ್ಕೆ ಒಂದು ಅಪಾಯಕಾರಿಯ ಒಂದು ಸೂಚನೆ ಅಂತ ಹೇಳುವಂಥದ್ದನ್ನು ಸರ್ಕಾರ ಗಮನಕ್ಕೆ ಬರಬೇಕು. ಅಂದರೆ ಈಗ ಅಷ್ಟಕ್ಕೆ ಸೀಮಿತ ಆದರೂ ಕೂಡ ಮುಂದೆ ಇದೀ ಸಮಸ್ಯೆ ಪುನರಾವರ್ತನೆ ಆಗ್ತಾ ಹೋದರೆ, ಸರ್ಕಾರ ದಿವ್ಯ ನಿರ್ಲಕ್ಷ್ಯವನ್ನೇ ಮಾಡ್ಕೊಂಡು ಹೋದರೆ, ಪೊಲೀಸ್ನವ್ರು ಏನು ಮಾಡ್ತಾರೆ ನಾವು ನೋಡ್ತೇವೆ ಅನ್ನುವಂಥ ಮನೋಭಾವನೆ ಬೆಳೆಸ್ಕೊಂಡು ಹೋದರೆ ನಕ್ಸಲ್ ಬೆಂಬಲ ಕೊಟ್ಟದ್ರಲ್ಲಿ ತಪ್ಪಿಲ್ಲ, ಅಥವಾ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಬೆಂಬಲ ಕೊಟ್ಟದ್ರಲ್ಲಿ ತಪ್ಪಿಲ್ಲ. ಇಲ್ಲಿ ಸಮಸ್ಯೆ ಏನಿರೋದು ಕೇಳಿದರೆ ಸರ್ಕಾರ ಮತ್ತು ಸಿಬ್ಬಂದಿಗಳ ನಡುವಿನ ಸಮಸ್ಯೆ, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಸಾಲ್ವೇಷನ್. ಈಗ ಸಮಸ್ಯೆ ಇರೋದು ಹೆಡ್ ಕಾನ್ಸ್ಟೇಬಲ್ PCಗಳಿಗೆ, ಅವರ ಮೂಲಭೂತ ಸಮಸ್ಯೆಗಳು, ಅವರಿಗಿರುವ ಸಮಸ್ಯೆಗಳನ್ನು ಅವರ ಮೇಲಧಿಕಾರಿಗಳು ಸಂಬಂಧಪಟ್ಟ ಮಾರ್ಗದಲ್ಲಿ ಸರ್ಕಾರದ ಗಮನಕ್ಕೆ ತರಬೇಕು. ಆ ಸರ್ಕಾರದ ಗಮನಕ್ಕೆ ತಂದ ಮಾದರಿಯಲ್ಲಿ ಸರ್ಕಾರ ಅದಕ್ಕೆ ಗಂಭೀರವಾಗಿ ಚಿಂತನೆ ಮಾಡಿ ಆ್ಯಕ್ಷನ್ ತಂದು ವಾಪಸ್ ಅದೇ ಮಾರ್ಗದಲ್ಲಿ ಏನು ಸಿಬ್ಬಂದಿಗಳಿಗೆ ಮತ್ತು ಸಂಬಂಧಪಟ್ಟ ಸಮಸ್ಯೆ ಇದ್ದವರಿಗೆ ಅದನ್ನು ಸಾಲ್ವೇಷನ್ ಮಾಡಲಿಕ್ಕೆ ಕೆಲಸ ಮಾಡಬೇಕು. ಇದು ಒಂದು. ಇಲ್ಲ ಅಂದರೆ ಇವತ್ತೇನಾಗಿದೆ ಆ ಮಾರ್ಗದಲ್ಲಿ ಹೋಗಿ ಸರ್ಕಾರ ಚಿಂತನೆ ಮಾಡುವಂಥದ್ದು. ಇದಕ್ಕೂ ಕೂಡ ಅದು ಆಗಲಿಲ್ಲ. ಯಾವುದು ನಿಮ್ಮ ಪೊಲೀಸರ ನೇರ ಮೇಲಧಿಕಾರಿಗಳ ಮೂಲಕ ಹೋಗಿ ಸರ್ಕಾರದ ಗಮನಕ್ಕೆ ಬಂದು ಸಮಸ್ಯೆಗಳು ಪರಿಹಾರ ಮಾಡುವಂಥ ದಾರಿ ಆಗಲಿಲ್ಲ. ಆ ಕಾರಣಕ್ಕೆ ಪ್ರತಿಭಟನೆಯ ದಾರಿ ಏನು ಶಶಿಧರ್ ಮೂಲಕ ಬಂದಿದೆ, ಅದು ತುಳಿದಿದ್ದಾರೆ ಪೊಲೀಸರಿಗೆ ಕಾನೂನಿನ ರೀತಿಯಲ್ಲಿ ಆ ಚೌಕಟ್ಟಿನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದಾಗಲೂ ಪ್ರತ್ಯೇಕ ಸಂಘ ಸಂಸ್ಥೆಗಳು ಆ ಪ್ರತಿಭಟನೆಯ ರೂಪ ಕೊಟ್ಟಿದ್ದಾರೆ. ಇಷ್ಟಾಗಿಯೂ ಸರ್ಕಾರ ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ಸರ್ಕಾರ ನಿರ್ಲಕ್ಷ್ಯ ಕೊಟ್ಟದಿದ್ದರೆ ಆವಾಗ ನಕ್ಸಲಿಸಮ್ ಅಥವಾ ಇತರ ಕೊಟ್ಟದ್ರಲ್ಲಿ ತಪ್ಪೇನು ಅನ್ನುವಂಥ ಒಂದು ಪ್ರಶ್ನೆ. ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಅದರ ಮಧ್ಯವನ್ನು ನಾವು ತಗೊಳ್ಳೋಣ ಒಂದು ಚಿಕ್ಕ ವಿರಾಮ.
ನಮಸ್ಕಾರ ವೀಕ್ಷಕರೇ, ಬ್ರೇಕ್ ನಂತರ ಮತ್ತೆ ಪಬ್ಲಿಕ್ ಮೇಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಏನು ರಾಜ್ಯ ಮಾತ್ರ ಅಲ್ಲ, ದೇಶ ವಿದೇಶಗಳ ಜಾಗತಿಕ ಮಟ್ಟದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಗುರುತಿಸ್ಕೊಳ್ಳುವಂಥ ಒಂದು ದಿನ ಆಗಿದೆ. ಒಂದು ಆಡಳಿತ ವ್ಯವಸ್ಥೆಯ ಗೃಹ ಇಲಾಖೆಗೆ ಅಧೀನದಲ್ಲಿರುವಂತಹ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ಪ್ರತಿಭಟನೆಯ ಎಚ್ಚರಿಕೆಯ ಸಂದೇಶವನ್ನು ಸಾಂಕೇತಿಕವಾಗಿ ಸೂಚ್ಯವಾಗಿ ಇವತ್ತು ಕರ್ನಾಟಕದ ಪೊಲೀಸ್ ಸಿಬ್ಬಂದಿಗಳು ನೀಡಿದ್ದಾರೆ. ಅವರಿಗೆ ಖಾಸಗಿ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಮಾಧ್ಯಮಗಳು ಕೂಡ ಪರೋಕ್ಷ ಬೆಂಬಲ ನೀಡಿದ್ದಾರೆ ಅನ್ನುವಂಥದ್ದು ಬಹಳ ಗಮನಾರ್ಹವಾದಂಥ ವಿಚಾರ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಯಿತು. ವಿಶೇಷವೆಂದರೆ ಶಿವಮೊಗ್ಗದಲ್ಲಿ ಒಂದು ನಕ್ಸಲ್ ಬ್ಯಾನರ್ ಕೂಡ ನಾವು ಪೊಲೀಸರಿಗೆ ಬೆಂಬಲ ಸೂಚಿಸಿ ಪ್ರಕಟಿಸಿದಂಥ ಬ್ಯಾನರ್ ಕೂಡ ನಾವು ನೋಡಿದ್ವಿ. ಇದೆಲ್ಲ ಒಂದು ಕಡೆ ನಾವು ಏನು ಸರ್ಕಾರಕ್ಕೆ ಸೂಚನೆ ಅಂತ ಹೇಳಿದರೆ, ಎಲ್ಲವೂ ಹಿಂದೆ ನಡೆದ ಹಾಗೆ ಏನು ಆನೆ ಹೋದ್ದೆ ದಾರಿ ಅನ್ನುವಂಥ ಸ್ಥಿತಿ ಈಗ ರಾಜ್ಯದಲ್ಲಿ ಇಲ್ಲ, ದೇಶದಲ್ಲೂ ಇಲ್ಲ. ಆಮೇಲೆ ಸಿಬ್ಬಂದಿಗಳನ್ನು, ಸರ್ಕಾರಿ ನೌಕರರನ್ನು ಕೂಡ ಅಷ್ಟು ನಿರ್ಲಕ್ಷ್ಯವಾಗಿ ಸರ್ಕಾರ ನಡೆಸ್ಕೊಳ್ಳುವಂಥದ್ದು ಕೂಡ ತಪ್ಪಾಗ್ತದೆ. ಅದಕ್ಕೆ ಯಾವುದೇ ಒಂದು ಹಂತದವರೆಗೆ ಸಿಬ್ಬಂದಿಗಳು ಆಗಲಿ ಅಧಿಕಾರಿಗಳಾಗಲಿ ತಾಳ್ಮೆಯನ್ನು ಇಟ್ಟುಕೊಳ್ತಾರೆ. ಅದಾದ ನಂತರ ನೆಲಕ್ಕಿಂತ ಕೆಳಗೆ ಬಗ್ಗೋದು ಸಾಧ್ಯ ಇಲ್ಲ, ವಾಪಸ್ ಮತ್ತೆ ನಿಂತ್ಕೊಳ್ಳೇಬೇಕಾಗತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ನೀಡಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಇವತ್ತು ವಿಶ್ವನಾಥ್ ಶೆಟ್ಟಿ ಮತ್ತು ಸಂದೀಪ್ ಕುಮಾರ್ ಜೊತೆಗೆ ಏನು ಪೊಲೀಸರ ಸಮಸ್ಯೆಗಳಿದೆ, ಅದಕ್ಕೆ ಯಾವ ರೀತಿ ಪರಿಹಾರ ಸರ್ಕಾರ ಕೊಡಬೇಕು, ಯಾವ ರೀತಿ ಚರ್ಚೆ ಮಾಡಬೇಕು, ಯಾವ ರೀತಿ ಒಂದು ಸಮಿತಿ ನೇಮಕ ಮಾಡಬೇಕು ಅನ್ನುವಂಥ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಬಹುಶಃ ಜನಪ್ರತಿನಿಧಿಗಳು ಒಂದು ತಮ್ಮ ಈ ಏನು ಕನ್ನಡಕವನ್ನು ತೆಗೆದು ಪೊಲೀಸ್ ಇಲಾಖೆಯ ಒಂದು ಸಮಸ್ಯೆಗಳನ್ನು, ಪೊಲೀಸ್ ಸಿಬ್ಬಂದಿಗಳಿಗಿರುವಂಥ ಸಮಸ್ಯೆಗಳನ್ನು, ಅಧಿಕಾರಿಗಳ ಮತ್ತು ಪೊಲೀಸರ ನಡುವಿನ ಒಂದು ಸಾಮರಸ್ಯವನ್ನು ಹೊಂದಿಸಿಕೊಂಡು ಹೋಗುವಂಥ, ಸರ್ಕಾರ ಮತ್ತು ಪೊಲೀಸ್ ಸಿಬ್ಬಂದಿಗಳ ನಡುವಿನ ಸಾಮರಸ್ಯವನ್ನು ಹೊಂದಿಸಿಕೊಂಡು ಹೋಗುವಂಥ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಲಿಕ್ಕೆ ಒಂದು ಸರ್ಕಾರ ಮತ್ತು ಜನಪ್ರತಿನಿಧಿ ವೇದಿಕೆ ಆಗಬೇಕು ಅಂತ ನಮ್ಮ ಇವತ್ತಿನ ಈ ಚರ್ಚೆಯ ಉದ್ದೇಶ ಆಗಿದೆ. ಇದರ ಜೊತೆಗೆ ನಾವು ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ಏನು ನಕ್ಸಲರ ಬಗ್ಗೆ ನಾವು ಚರ್ಚೆ ಬ್ರೇಕಿಗೆ ಮೊದಲು ಮಾಡ್ತಾ ಇದ್ವಿ. ಬಹುಶಃ ಅದರ ನೇರ ಸಂದೇಶ ಏನು ಅಂತ ಹೇಳಿದರೆ, ಸರ್ಕಾರ ಇನ್ನು ಜಾಗೃತಿ ಆಗಬೇಕು. ಏನು ಮಾಡಿದ ತಪ್ಪನ್ನು ಮತ್ತೆ ಮಾಡದೆ ಸ್ವಲ್ಪ ಪೊಲೀಸರ ಬಗ್ಗೆ ಕೂಡ ಒಂದು ಕನಿಕರದ ಧೋರಣೆಯನ್ನು ತಗೊಳ್ಬೇಕು, ಸರ್ವಾಧಿಕಾರ ಧೋರಣೆಯನ್ನು ಬಿಡಬೇಕು. ಯಾವತ್ತು ಪೊಲೀಸರ ಒಂದು ಏನು ಪೊಲೀಸರು ಅಂದ ಕೂಡಲೇ ಅದೊಂಥರ ರಾಕ್ಷಸರು ಅನ್ನುವಂಥ ಒಂದು ಸಂಬಂಧ ಸಾರ್ವಜನಿಕರ ಮಧ್ಯೆ ಈ ಹಿಂದೆ ಇತ್ತು. ಅದನ್ನು ಒಂದು ಭೇದಿಸಿ ಇವತ್ತು ಪೊಲೀಸ್ ಮತ್ತು ಜನಸ್ನೇಹಿ ಪೊಲೀಸರಾಗಿ ಒಂದು ಮಾರ್ಪಾಟಾಗಲಿಕ್ಕೆ PCಗಳು ಮತ್ತು ಹೆಡ್ ಕಾನ್ಸ್ಟೇಬಲ್ ಸ್ಥಳೀಯ ಠಾಣೆಗಳು ಕೆಲಸ ಮಾಡಿದ್ದೇವೆ ಅನ್ನುವಂಥದ್ದಕ್ಕೆ ಇವತ್ತಿನ ಪ್ರತಿಭಟನೆ ಸಾಕ್ಷಿ. ಇದರ ಮಧ್ಯೆ ಒಂದು ಕರೆ ಇದೆ, ಈ ಕರೆಯನ್ನು ಕೇಳ್ಕೊಂಡು ಮತ್ತೆ ಮುಂದೋಗೋಣ. ನಮಸ್ತೆ, ತಾವು ಯಾರು ಮಾತಾಡ್ತಾ ಇದ್ದೀರಿ, ಎಲ್ಲಿಂದ ಮಾತಾಡ್ತಿದ್ದೀರಿ ಸರ್? ಹಲೋ. ನಮಸ್ತೆ, ತಾವು ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಮಾತಾಡ್ತಿದ್ರಿ? ಪ್ರಶಾಂತ್ ಅಂತ ಮಡಿಕೇರಿಯಿಂದ. ಹೇಳಿ ಸರ್. ಇದು ಈಗ ಸರ್ ಇವರು ಇದು ಮಾಡಿದ್ರಲ್ಲ, ಇದ್ರ ಬಗ್ಗೆ ಏನು ಇದು ಮಾಡಿದ್ರು ಸರ್ ಇವರು ಸರ್ಕಾರದವರು ಮತ್ತೆ ಪೊಲೀಸ್ನವರೆಲ್ಲ? ಏನು ಇನ್ನೊಮ್ಮೆ ಹೇಳಿ ಸರ್, ಇನ್ನೊಮ್ಮೆ ಹೇಳಿ. ಪ್ರತಿಭಟನೆ ಆಗಿದೆ ಇವತ್ತು? ಸರಿ, ಪ್ರತಿಭಟನೆ ಆಗಿದೆ ಎಲ್ಲ ಸರಿ ಸರ್. ಈಗ ಪೊಲೀಸ್ನವರು ಇಷ್ಟೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರಲ್ಲ, ಇವರು ಯಾಕೆ ಹೆದರಿ ಬರಲಿಲ್ಲ? ಇದಕ್ಕೆ ಉತ್ತರ ಕೊಡ್ತಾರೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ವಿಶ್ವನಾಥ್ ಶೆಟ್ಟಿ ಮತ್ತು ಸಂದೀಪ್ ಕುಮಾರ್ ಅವರು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಪ್ರಶಾಂತ್ ಅವರೇ. ಓಕೆ, ಹೇಳಿ. ಪ್ರಶಾಂತ್ ಅವರ ಮಾತಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಹೆದರಿ ಬರಲಿಲ್ಲ ಅಲ್ಲ, ಇವರು ಈಗ ಸರ್ಕಾರಕ್ಕೆ ಒಂದು ಚುರುಕು ಮುಟ್ಟಿಸಿದ್ರು ಅಷ್ಟೇ. ಮುಂದಿನ ದಿನ ಕಾದು ನೋಡುವ ಅಂತೇಳಿ ಕುಳ್ಕೊಂಡಿರ್ಬೋದು. ಅವರು ಹೆದರಿ ಅವರು ಸ್ಟ್ರೈಕ್ ಮಾಡಲಿಲ್ಲ ಹಾಗೆ ಹೀಗೆ ಅಂತೇಳಿ ಹೇಳುವುದಕ್ಕೂ ನನಗೆ ಅದು ಒಪ್ಪಿಗೆ ಇಲ್ಲ. ಆದರೆ ಮುಂದೆ ಒಂದು ಚಾನ್ಸ್ ಕೊಡುವ ಅಂತೇಳಿ ಅವರ ಮನಸ್ಥಿತಿ ಇರ್ಬೋದು. ಆದರೆ ನಾವು ಕೂಡ ಹೇಳೋದಷ್ಟೇ, ಅವರ ಪರವಾಗಿ ಪೊಲೀಸರ ಹೊರತುಪಡಿಸಿ ನಾವು ಪಬ್ಲಿಕ್ ಆಗಿ, ಈಗ ನಾವು ನಿವೃತ್ತಿ ಜೀವನ, ನಾವು ಮತ್ತು ಸಂಘಟನೆಗಳು ಎಲ್ಲರೂ ಸರ್ಕಾರದ ಗಮನಕ್ಕೆ ಪರಿಸ್ಥಿತಿ ಹೀಗಿದೆ ಅಂತ ತರೋದ್ರಲ್ಲಿ ಏನು ತಪ್ಪಿದೆ? ಹಾಗೆ ಸರ್ಕಾರವೂ ಕೂಡ ಇದರ ಬಗ್ಗೆ ಸ್ಪಂದಿಸಬೇಕು. ಇವತ್ತು ಏನು ಜೈಲಿಗೆ ತಳ್ಳಿದ್ದಾರೆ ಶಶಿಧರ್ ಅವರು, ಬಸವರಾಜ್ ಅವರು, ಮಠದವರು, ಇವರನ್ನೆಲ್ಲ ಕರೆಸಿ ಏನು ಸಮಸ್ಯೆ ಅಂತೇಳಿ ಕರೀಲಿ. ಏನು ಸಮಸ್ಯೆ ಅಂತ ಅವ್ರ ಹತ್ರನೂ ತಗೊಳ್ಳಿ, ಬೇರೆಯವ್ರ ಹತ್ರನೂ ತಗೊಳ್ಳಿ. ಆಗ ಇವರದ್ದು ಸಮಸ್ಯೆ ಏನಾದರೂ ಒಂದು ಪರಿಹಾರ ಸಿಗ್ಬೋದು. ಅದು ಬಿಟ್ಕೊಂಡು ದಬ್ಬಾಳಿಕೆ ಮೂಲಕ ನೀನು ಬೇಡ, ಅವನು ಬೇಡ, ಇವರು ನಮ್ಮ ಜನ, ಇವರು ಹೇಳಿದ್ದೆ ನಾನು ಮಾಡ್ತೇನೆ, ನಿಮ್ಮ ಬೇಡಿಕೆ ಬೇಡ, ಅದೆಲ್ಲ ಈಗ ಅದೇ. ಈಗ ಪ್ರಶಾಂತ್ ಅವರು ಈಗ ಮಾತಾಡ್ತಾ ಈಗ ಅದೇನು ಕೇಳ್ತಾ ಇದೆ. ಈಗ ಇವತ್ತು ಪ್ರತಿಭಟನೆ ಆಯಿತು, ಮುಂದೇನಾಗುತ್ತೆ ಅಂತ ಈಗ ಸರ್ಕಾರ ಏನು ಆಶ್ವಾಸನೆ ಕೊಟ್ಟಿದೆ? ಈಗ ಏನಾಗುತ್ತೆ, ಸರ್ಕಾರದ ಆಶ್ವಾಸನೆ ನಮಗೆ ಅದು ಯೋಗ್ಯ ಅಂತ ಕಂಡು ಬಂದಿದೆ. ಅವ್ರು ಏನು ಹೇಳಿದ್ದಾರೆ ಅದು ಮಾಡಲಿ. ಅದೇ ಅವ್ರು ಏನು ಹೇಳಿದ್ದಾರೆ ಅಂತ. ಆದರೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದು ಸಮಸ್ಯೆ
ಸಿಬ್ಬಂದಿಗಳ ಕೊರತೆ 50%, 50% ಇಲ್ಲ. ಲಕ್ಷಾಂತರ ಜನ ನಿರುದ್ಯೋಗಿಗಳು ಕಾಯ್ತಿದ್ದಾರೆ ನಮಗೆ ಯಾವುದು ಉದ್ಯೋಗ ಸಿಕ್ಕಿದ್ರು ಆಗ್ತದೆ ಅಂತ. ಹೌದಲ್ಲ, ಲಕ್ಷಾಂತರ ಕಾಯ್ದ್ರೆ ಒಂದು 10, 12, 15 ಸಾವಿರ ಜನಕ್ಕಾದ್ರೂ ಕೆಲಸ ಕೊಡ್ಬೋದು. ಕೊಡ್ಬೇಕಲ್ಲ, ಕೊಡ್ಬೋದಲ್ಲ. ಒಂದು ಸೇರುವಾಗ 24 ಗಂಟೆ ನಾವು ಕರ್ತವ್ಯಕ್ಕೆ ಬರ್ತೇವೆ ಅಂತ ಬರ್ಸಿ ತಗೊಳ್ತಾರೆ. ಒಂದು ಅದು ಇವರ ವೀಕ್ ಪಾಯಿಂಟ್ ಆಗ್ತಾ ಇದೆ. ಅದನ್ನ ಇವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. 24 hours 8 ಗಂಟೆಗಿಂತ ಜಾಸ್ತಿ ದುಡಿದ್ರೆ ಕಾರ್ಮಿಕ ಕಾಯ್ದೆಯಲ್ಲೇ ಇದೆ ಅವ್ರಿಗೆ ಓಟಿ ಕೊಡ್ಬೇಕಂತೇಳಿ. ಆದರೆ ಇವರು ಯಾವುದೇ ರೀತಿಯ ಹಾಗಾದರೆ ಹ್ಯೂಮನ್ ರೈಟ್ಸ್ ಆಗಿ ಯಾವುದೇ ಆಗಲಿ ಪೊಲೀಸರಿಗೆ ಅಪ್ಲೈ ಇಲ್ವಾ? ಪ್ರತಿಯೊಂದು ಕ್ಷೇತ್ರದಲ್ಲೂ 8 ಗಂಟೆಯ ದುಡಿಮೆ ಇತ್ತು. ಹೌದು. ಈಗ ಒಬ್ಬೊಬ್ಬ ಪೊಲೀಸರು ಸಾಧಾರಣ ದಿನಕ್ಕೆ ಎಷ್ಟು ಗಂಟೆ ದುಡಿತಾರೆ ಸ್ವಾಮಿ? ಹೌದು. ಅಟ್ಲೀಸ್ಟ್ ನಾವು ಎಷ್ಟೋ ಸಾರಿ 24 ಗಂಟೆಗಳ ಕಾಲ ಒಂದು ಸೆಂಟ್ರಿ ಮಾಡಿದ್ದು ಎಷ್ಟೋ ಸಲ ಇದೆ. ಸೊ ನಿಮ್ಮ ಬೇಡಿಕೆಯಲ್ಲಿ ಇದೆಲ್ಲ ಇದೆಯಾ? ಈಗ ಏನು ಬೇಡಿಕೆಯಲ್ಲಿ ಉಂಟು. ಒಂದು ಬೇಕಾದಷ್ಟು ಸಿಬ್ಬಂದಿಗಳನ್ನು ಕೊಡಬೇಕು. ಎರಡನೇ, ಅವರಿಗೆ ಸಂಬಂಧಪಟ್ಟ ವೇತನವನ್ನು ಕೊಡಬೇಕು. ಹೊರಗೆ ಎಲ್ಲ ಹೋದಾಗ TA ಅದು ಇದೆಲ್ಲ ಕೊಡಬೇಕು. ಇದನ್ನು ಕೇಳ್ಕೊಂಡಿದ್ದೇವೆ. ಮತ್ತು ಅವರಿಗೆ ವಾಸಿಸಲಿಕ್ಕೆ ಮನುಷ್ಯರು ವಾಸಿಸುವಂಥ ಗೃಹವನ್ನು ಕೊಡಬೇಕು. ನಂತರ ಅವರ ಹೆಂಡತಿ ಮಕ್ಕಳಿಗೆ ಕಷ್ಟ, ಶೋಷಣೆಲ್ಲ ಒಳಗಾಗಿದ್ದಾರೆ. ಅವರ ಕಷ್ಟ, ಅವರೇನು ಕಷ್ಟ ಉಳಿದ್ದಾರೆ ಅಂತ ಹೇಳ್ಕೊಂಡು ಅದು ಒಂದು ವೀಕ್ಲಿ, ಒಂದು ವಾರಕ್ಕೆ, ಇಲ್ಲದ್ರೆ ಒಂದು ತಿಂಗಳಿಗೆ ಒಂದು ಸಲ ಅದಕ್ಕೆ ಕೇಳಬೇಕು. ಅವರ ಸಮಸ್ಯೆ ಗಂಡಸರಲ್ಲಿದ್ದ ಸಮಸ್ಯೆಗಿಂತ ಜಾಸ್ತಿ ಹೆಂಗಸರು ಹೇಳ್ತಾರೆ. ಇದರಿಂದ ನಮಗೆ ಬೇಕಾದಷ್ಟು ಸಮಸ್ಯೆಗಳ ಇದು ಸಿಗ್ತದೆ, ವಿವರ ಸಿಗ್ತದೆ. ಈ ವಿವರಕ್ಕೆ ಮೇಲಾಧಿಕಾರಿಗಳು ಮತ್ತು ಸರ್ಕಾರ ಸ್ಪಂದಿಸಿ ಅದಕ್ಕೆ ಬೇಕಾದ್ದನ್ನು ಕೊಟ್ಟರೆ ಎಲ್ಲಿ ಸಮಸ್ಯೆ ಉಂಟು ಸ್ವಾಮಿ? ಯಾವಾಗ ಇದು ಬರುವುದಿಲ್ಲ. ಇದು ಒಂದು ಇದ್ರ ಜೊತೆಗೆ ನಾನು ಸಾಕಷ್ಟು ಪೊಲೀಸರು ನಮ್ಮ ಜೊತೆ ಮಾತಾಡ್ತಿರುವಾಗ ನಾವು ಹೇಳೋದು ಕೇಳಿದೆ. ಉದಾಹರಣೆಗೆ ಈಗ ಇಲ್ಲಿ ಪರೇಡ್ ಆಗುತ್ತೆ, ಉಡುಪಿ ಮೈದಾನದಲ್ಲಿ, ಚಂದು ಮೈದಾನದಲ್ಲಿ ಪರೇಡ್ ಆಗುತ್ತೆ ಪ್ರತಿ ಶುಕ್ರವಾರ ಏನೋ ಸಮಥಿಂಗ್ ಸೋಮವಾರ ಆಯ್ತು. ಆ ಪರೇಡಿಗೆ ಎಲ್ಲ ಈ ಶಿರೂರು, ಬೈಂದೂರು, ಕುಂದಾಪುರ, ಆಚೆ ಪಡುಬಿದ್ರಿ ಏನು ಮೂಲೆಗಳಿಂದ ಪರೇಡಿಗೆ ಬರಬೇಕು. ಬೆಳಿಗ್ಗೆ 7 ಗಂಟೆಗೆ ಪರೇಡಿಗೆ ಬರಬೇಕವ ಒಬ್ಬ ಸಿಬ್ಬಂದಿ. ಬೆಳಿಗ್ಗೆ 7 ಗಂಟೆಗೆ ಪರೇಡಿಗೆ ಬರ್ಬೇಕಾದ್ರೆ ಅವನ ಮನೆಯಿಂದ ಎಷ್ಟು ಗಂಟೆಗೆ ಓಡಬೇಕು? 3 ಗಂಟೆಗೆ ಓಡಬೇಕು ಬೆಳಿಗ್ಗೆ. ಆ ದಿವಸಕ್ಕೆ ಒಂದು ದಿವಸ ಮೊದಲು 12:45, 1 ಗಂಟೆವರೆಗೆ ಡ್ಯೂಟಿ ಮಾಡಿರ್ತಾನೆ. 3 ಗಂಟೆಗೆ ಎದ್ದು 7 ಗಂಟೆಗೆ ಪರೇಡಿಗೆ ಬರಬೇಕು, ಸಂಜೆವರೆಗೆ ಪರೇಡಲ್ಲಿರಬೇಕು. ಸಂಜೆ ಮತ್ತೆ ಪುನಃ ಕೈಕಾಲು ಮುಖ ತೊಳ್ಕೊಳ್ಳಿಕ್ಕೆ ಪುರ್ಸೋದಿಲ್ಲದೆ ಡ್ಯೂಟಿಗೆ ಜಾಯಿನ್ ಆಗಬೇಕು. ಇದು ಸಮಸ್ಯೆ. ನಿಮಗೆ ಸಂಬಳ ಕಮ್ಮಿ ಆದರೂ ಅಡ್ಡಿಲ್ಲ, ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಡ್ಯೂಟಿಯಲ್ಲಿದ್ದಾಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವನು ಕೆಲಸ ಮಾಡಲಿಕ್ಕೆ ಆಗುತ್ತೆ. ನಿಮಗೆ ಒಂದು ಆರೋಗ್ಯ ಇರಬೇಕು, ಒಂದು ನೆಮ್ಮದಿ ಇರಬೇಕು, ಮಾನಸಿಕ ನೆಮ್ಮದಿ ಇರಬೇಕು. ನನ್ನ ಮನೆ ಸ್ವಂತ ಕೆಲಸ ಆದರೆ ನಾನು ಹಗಲು ರಾತ್ರಿ ಕೆಲಸ ಮಾಡ್ತೇನೆ, ಯಾಕಂದರೆ ಅದು ನನ್ನದು ಅಂತ. ಸೊ ಅದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಆ ರೀತಿಯ ಅವಕಾಶಗಳಿದ್ದಾಗ ಅವರಿಗೆ ಒಂದು ಫ್ರೀಡಮ್ ಸಿಗ್ತದೆ, ಒಂದು ಡ್ಯೂಟಿ ಸಿಗ್ತದೆ. ಸೊ ನಮ್ಮ SP ಸಾಹೇಬರು ಮೊದಲು ಬಂದಾಗೆಲ್ಲ, ಈಗ ಗೊತ್ತಿಲ್ಲ ನನಗೆ, ಈಗ ಇತ್ತೀಚಿನ ಸ್ಥಿತಿಲಿ ಗೊತ್ತಿಲ್ಲ, ಅವ್ರು ರಜೆ ಕೊಡೋದು. ಏನಾದರೂ ಒಂದು ಸ್ಪೆಷಲ್ ಡ್ಯೂಟಿ ಇದ್ದರೆ ಅವರಿಗೆ ಒಂದು ದಿವಸ ನೀನು ಆಫ್ ತಗೋ ಅಂತ ಹೇಳ್ತಾ ಇದ್ದಂಥ ಒಂದು ಘಟನೆಗಳನ್ನು ನನಗೆ ಎಷ್ಟು ಪೊಲೀಸರು ಹೇಳಿದ್ದಾರೆ. ಆದರೆ ಈಗ ಕೆಲವು ಪೊಲೀಸರು ಹೇಳ್ತಾರೆ, ಸರ್ ನನ್ನ ಹೆಂಡತಿ ಮುಖ ನೋಡಿದೆ ನಾನು ಎಷ್ಟೋ ದಿವಸ ಆಯಿತು, ಸರ್ ನನ್ನ ಮಗ ನನ್ನ ನೋಡಲೇ ಇಲ್ಲ ಸರ್, ರಾತ್ರಿ 12 ಗಂಟೆಗೆ ಹೋಗ್ತೇನೆ, ಬೆಳಿಗ್ಗೆ 6 ಗಂಟೆಗೆ ಹೇಳ್ತೇನೆ, ಅಷ್ಟೊತ್ತಿಗೆ ಮಗ ನಿದ್ದೆ ಮಾಡಿರ್ತಾನೆ, ತಿಂಗಳುಗಟ್ಟಲೆ ಆಯಿತು. ಸೊ ಇದಕ್ಕೆ ನಾನು ಕೇಳ್ತಾ ಇರೋದು, ನಿಮ್ಮ ಏನು ಕಾರ್ಮಿಕ ವೇದಿಕೆಯ ಘಟಕ ಇರ್ಬೋದು ಅಥವಾ ನೀವು ನಿವೃತ್ತ ಪೊಲೀಸರು ಇರ್ಬೋದು, ಏನು ಪೊಲೀಸರು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೀವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಇಂತಹ ಪ್ರಪೋಸಲ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆಯಾ? 2 ವಿಚಾರ. ಒಂದು ಸರ್ಕಾರ ಮಾಡಬೇಕಾದಂಥ ಬೇಡಿಕೆಗಳನ್ನ ಈಡೇರಿಸುವಂಥ ಒಂದು ವಿಚಾರ, ಇನ್ನೊಂದು ಆಯಾ ಪೊಲೀಸ್ ಇಲಾಖೆಯ ಆಂತರಿಕ ಘರ್ಷಣೆಗಳು ಮತ್ತು ತಾರತಮ್ಯಗಳನ್ನು. ಇದು 2 ವಿಚಾರ. ಈ ಆಂತರಿಕ ತಾರತಮ್ಯಗಳನ್ನು ಬದಲು ಮಾಡಲಿಕ್ಕೆ, ಚೇಂಜ್ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಒಂದು ಇಂಟರ್ನಲ್ ಕೋರ್ಟ್ ಥರ ಅಲ್ಲೇ ಅವರವರ ಚರ್ಚೆ ಮಾಡ್ಕೊಂಡು ಮಾಡುವಂಥ ಒಂದು ವಿಚಾರ, ಅಥವಾ ಕೌನ್ಸಿಲಿಂಗ್ ಥರ ಮಾಡುವಂಥದ್ದು, ಅಥವಾ ಅವರಿಗೆ ಸಪೋರ್ಟಿವ್ ಆಗಿ ಒಂದು ಹೊರಗಿನ ಒಂದು ಸಂಸ್ಥೆ ಅಥವಾ ಒಂದು ಸಂಘಟನೆ ಕೆಲಸ ಮಾಡಬೇಕು. ಸೊ ಇದು ಬಹಳ ಗಂಭೀರವಾದ ವಿಚಾರ. 2ನೇ ವಿಚಾರ, ನೀವೇನು ಈಗ ಇವತ್ತು ಪ್ರತಿಭಟನೆ ಮಾಡಿದ್ರಿ, ಅಂತಹ ಮೂಲಭೂತ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ. ಸೊ ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಿ? ಪೆರೇಡ್ ಎಂಬುದು ಸಾಧಾರಣ ಅಲ್ಲ, ಪೆರೇಡ್ ಅನ್ನೋದು ಒಂದು ಉದಾಹರಣೆ ಅಷ್ಟೇ. ನಿಮಗೆ ಇಲೆಕ್ಷನ್ ಡ್ಯೂಟಿ ಇರ್ಬೋದು, ಇನ್ನು ಈ ಥರ ಯಾವುದೇ ಇರ್ಬೋದು. ಯಾಕೆ ಹೇಳ್ತಾನೆ, ಪೆರೇಡ್ ಎಂಬುದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅವನ ಸ್ಟ್ರಕ್ಚರ್ ಮೇಲೆ ಕೆಲಸ ಇರುತ್ತೆ. ಯಾಕಂದರೆ ಅದೊಂದು ಸರ್ಕಲ್ ವೈಸ್ ಆಗಿ ಇರಬೇಕು. ಅಲ್ಲಿ ಹತ್ತಿರದಲ್ಲಿ ಮಾಡೋದು ಒಂದು ಅರ್ಧ ಗಂಟೆ, ಅವನೊಂದು ಎಕ್ಸಸೈಸ್ ಮಾಡಿದಾಗ ಒಂದು. 2ನೇದು ಗುರುವಾರ ಒಂದು ಇದು ಕೊಡಬೇಕಾದ್ರೆ ಲಾದ ಬಗ್ಗೆ ಮಾಹಿತಿ ಕೊಡಬೇಕಂತ ಇತ್ತು. ಇದು ಯಾರೋ ಬರೆದವನೇ ಬರೆಯೋದು, ಓದಿದವನೇ ಓದೋದು, ಓಡಿದ ಬಂದೋಬಸ್ತಿಗೆ ಹೋದ ಇದೆಲ್ಲ ಎಲ್ಲ ಸಮಾನತೆ ಬರಬೇಕು. ಎಲ್ಲದರಲ್ಲೂ ಪ್ರತಿಯೊಬ್ಬರಿಗೂ ನಾಲೆಜ್ ಇರಬೇಕು. ಎಲ್ಲದರಲ್ಲೂ ಕರೆಕ್ಟ್. ಪ್ರತಿಯೊಬ್ಬರನ್ನು ಒಂದು 3 ದಿವಸ 4 ದಿವಸ ಲಾ ಬಗ್ಗೆ ಹೇಳಿ, ಅವನಿಗೆ ಬರೆಯುವ ಬಗ್ಗೆ ಹೇಳಿ, ಹೊರಗೆ ಹೋಗಿ ಪೊಲೀಸರನ್ನು ಈ ಕಳ್ಳನಿಗೆ ಹಿಡಿಬೇಕು ಅಂತ ಹೇಳಿ, ಅದಕ್ಕೆ ಬೇಕಾಗಿ ಒಂದು ವಿಂಗ್ ಮಾಡೋದಲ್ಲ. ನೀವು ಪ್ರತಿಯೊಬ್ಬರನ್ನು ಡೇ ಬೈ ಡೇ ಚೇಂಜ್ ಮಾಡ್ತಾರೆ. ಎಲ್ಲ ವೀಕ್
ವೀಕ್ಲಿ ಒನ್ಸ್ ಚೇಂಜ್ ಮಾಡಿ. ಓಕೆ. ಎಲ್ರಿಗೂ ಆ ಕೆಲಸ ಗೊತ್ತಿರಬೇಕು. ಆಗ ನಮ್ಮ ಈ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕಡಿಮೆ ಆಗ್ಬೋದು. ಒಂದು. ಎರಡನೇ, ನಾವು ಈಗೆಲ್ಲ ಸಮಸ್ಯೆಗಳ ಸಿಕ್ಕಾಕೊಂಡಾಗ ಇವರು ಸ್ಪಂದಿಸಿದರೆ ನಮ್ಮ ಮೇಲಾಧಿಕಾರಿಗಳು ಕೆಲವು ವಿಚಾರದಲ್ಲಿ ಸ್ಪಂದಿಸುವುದಿಲ್ಲ. ಅವ್ರಿಗೆ ಎಷ್ಟೇ ಕಷ್ಟ ಬರಲಿ ನೋಡ್ಕೊಳ್ತಾನೆ, ನೋಡ್ಕೊಳ್ತಾನೆ ಎಂಬಲ್ಲಿ ನಮ್ಮ ಕುಟುಂಬ ಅಂತ ಹೇಳ್ತಾ ಇದ್ದಾರೆ. ಈಗ ಕುಟುಂಬ ಅಂತ ಹೇಳಿದ್ರೆ ಒಬ್ಬರಿಗೆ ತೊಂದರೆ ಆದರೆ ನಾನು ಸ್ಪಂದನೆ ಮಾಡಬೇಕು, ನನಗೂ ಸಮಸ್ಯೆ ಆಗಿದೆ ಅಂತ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ನನಗೆ ಸಂಬಳ 1 ಲಕ್ಷ ಕೊಡ್ತಂತೇಳಿ ಪೊಲೀಸ್ನವನಿಗೆ 13,000 ಕೊಡೋದಲ್ಲ. ಇದು ಸ್ಪಂದಿಸಿ, ನಿಮ್ಮ 1 ಲಕ್ಷ ಸಿಕ್ಕುವಾಗ ಇವನಿಗೆ ಯಾಕೆ 13,000 ಸಿಗ್ತದೆ, ಇವನಿಗೆ ಒಂದು 30,000-35,000 ರೂಪಾಯಿ ಕೊಡಿ. ಬೇರೆ ರಾಜ್ಯಗಳಲ್ಲಿ ಸಂಬಳ ಜಾಸ್ತಿ ಇದೆಯಲ್ಲ, ಉಂಟು. ಹೀಗಿರುವಾಗ ಪ್ರತಿಯೊಂದು ವಿಚಾರದಲ್ಲಿ ಸ್ಪಂದನೆಯಲ್ಲಿರುವುದು. ಪ್ರತಿಯೊಂದು ಅವರಿಗೆ ಹೋಗುವಾಗ ಬರುವಾಗ ಎಲ್ಲ ಜನ ಬೇಕು. ಕೆಲಸ ಅಷ್ಟೇ ಕಷ್ಟ ಇದೆ. ಇದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ದುಡಿತೇವೆ, ನಮಗೊಂದು 10,000 ಕೊಡಿ ಸ್ವಾಮಿ ಅಂದರೆ ಅದು ತೊಂದರೆ ಇಲ್ಲ. ಆದರೆ ಇವರು ಹಗಲು ರಾತ್ರಿ ದುಡ್ಕೊಂಡು ಆ ಟ್ರಾಫಿಕಲ್ಲಿ ಮತ್ತು ಅಷ್ಟು ರಿಸ್ಕಲ್ಲಿ ಕಮ್ಯುನಲ್ ಡ್ಯೂಟಿ ಮಾಡಿಕೊಂಡು ಯಾವ್ಯಾವುದೋ ಔಟ್ ಆಫ್ ಸ್ಟೇಟ್ ಅಲ್ಲಿಗೆಲ್ಲ ಹೋಗಿ ಆರೋಪಿಗಳನ್ನು ಕರ್ಕೊಂಬರೋದು, ಇದೆಲ್ಲ ರಿಸ್ಕಿ, ವೆರಿ ರಿಸ್ಕಿ. ಅದಕ್ಕೋಸ್ಕರ ಅವರು ಪಡುವ ಒಂದು ಶ್ರಮ, ಅವರು ಡ್ಯೂಟಿಯಲ್ಲಿ ಕಷ್ಟಪಡುವ ಶ್ರಮಕ್ಕೆ ಆ ಸಂಬಳ ಏನೂ ಅಲ್ಲ. ಅವರ ಆರೋಗ್ಯ ಸುಧಾರಣೆಗೆ ಪಾಪ ಅದು ಸಾಕಾಗುತ್ತಾ ಇಲ್ವಾ? ಇನ್ನು ಅವರಿಗೆ ಉತ್ತಮ ಎಜುಕೇಷನ್ ಮಕ್ಕಳಿಗೆಲ್ಲ ಕೊಡುವ ಸಾಧ್ಯತೆ ಇದೆಯಾ? ಇವತ್ತು 1ನೇ ಕ್ಲಾಸ್ ಇಂಗ್ಲೀಷ್ ಮೀಡಿಯಮ್ಗೆ 1ನೇ ಕ್ಲಾಸಲ್ಲಿ ಓದೋ ಹುಡುಗನಿಗೆ ಒಂದು 20-25 ಸಾವಿರಕ್ಕಿಂತ ಎಲ್ಲಾದರೂ ಇದೆಯಾ? ಕೆಪಾಸಿಟಿ ಇದೆಯಾ? ಅವ್ರಿಗೆ ಒಂದು ಆಸೆ ಇರೋದಿಲ್ವಾ? ಅದರ ಬದಲು ಸರ್ಕಾರನೇ ಮಾಡಲಿ, ಎಲ್ಲ ಜಿಲ್ಲೆಯಲ್ಲೂ ಒಳ್ಳೊಳ್ಳೆ ಒಂದು ಶಾಲೆ ಮಕ್ಕಳಿಗೋಸ್ಕರ ಒಂದು ಉತ್ತಮ ದರ್ಜೆ ಒಂದು ಶಾಲೆ ಮಾಡಲಿ. ಶಾಲೆ ಮಾಡ್ತಾರೆ ಅಂತ ಹೇಳಿದ್ದಾರೆ, ಇನ್ನೂ ಆ ಶಾಲೆ ಆಗಲಿಲ್ಲ. ಎಲ್ಲ ಬರಲ್ಲ. ಅದೇ ಕೇಳ್ತಾ ಇರೋದು. ಈಗ ನೀವೇನು ಇವತ್ತು ಪ್ರತಿಭಟನೆ ಹೆಜ್ಜೆ ಇಟ್ಟಿದ್ದೀರಿ, ಇವತ್ತಿನ ಏನು ಅವರು ಆಶ್ವಾಸನೆಗಳನ್ನು ಅಷ್ಟು ಕೊಟ್ಟು, ಅದೇ ಪ್ರಶಾಂತ್ ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ಈಗ ಇಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ, ಒಂದಷ್ಟು ಜನ ಬರಲಿಲ್ಲ ಪ್ರತಿಭಟನೆಗೆ, ಅಷ್ಟು ಜನ ಹಿಂದೆ ಹೋಗಿದ್ದಾರೆ, ಅದಕ್ಕೆ ಏನೇ ಕಾರಣಗಳಿರಲಿ. ಆದರೆ ಏನು ಸರ್ಕಾರ ಆಶ್ವಾಸನೆ ಕೊಟ್ಟಿದೆ, ಅದರ ಅನುಷ್ಠಾನ ಮಾಡುವಲ್ಲಿ ಇನ್ನು ಮುಂದಿನ ಹೆಜ್ಜೆ ಏನು ಅಂತ. ಅನುಷ್ಠಾನ ಮಾಡಲಿಲ್ಲ, ಅದರಲ್ಲಿ ಇದಕ್ಕಿಂತ ಗಂಭೀರವಾದ ಪ್ರಶ್ನೆ ಬರಬಹುದು. ಓಕೆ. ಇನ್ನೊಂದು ನಮ್ಮ ಈ ಸಮಸ್ಯೆಗಳು ಏನಿದೆ. ಸಂದೀಪ್ರೆ, ಒಂದು ನಿಮಿಷ, ಒಂದು ಕರೆ ಇದೆ. ಹಲೋ 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 ನಮಸ್ತೆ ಸರ್, ತಾವು ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಮಾತಾಡ್ತೀರಾ ದಯವಿಟ್ಟು ತಿಳಿಸಿ. ನಾವು ಕಾಪಿಂದ ಮಾತಾಡೋದು, ಶೇಖ್ ನಜೀರ್ ಅಹಮದ್ ಅಂತ ಹೇಳಿ. ಹೇಳಿ ಸರ್, ಹೇಳಿ ಸರ್. ಈಗ ಇದು ವಿಶೇಷ ಪಬ್ಲಿಕ್ ಮೇಲೆ ವಿಶೇಷ ಕಾರ್ಯಕ್ರಮ, ಪೊಲೀಸರ ಒಂದು ಪ್ರತಿಭಟನೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಪೊಲೀಸ್ನವರ ಬಗ್ಗೆ ಮಾತಾಡ್ಲಿಕ್ಕೆ ಏನಂದ್ರೆ, ಈಗ ಪೊಲೀಸ್ನವರು ಸಂಬಳ ಜಾಸ್ತಿ ತಪ್ಪೇ ಇಲ್ಲ ಸರ್. ಏನೇ ಗೊತ್ತುಂಟ, ಈಗ ಮಿನಿಸ್ಟರ್ನವರಿಗೆ, ಎಂಪಿನವರಿಗೆ ಎಸಿ ಕೂತ್ಕೊಂಡು ಸಂಬಳ ಜಾಸ್ತಿ ಮಾಡ್ತಾರೆ ವರ್ಷಕ್ಕೆ ಒಂದ್ಸಲ. ನೀವು ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ. ಈಗೇನಂದ್ರೆ ಪೊಲೀಸ್ನವರು ಪಾಪ ರಾತ್ರಿ ಆಗಲು ದುಡಿದು ಅವರಿಗೆ ಕೂಡ ಸಂಬಳ ಸರಿಯಾಗಿ ಸಿಗುದಿಲ್ಲ, ಸಂಬಳ ಜಾಸ್ತಿ ಮಾಡುದಿಲ್ಲ. ಹೌದು. ಮಿನಿಸ್ಟರ್ನವರಿಗೆ ನೀವು ಎಸಿ ತಿಳ್ತಾರೆ, ಆಚೆ ಈಚೆ ಅವರಿಗೆ ವರ್ಷಕ್ಕೆ ಒಂದ್ಸಲ 2-3 ಸಂಬಳ ಅವರಿಗೆ ಜಾಸ್ತಿ ಮಾಡ್ತಾರೆ. ಓಕೆ. ಹಗಲು ರಾತ್ರಿ ದುಡಿಯುವ ಪೊಲೀಸ್ನವರಿಗೆ ಸಂಬಳ ಜಾಸ್ತಿ ಮಾಡುದಿಲ್ಲ. ಹೌದು, ಇದೊಂದು ಮೂಲಭೂತವಾದ ಪ್ರಶ್ನೆ. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಸಂಬಳ ಮತ್ತೆ ಅವರಿಗೆ ವಸತಿ ಹಾಗೂ ಆರೋಗ್ಯದ ಬಗ್ಗೆ. ಪೊಲೀಸ್ನವರಲ್ಲಿ ಕಟ್ಪಾಡಿಯಲ್ಲಿ, ಉಡುಪಿಯಲ್ಲಿ, ಟ್ರಾಫಿಕ್ ಕೆಲಸ ಮಾಡೋದು, ಬಿಸಿಲಲ್ಲಿ ಕೆಲಸ ಮಾಡಿ ನೋಡಿ ನಮಗೆ ಪಾಪ ಅಂತದೆ ಸರ್. ಹೌದು, ಖಂಡಿತ ಹೌದು. ಇದಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾರೆ. ತಾವು ಕರೆ ಮಾಡಿ ತಮ್ಮ ಅಭಿಪ್ರಾಯ ಹೇಳೋದಕ್ಕೆ ಧನ್ಯವಾದಗಳು ಶೇಖರ್. ನಜೀರ್ ಸಾಹೇಬ್ರು ಹೇಳಿದ್ರಲ್ಲ, ಈಗ ಅವರು ಹೇಳಿದ ಮಾತು ಅಕ್ಷರಶಃ ನಿಜ. ಒಬ್ಬ ಪಬ್ಲಿಕ್ ಆದವರಿಗೆ ಪೊಲೀಸರ ಬಗ್ಗೆ ಅಷ್ಟೊಂದು ಸಮಸ್ಯೆ ಗೊತ್ತಿರಬೇಕಿದ್ರೆ ನಮ್ಮವರಿಗೆ ಆ ಸಮಸ್ಯೆಯನ್ನು ಯಾಕೆ ಇದು ಮಾಡಲಿಕ್ಕಾಗೋದಿಲ್ಲ? ಈಗ ಅವ್ರು ಹೇಳಿದರು ಕಟ್ಪಾಡಿಯಲ್ಲಿ ಉಡುಪಿ ಟ್ರಾಫಿಕಲ್ಲಿ 2 ವರ್ಷ ಡ್ಯೂಟಿ ಮಾಡಿ ಬಂದವನ್ನ, ಅಲ್ಲಿನ ಕಷ್ಟ ಏನಂತೇಳಿ ನನಗೆ ಗೊತ್ತುಂಟು. ಅಲ್ಲಿನ ಧೂಳು, 4 ರಸ್ತೆಗಳು. ಕಟ್ಪಾಡಿಯಲ್ಲಿ ಸ್ಟ್ರೆಂತ್ ಎಷ್ಟು ಕೊಟ್ಟಿದ್ದಾರೆ? ಅಲ್ಲಿ 9 ಜನ ಇರುವ ಜಾಗದಲ್ಲಿ ಒಂದು 3-4 ಜನರಿಗೆ ನೀವು ಡ್ಯೂಟಿ ಮಾಡಿ ಅಂತೇಳಿ ಬಿಟ್ಟು ಹೋದರೆ, ಒಂದು ನೈಟ್ ಡ್ಯೂಟಿಗೆ ಯಾರು ಬೇಡವಾ? ಹಗಲಿಗೆ ಯಾರು ಬೇಡವಾ? ಸ್ಟೇಷನ್ SHOಗೆ ಯಾರು ಬೇಡವಾ? ಹಾಗಾದರೆ ರಜೆಯಲ್ಲಿ ಯಾವಾಗ ಹೋಗೋದವ್ರು? ಓಕೆ, ಇನ್ನೊಂದು ಕರೆ ನಮ್ಮನ್ನು ಕಾಯ್ತಾ ಇದೆ. ಹಲೋ, ಹೇಳಿ ಸರ್, ತಾವು ಎಲ್ಲಿಂದ ಮಾತಾಡಿದ್ರಿ, ಯಾರು ಮಾತಾಡ್ತಿದ್ರಿ? ನಾನು ಹೆಬ್ರಿಯಿಂದ ಪ್ರವೀಣ್ ಅಂತ ಮಾತಾಡ್ತೀನಿ. ಹೇಳಿ ಪ್ರವೀಣ್ ಅವರೇ. ಈ ಪೊಲೀಸ್ ಇದ್ರಲ್ಲಿ ಹೌದು ಇದ್ರೆ ಒಂದೇನಾದ್ರು ತಪ್ಪು ಮಾಡಿದ್ರೆ ಅದರಲ್ಲಿ
ಒಂದು ಕೋರ್ಟಲ್ಲಿ ಒಂದು ಕೇಸ್ ಆಗುತ್ತೆ, ಮತ್ತೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅಂತ ಇರುತ್ತೆ. ಹೌದು. ಈ ಒಂದು ತಪ್ಪಿಗೆ 2 ಶಿಕ್ಷೆ ಏನಂತ ಕೇಳಿ. ಯಾಕೆ ಸರ್? ಒಂದು ಅಕ್ಷರಶಃ ನಿಜ ಅವರು ಹೇಳಿದ್ದು. ಅದು ನಮ್ಮ ಪ್ರವೀಣ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ಬಗ್ಗೆ ನಾವು ಚರ್ಚೆ ಮುಂದುವರಿಸ್ತೇವೆ. ಹಲೋ, ಅದರ ಬಗ್ಗೆ ಹೇಳಿ ಸರ್. ಅದರ ಬಗ್ಗೆ ಈ ಲಾ ಆ್ಯಂಡ್ ಆರ್ಡ್ರ್ ಮೇಂಟೈನ್ ಮಾಡೋರಿಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ KCSR ರೂಲ್ ಪ್ರಕಾರ ಇಟ್ಟಿದ್ದಾರೆ. ಅದಕ್ಕೂ ಮತ್ತು ನಿಮ್ಮ ಕೇಸಿಗೆ ಸಂಬಂಧ ಇಲ್ಲ. ಈ ಪೊಲೀಸ್ ಇದಕ್ಕೆ ಸಂಬಂಧಪಟ್ಟದಲ್ಲ, ಯಾವುದು ನ್ಯಾಯಬದ್ಧವಾಗಿರಬೇಕು, ನಾವು ಸರಿಯಾಗಿರಬೇಕು, ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಟ್ಟಿದ್ದಾರೆ. ಇವನ್ ಮಾಡಿದ್ದು ಸರಿಯಾ ತಪ್ಪ? ಅದರಲ್ಲಿ ರೂಲ್ ನಂಬರ್ 7 ಕೊಟ್ಟು ಅವನ ಪ್ರಶ್ನೆಯನ್ನು ತಗೊಂಡು ಅದರಲ್ಲಿ ಅವನನ್ನು ಬಿಡ್ಬೋದು, ಇಲ್ಲಾಂದರೆ ಒಂದು ಸಣ್ಣ ಪ್ರಶ್ನೆಯಲ್ಲಿ ಸಣ್ಣ ಲೆಕ್ಕಾಚಾರ ಕೊಡ್ಬೋದು. ಅವನೊಂದು ಗೌರವವಾದ ಪ್ರಶ್ನೆಯನ್ನು ಲೆಕ್ಕಾಚಾರ ಹಾಕ್ಕೊಂಡು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಡ್ಬೋದು. ನನ್ನ ಲೆಕ್ಕಾಚಾರದಲ್ಲಿ ರೂಲ್ ನಂಬರ್ 7 ಕೊಟ್ಟರೆ ಸಾಕತ್ತೆ. ಯಾಕಂದರೆ ಪೊಲೀಸ್ನವರು ಭಾಳಷ್ಟು ಕಷ್ಟದಲ್ಲಿ ಹೋಗುವಂಥ ಸಮಯದಲ್ಲಿ ಕೆಲವು ತಪ್ಪುಗಳಾಗ್ತದೆ. ತಪ್ಪು ಆಗೋದಿಲ್ಲ ಅಂತ ಯಾವ ಮನುಷ್ಯನ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ. ಆಗಿರುವಾಗ ಸಣ್ಣ ಒಂದು ಪ್ರಶ್ನೆ ರೂಲ್ ನಂಬರ್ 7 ಕೇಳಿ ನೀನು ಮಾಡಿದೆ ತಪ್ಪು, ಅವನು ಅದಕ್ಕೊಂದು ಉತ್ತರ ಕೊಡ್ತಾನೆ. ಆ ಉತ್ತರವನ್ನು ನೋಡಿಕೊಂಡು ಅದನ್ನು ಅವಲಂಬಿಸಿ ಏನೋ ಒಂದು ಸಣ್ಣ ಶಿಕ್ಷೆ ಮುಗೀತು. ಈ ಶಿಕ್ಷೆ ಮೇಲೆ ಶಿಕ್ಷೆ ಆಗೋದು ದೊಡ್ಡ ತಪ್ಪು. ಯಾಕಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕೋರ್ಟಲ್ಲಿರುವುದಕ್ಕೂ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರೋದಕ್ಕೂ ಸಂಬಂಧ ಇಲ್ಲ. ಆದರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯನ್ನು ಸಣ್ಣ ರೀತಿಯಲ್ಲಿ ಮಾಡಿ ಮುಗಿಸ್ಬೋದು. ಅಲ್ಲ, ಈಗ ಅದೇನು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ರೂಲ್ ನಂಬರ್ 7 ಶಿಕ್ಷೆಗೆ ಕೊಡೋದು, ಅದರಲ್ಲೇ ಮುಗಿಸ್ತಾರೆ. ಮತ್ತೊಂದು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಅಂತ ಇಡ್ತಾರೆ. ಅದಕ್ಕೆ ಒಂದು ಎನ್ಕ್ವೈರಿ ಆಫೀಸರ್, ಮತ್ತೊಂದು ಮಂಡನಾಧಿಕಾರಿ ಹೇಳಿ, ಮತ್ತು ನಮ್ಮಂಥವ್ರು ಅವರನ್ನು ಪೊಲೀಸ್ ಫ್ರೆಂಡ್ ಆಗಿ ಹೋಗ್ತೇವೆ. ಮತ್ತು ಅದಕ್ಕೆ ಸಾಕ್ಷಿ ಅವರನ್ನು ಕರೆಸೋದು, ಅದು ಎಷ್ಟೋ ಒಂದು ತಿಂಗಳಗಟ್ಟಲೆ ಹೋಗ್ತದೆ. ಅದು ಸಮಸ್ಯೆ. ಅದು ಬರ್ಡನ್ ಆಫ್ ಡ್ಯೂಟಿ. ಪೊಲೀಸ್ನವ್ರು ಬರೋದು ಹೋಗೋದು ಕೆಲವು ಟೈಮ್ ಕೆಲವ್ರು ಬರೋದಿಲ್ಲ, ಈಗ ತಿಂಗಳಗಟ್ಟಲೆ ಹೋಗ್ತದೆ. ಈ ಸಮಸ್ಯೆಯನ್ನು ಎದುರಿಸೋಕ್ಕಿಂತ ಸಣ್ಣ ರೂಪದಲ್ಲಿ ಅದನ್ನೇ ಪ್ರವೀಣ್ ಅವರು ಹೇಳ್ತಾ ಇದ್ರು. ಅದಕ್ಕೆ ಏನು ಮಾಡ್ಬೋದು ಅಂತ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ. ಸಂದೀಪ್, ಅದರ ಮಧ್ಯದಲ್ಲಿ ನಾವು ತಗೊಳ್ತಾ ಇದ್ದೇವೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಪಬ್ಲಿಕ್ ಮೇಲೆ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಪೊಲೀಸರ ಸಮಸ್ಯೆಗಳು ಮತ್ತು ಸರ್ಕಾರದ ನಿರ್ಲಕ್ಷ್ಯ ಈ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ವಿ. ಸರ್, ಈಗ ನಾವು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೇವೆ, ಆದರೆ ಇನ್ನೂ ಕೆಲವು ಚರ್ಚೆಗಳು ಬಾಕಿ ಇದೆ. ಇದು ಕೊನೆಯ ಒಂದು ಭಾಗ, ಅದರಲ್ಲಿ ನಾವಿದ್ದೇವೆ. ತಮಗೆ ಏನು ಹೇಳಬೇಕು ಅಂತ ಅನಿಸುತ್ತೆ ಸರ್? ಸಂದೀಪ್ ಅವರೇ, ನಿಮಗೆ ನೇರವಾಗಿ. ಇವರು ಈಗ ಫೋನ್ ಕರೆ ಮಾಡಿದ್ರಲ್ಲ, ನ್ಯಾಯಾಲಯದಲ್ಲಿ ಒಂದು ಶಿಕ್ಷೆ ಆದಮೇಲೂ ಪುನಃ ಒಂದು ಶಿಕ್ಷೆ ಇದರಲ್ಲಿ ಬೇಕಂತ. ಅದು ಅಕ್ಷರಶಃ ಅದು ಚೇಂಜ್ ಮಾಡಬೇಕಾದ ಒಂದು ಕಾಯ್ದೆ. ಯಾಕಂತ ಹೇಳಿದರೆ, ನಮ್ಮ ಇವತ್ತಿನ ಒಂದು DC ಅವರಿಗೆ ಕೊಟ್ಟ ಮನವಿಯಲ್ಲಿ ಈ ಸಣ್ಣ ಪುಟ್ಟ ವಿಷಯಗಳಿಗೆ ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡುವ ಕ್ರಮ ತೆಗೆದುಹಾಕುವುದು, ಅಂಥ ಕೆಲವು ಗಂಭೀರ ಪ್ರಸಂಗಗಳಲ್ಲಿ ನ್ಯಾಯಾಲಯದ ಅನುಮತಿ ಪಡೆಯುವುದು ಅಂತ ನಾವು ಒಂದು ಡಿಮಾಂಡ್ ಇಟ್ಟಿದ್ದೇವೆ ಇವತ್ತು. ಆ ಕಾಯ್ದೆ, ಬ್ರಿಟಿಷ್ ಕಾಯ್ದೆ ಚೇಂಜ್ ಆಗಬೇಕು. ಅದನ್ನೇ ನಾವು ಹೇಳ್ತಾ ಇರೋದು. ಸರ್ಕಾರಕ್ಕೆ ಸ್ವಾತಂತ್ರ್ಯ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೋಗಿದ್ದಾರೆ. 60 ವರ್ಷ ಆದರೂ ಕೂಡ ಇಂಥ ಕೆಲವೊಂದು ಕಾಯ್ದೆ ಕಾನೂನು ಇದೆ ಅಲ್ಲ, ಅದು ಬದಲಾಗಬೇಕು. ಅದನ್ನು ಪುನಃ ಪರಿಶೀಲಿಸಿ ನೋಡಲಿ ಇವರು. ಈಗ ಕೊಡುವುದೇ 3 ಕಾಸು ಸಂಬಳ ಆದರೆ ಅದರಲ್ಲೂ ಇನ್ಕ್ರಿಮೆಂಟ್ ಕಟ್ ಅದು ಇದು ಅಂತ ಇವರು ಪನಿಷ್ಮೆಂಟ್ ಕೊಟ್ಟರೆ ಲಾಸ್ಟಿಗೆ ಅವನು ಯಾವ ಸಂಬಳ ಇಟ್ಕೊಳ್ಳೋದು? ಕರೆಕ್ಟ್. ಮಿಡ್ಲ್ ಏಜ್ ನಂತರ ಅವನು ಬದುಕಲಿಕ್ಕೆ ಆಗುತ್ತಾ? ಅವನು ಒಂದು 2-3 ಮಕ್ಕಳು ಕಾಲೇಜು ಡಿಗ್ರಿ ಓದ್ತಾ ಇದ್ರೆ, ಪಾಪ ಒಂದು ಇಂಜಿನಿಯರಿಂಗ್ ಏನೋ ಸೇರಿಸ್ತಾ ಇದ್ರೆ ಮಧ್ಯದಲ್ಲೇ ಡಿಸ್ಕಂಟಿನ್ಯೂ ಮಾಡಿಸೋದು ಅವರನ್ನು. ಆ ಕ್ರಮವನ್ನು ಇವರು ಫಸ್ಟ್ ಪರಿಶೀಲನೆ ಮಾಡಿ ತಗೊಳ್ಳಿ. ಅದು ಅಲ್ಲದೆ ಮತ್ತೊಂದು ದೊಡ್ಡ ಘೋರ ಸಮಸ್ಯೆ. ಯಾಕಂದರೆ ಏನೋ ತಪ್ಪು ಮಾಡಿರ್ತಾನೆ, ಏನೋ ಲೆಕ್ಕಾಚಾರದಲ್ಲಿ ಏನೋ ಹೇಳ್ತಾರೆ ಮಾಡ್ತಾರೆ. ಡಿಸ್ಮಿಸಲ್ ಫ್ರಮ್ ದಿ ಸರ್ವಿಸ್. ಅವನು ಮಿಡ್ಲ್ ಏಜಿಗೆ ಬಂದಾಗ ಅವನ ಮಕ್ಕಳು ದೊಡ್ಡದಾಗಿರ್ತಾರೆ, ಕಲಿಯುವ ಹಂತದಲ್ಲಿ ಇರ್ತಾರೆ. ಹೆಂಡತಿ ಏನೋ ಕೂಲಿ ಕೆಲಸ ಏನೋ ಮಾಡಿರ್ತಾರೆ. ಈಗಿನ ಸಮಸ್ಯೆ ಲೆಕ್ಕಾಚಾರ. ಇವ ಮನೆಗೆ ಹೋಗ್ತಾನೆ ಅಂತ ಹೇಳಿದರೆ, ಏನಿಲ್ಲದೆ ಮನೆಗೆ ಹೋಗ್ತಾನೆ ಹೇಳಿದರೆ ಅರ್ಥ ಇಲ್ಲ. ಇದು ಭಾರಿ ಗಂಭೀರವಾಗಿ ಎಲ್ಲ ಅಧಿಕಾರಿಗಳು ಇದನ್ನು ತಿಳ್ಕೊಳ್ಬೇಕಾಗ್ತದೆ. ಒಂದು ಡಿಸ್ಮಿಸಲ್ ಫ್ರಮ್ ದಿ ಸರ್ವಿಸ್, ಒಂದು ಕಂಪಲ್ಸರಿ ಅವನು ಕಳಿಸೋದು, ಕಂಪಲ್ಸರಿಯಾಗಿ ಕಳಿಸೋದು, ನೀನು ಹೋಗು ಅಂತ. ಮಿಡ್ಲ್ ಏಜಲ್ಲಿ ಹೋಗಿ ಅವು ಯಾವ ಕೆಲಸ ಮಾಡಲಿಕ್ಕೆ. ಈ ಸಮಸ್ಯೆಯನ್ನು ಒಂದು ಸ್ವಲ್ಪ ಸಣ್ಣ ಮಟ್ಟಿಗೆ ಮಾಡಿ ಅವ್ರೇನೋ ಒಂದು ಸಣ್ಣ ಶಿಕ್ಷೆ ಏನೋ ಕೊಡಿ,
ತಪ್ಪು ಮಾಡಿದವನಿಗೆ ತಪ್ಪು ಮಾಡಲಿಲ್ಲ ಅಂತ ನಾವೇನು ಮೇಲಧಿಕಾರಿಗಳು ತಪ್ಪು ಮಾಡಿದರೆ ಯಾವ ಶಿಕ್ಷೆ ಸಿಗುತ್ತೆ? ಅದು ಸಿಕ್ಕೋದಾದ ಒಂದು ಲೆಕ್ಕಾಚಾರ ಹಾಕೋದಿಲ್ಲ ನಾವು, ಬೇಡ ಅದು ನಮಗೆ. ಅವರ ಮಟ್ಟಿನ ವಿಚಾರ ಬೇಡ, ಪಾಪದವರ ಮಟ್ಟಿನ ವಿಚಾರ. ಇವರಿಗೆ ಈ ಕಷ್ಟ ಬರುವಾಗ ಘೋರ ಶಿಕ್ಷೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅವರ ಹೆಂಡತಿ ಮಕ್ಕಳ ಶಾಪ ನಿಮಗೆ ತಾಗ್ತದೆ. ಯಾಕಂದರೆ ಮಿಡ್ಲಲ್ಲಿ ಅವ ಮನೆಗೆ ಹೋಗುವಾಗ ಅವರ ಹೆಂಡತಿ ಮಕ್ಕಳು ಬೈಯೋದು, ಈ ಕಡೆಯಿಂದ ಬೈಯೋದು, ಅಲ್ಲಿ ಪೊಲೀಸ್ನವರು ಪೋಯೆ ಅಂತ. ಇದನ್ನು ನಮ್ಮಲ್ಲಿ ನಾವು ತಿಳ್ಕೊಂಡದ್ದು ಕೆಲವು ವಿಚಾರ. ಯಾಕಂದರೆ ಡಿಪಾರ್ಟ್ಮೆಂಟಲ್ಲಿ ಇನ್ಕ್ವೈರಿ ಮಾಡೋದರಲ್ಲಿ ಇದೆಲ್ಲ ಸಮಸ್ಯೆ ನಮಗೆ ಗೊತ್ತಾಗ್ತದೆ. ಅವನು ಸೀದಾ ಮನೆಗೆ ಕಳಿಸ್ಲಿಕ್ಕೆ ಹೋಗಬೇಡಿ. ಅವ ಎಷ್ಟೋ ವರ್ಷ ಸರ್ವಿಸ್ ಮಾಡಿರ್ತಾ, ಸರ್ಕಾರಿ ಇಲಾಖೆಯಲ್ಲಿ ಸಮಸ್ಯೆ ಸರ್ವಿಸ್ ಮಾಡಿ ಅವ ಸೀದಾ ಮನೆಗೆ ಹೋಗ್ತಾನೆ. ಅವನಿಗೆ ಏನಿಲ್ಲ ಬೆನಿಫಿಟ್ ಕೊಡಲಿ. ಇದು ಗಂಭೀರವಾದ ಪ್ರಶ್ನೆ. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ದುಡಿದು ಈ ಸಣ್ಣ ಸಂಬಳದಲ್ಲಿ ದುಡಿದು ಲಾಸ್ಟ್ ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಅವನು ಸೀದಾ ಮನೆಗೆ ಕಳಿಸೋದು ಅಂತ ಹೇಳಿದ್ರೆ ತಪ್ಪು. ಸರಿ, ಈಗ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ತಾವು ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಮಾತಾಡ್ತಿದ್ರಿ ಸರ್? ನಮಸ್ತೆ ಸರ್, ನಾನು ತೀರ್ಥಹಳ್ಳಿಯಿಂದ ರಾಜೇಶ್ ಅಂತ ಮಾತಾಡ್ತಿದ್ರು. ಹೇಳಿ ಸರ್, ಹೇಳಿ. ನಮ್ಮ ತಂದೆಯವರು ಪೊಲೀಸವರು ಆಗಿದ್ರು. ಓಕೆ. ಈ ಪೊಲೀಸ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು ನನಗೆ. ಅದಕ್ಕೆ ಇದ್ರ ಬಗ್ಗೆ ನಂಗೆ ಪೊಲೀಸ್ ಇದೆಲ್ಲ ಹೇಳಿದ್ರು ಸರ್. ಅದು ಇದು ಸಂಬಳ ಗಿಂಬಳ ಅದೆಲ್ಲ ಗೊತ್ತಿತ್ತು. ಆದ್ರೆ ನಾವೊಂದು ಕೇಳ್ತಿರೋದಂದ್ರೆ ನಮ್ಮ ತಂದೆಯವರು ಒಂದು ಇದರಲ್ಲೇ ಒಂದು ಸಸ್ಪೆಂಡ್ ಆಗಿದ್ರು. ಈ ಸಣ್ಣ ಮಟ್ಟದವರು ಸಸ್ಪೆಂಡ್ ಆದಾಗ ಅವರಿಗೆ ಪನಿಷ್ಮೆಂಟ್ ಇರೋದು. ಅದೇ ಅವ್ರು ಸಣ್ಣ ಮಟ್ಟದವರೊಟ್ಟಿಗೆ ಯಾರು ಹಿರಿಯ ಅಧಿಕಾರಿಗಳು ಸಸ್ಪೆಂಡ್ ಆದಾಗ ಹೇಳಿ ಅವರಿಗೆ ಅದೇ ಇದಿರಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಈ ಹಿರಿಯ ಅಧಿಕಾರಿಗಳಿಗೆ ಒಂದು ರೂಲ್ಸ್ ಬೇರೆನಾ, ಅಥವಾ ಈ ಸಣ್ಣ ಮಟ್ಟ PC, ಹೆಡ್ ಕಾನ್ಸ್ಟೇಬಲ್, ASI, ಎಕ್ಸಾಂಪಲ್ ಪ್ರಮೋಟೆಡ್ SI ಇವರಿಗೆ ಈಗ ಈ ಹಿರಿಯ ಅಧಿಕಾರಿಗಳು ಅಂದ್ರೆ ಯಾವ ಮಟ್ಟದ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದೀರಿ? DSP, ಇನ್ಸ್ಪೆಕ್ಟರ್. ಓಕೆ, ಇದ್ರ ಬಗ್ಗೆ ನಾವು ಮಾತಾಡೋಣ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್ ತಮಗೆ. ಸರ್, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈಗ ಎಟ್ ದ ಸೇಮ್ ಟೈಮ್ ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ಒಬ್ಬರು PCO, ಹೆಡ್ ಕಾನ್ಸ್ಟೇಬಲ್ ಸಮಥಿಂಗ್, ಇನ್ನೊಬ್ಬರು ಹಿರಿಯ ಇದು ನಿಮ್ಮ DYSP ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಒಬ್ಬರು ಸಸ್ಪೆಂಡ್ ಆಗ್ತಾರೆ. ಸೊ ಕಾನೂನು ಅವರಿಗೆ ಬೇರೆ ಇವರಿಗೆ ಬೇರೆ ಇದೆಯಾ? ಹಾಗಿದ್ರೆ ಯಾಕೆ ತಾರತಮ್ಯ ಮಾಡ್ತಾರೆ ಅಂತ ಒಂದೇ ಲೆಕ್ಕ ಕಾನೂನು. ಯಾಕಂದರೆ ಕೆಲವು ಕಾನೂನಲ್ಲಿ ನಾವು ಅಂದರೆ SP, DIG ಸಮೇತ ನೀವು ಲಾಕಪ್ ಇದರ ಒಳಗೆ ಹೋದ ಜೈಲಿಗೆ ಹೋದ್ದೆಲ್ಲ ಸಮಸ್ಯೆ ನಮ್ಗೆ ಗೊತ್ತುಂಟು. ಕೆಲ ನಾರಾಯಣ ಇವರೆಲ್ಲ ಉಡುಪಿಯಲ್ಲಿ ಕೆಲಸ ಮಾಡಿದವರೆಲ್ಲ ಜೈಲಿಗೆ ಹೋಗಿದ್ದಾರೆ. ಕೆಲವು ಅದೊಂದು ಭಾರಿ ಭಾಳಷ್ಟು ದೊಡ್ಡ ಗಂಭೀರವಾದ ಮರ್ಡರ್ ಆದ ಕೇಸೆಲ್ಲ, ರಶೀದ್ ಕೊಲೆ ಪ್ರಕರಣ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅದರಲ್ಲಿ ನಿಮ್ಮ DYSP ಅಂತ ಅವರನ್ನು ನೋಡೋದಿಲ್ಲ, ಅಲ್ಲ PC ಅಂತ ನೋಡೋದಿಲ್ಲ, ಹೋಗುದೇ ಅಲ್ಲ. ಈಗ ಕೆಲವು ಸಣ್ಣ ವಿಚಾರದಲ್ಲಿ ಕೆಲವು ತಾರತಮ್ಯ ಆಗ್ಬೋದು ಅಂತ ಅವರು ಹೇಳೋದು. ಹೌದು. ನಾವು ಹೋಗುವಂಥ ಕ್ರಮ ಇದನ್ನು ನಾವು ಕಲಿಬೇಕು. ಯಾಕಂದರೆ ಲಾ ಆ್ಯಂಡ್ ಆರ್ಡರ್ ನಮಗೆ ಸಂಬಂಧಪಟ್ಟದ್ದು. ನಾನು ಬದುಕುವುದನ್ನು ನಾವು ಕಲಿಬೇಕು. ಓಕೆ. ಇದು ನಾವು ಹೋಗುವಂಥ ಕ್ರಮದಲ್ಲಿ ನಮಗೆ ದೊಡ್ಡದ ಸಣ್ಣದ ಸಿಕ್ಕದು. ಯಾರೋ ನಮ್ಮ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ, ದೊಡ್ಡವರು, ಸಮಸ್ಯೆಯನ್ನು ಹೋಗಿ ಹೇಳೋದು, ಸ್ವಾಮಿ ಹೀಗೆ ಆಗಿದೆ, ಹೀಗಿದ್ದಾಗಿದೆ, ಮನವರಿಕೆ ಆದರೆ ದೊಡ್ಡ ಪ್ರಮಾಣದ ಸಣ್ಣ ಪ್ರಮಾಣದಲ್ಲಿ ಆಗ್ಬೋದು. ಅಲ್ಲ, ಏನೋ ಮಾತಾಡಲಿಲ್ಲ ಅವ, ಏನೋ ದೊಡ್ಡ ಜನ ಅಂತ ಹೇಳ್ಕೊಂಡು ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣದ ಆಗ್ಬೋದು. ಇದಕ್ಕರ ಬಗ್ಗೆ ಆದರೂ ಇದಕ್ಕೆ ಬೇಕಾದರೆ ನೀವು ಇದು ಹಾಕ್ಬೋದು, ಕಿವೆಟ್ ಹಾಕ್ಬೋದು, ಮೇಲೆ ಹೋಗ್ಬೋದು, ಎಲ್ಲ ತುಂಬ ಇದುಂಟು. ಆದರೆ ಸಣ್ಣದರಲ್ಲಿ ಮುಗಿಸೋದು, ಅಲ್ಲಿಂದ ಅಲ್ಲೇ ಮುಗಿಸೋದು ಭಾರಿ ಒಳ್ಳೆಯದು. ಯಾಕಂದರೆ ಇವರಿಗೆ ಪುನಃ ತೊಂದರೆ ಕೊಟ್ಟಾಗ ಆಗ್ತದೆ. ಅಷ್ಟು ಖರ್ಚು ಅದನ್ನು ಮಾಡ್ತದೆ. 5 ವರ್ಷ 10 ವರ್ಷ ಎಲ್ಲ ಕಾಯಿಸೋದು, ನಮ್ಮ ಸಂಬಳಕ್ಕೆ ಪೆಟ್ಟು ಮಾಡುವಂಥದ್ದು ಉಂಟಲ್ಲ, ಭಾರಿ ಕಷ್ಟ ಆಗ್ತದೆ. ಇರುವುದೇ ಸ್ವಲ್ಪ ಅದ್ರ ಬಗ್ಗೆನೇ ಬೇಡಿಕೆ ನಮ್ಮದು. ಅಲ್ಲ, ಮತ್ತೆ ಅವ ಬೇಡೋ ಪರಿಸ್ಥಿತಿಗೆ ಬರ್ತಾನೆ. ಇನ್ನೊಬ್ಬರ ಹತ್ರ ಬೇಡಿ ಯಾರು ಕೊಡುವಂಥದ್ದನ್ನು ಕೊಡ್ಬೇಕಾದ. ಅಲ್ಲ, ಈಗ ಇವರು ನಾನು ಅರ್ಥ ಮಾಡ್ಕೊಂಡ ಪ್ರಕಾರ ಇವರು ಏನು ಹೇಳ್ತಿದ್ದಾರೆ ಅಂದರೆ, ಈಗ ಬಹಳ ಗಂಭೀರವಾದ ವಿಚಾರದಲ್ಲಿ IG, DIGಗಳು ಕೂಡ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅದು ಬಹಳ ಪಾರದರ್ಶಕವಾದ ತನಿಖೆ ಆಗ್ತದೆ, ಪಾರದರ್ಶಕವಾದ ಮಾಧ್ಯಮಗಳು ಕೂಡ ಅದರ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಸಣ್ಣ ಪುಟ್ಟ ವಿಚಾರಗಳು ಏನು ಕ್ಲಾಶಸ್ಗಳಿದೆ ಅಥವಾ ಇನ್ನೇನೋ ಒಂದು ಅವ್ಯವಹಾರಗಳು ನಡೆದದ್ದು ಅಥವಾ ಈ ಥರದ ಒಂದು ಸಂದರ್ಭಗಳಲ್ಲಿ ಇವರು ಸಸ್ಪೆಂಡ್ ಆದಾಗ ಏನು ಅವರಿಗೆ ಬೇಕಾದವರ ಸಂಬಂಧ, ಇದು ಒಂದು ಏನು ಮೇಲಧಿಕಾರಿಗಳು ಆ ಸಂಬಂಧದಲ್ಲಿ ಅವರನ್ನು ಸೇಫ್ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಅದರಲ್ಲಿರೋದು ನಾವು ಹೋಗುವಂಥ ಒಂದು ಇದು. ಈಗ ಪ್ರತಿಯೊಬ್ಬನ ಕೂತ್ಕೊಂಡ ಕುರ್ಚಿಯಲ್ಲಿ ಕೂತ್ಕೊಂಡು ಎಲ್ಲ ವಿಚಾರ ಗೊತ್ತಿರ್ತದೆ. ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳುವಾಗ ಕಾಲಿಡಿದು ನನ್ನ ಧರ್ಮ, ತಲೆಯಲ್ಲಿಡ್ಲಿಕ್ಕೆ ಹೋಗಬಾರ್ದು. ಈ ಪ್ರಶ್ನೆಯಲ್ಲಿ ಕೆಲವು ತಾರತಮ್ಯ ಇದ್ದಿರ್ಬೋದು, ನನಗೆ ಗೊತ್ತಿಲ್ಲ. ಅದು ಕಾನೂನೆಲ್ಲರಿಗೂ ಒಂದೇ, ಕಾನೂನಲ್ಲಿ ಹೇಳೋದು ಒಂದೇ, ಶಿಕ್ಷೆಯೂ ಒಂದೇ. ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಸರಿ ಮಾಡ್ಬೋದು, ಸಣ್ಣ ಮಟ್ಟದಲ್ಲಿ ಸರಿ ಮಾಡಲಿದ್ದ ಇರ್ಬೋದು. ಕೆಲವು ಪ್ರಶ್ನೆ ಅವರು ಹೇಳೋದು ಸತ್ಯ ಇರ್ಬೋದು, ಆದರೆ ನಾವು ಸವರಾಗಿ ಹೋಗುವ.
ಇದು ಪ್ರಶ್ನೆ. ಅದು ಎಲ್ಲ ಕಾನೂನು ಕಾಯ್ದೆ ಇನ್ನು ಕರೆಕ್ಟಾಗಿ ಅವರು ಸ್ಟಡಿ ಮಾಡಿ ಈಗಿನ ವ್ಯವಸ್ಥೆಗೆ ತಕ್ಕಂತೆ ಪುನಃ ರೂಪುರೇಷೆಯನ್ನು ಕೊಡಬೇಕು. ಅದಕ್ಕೆ ಅದೇ ಕಾನೂನನ್ನು ಹಿಡ್ಕೊಂಡು ಅದಕ್ಕೆ ಅಪೀಲ್ ಗಿಪೀಲ್ ಎಲ್ಲ ಉಂಟು. ಸಮಸ್ಯೆ ಈಗ ನಾವು ಇವರು ಕೊಟ್ಟರು, ಇವರು ತಪ್ಪು ಅಂತ ಹೇಳಿದರೆ ಮೇಲೆ ನಾವು ತಪ್ಪಲ್ಲ ಅಂತ ಹೇಳ್ತಾನೆ. ಅದು 2 ಜನರು ತಪ್ಪು ಅಂತ ಹೇಳ್ಕೊಂಡು ಹೋದರು, ಕೆವೆಟ್ ಅಂತ ಕೋರ್ಟ್ ಉಂಟು. ಓಕೆ, ಈಗ ಅದು ನಾವು ವಿಷಯಾಂತರ ಮಾಡೋದು ಬೇಡ. ಈಗ ನಾವು ನಮ್ಮ ಮುಖ್ಯ ಚರ್ಚೆ ನಮ್ಮ ಪ್ರತಿಭಟನೆ ಮತ್ತು ಪೊಲೀಸರಿಗಿರುವ ಸಮಸ್ಯೆಗಳ ಬಗ್ಗೆ ನಾವು ರಾಜ್ಯ ಮಟ್ಟದ ಸಮಸ್ಯೆಗಳೇನಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ವಿಶ್ವನಾಥ್ ಶೆಟ್ಟರೆ, ನೀವು ಈಗ ಕೊನೆಯದಾಗಿ ನೀವು ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ನಾನು ಯಾಕೆಂದರೆ ಇವತ್ತು ನಮ್ಮ ಕರ್ನಾಟಕದ ಪೊಲೀಸ್ನವರು ಮಾಡಿದ ಕೆಲಸ, ಅವರು ಶಿಸ್ತಿನ ಸಿಪಾಯಿಯಾಗಿಯೇ ಉಳಿದಿದ್ದಾರೆ. ಇವತ್ತು ಅವರೇನು ತಪ್ಪು ಮಾಡಲಿಕ್ಕೆ ಹೋಗಲಿಲ್ಲ, ಸರ್ಕಾರಕ್ಕೇನು ಮಾತಾಡಲಿಕ್ಕೆ ಹೋಗಲಿಲ್ಲ, ಮೇಲಾಧಿಕಾರಿಯನ್ನು ಮರ್ಯಾದೆ ತೆಗಿಲಿಕ್ಕೆ ಹೋಗಲಿಲ್ಲ. ಅವರು ಶಿಸ್ತಿನಲ್ಲಿ ಹೋಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಇದರಿಗೆ ಅನ್ಯಾಯ ಆದ ಶಶಿಧರಿಗೆ ಮಾತ್ರ. ಓಕೆ, ಒಂದು. ಎರಡನೇ, ಶಶಿಧರ್ ಎಂಬವರೊಬ್ಬ ಮನುಷ್ಯ ಬೇಕು. ಅವರನ್ನು ಬದುಕಿಸುವಂಥ ಪ್ರಯತ್ನವು ಎಲ್ಲರೂ ಸೇರಿ ಮಾಡಬೇಕಾದ. ಓಕೆ, ಆದಷ್ಟು ಬೇಗ ಅವರು ಹೊರಗೆ ಬರಬೇಕು. ಯಾಕೆಂದರೆ ನಿಮ್ಮನ್ನು ಒಂದು ಎಚ್ಚೆತ್ತು ನಿಲ್ಲಿಸಿ ನೀವೀಗ ಕೇಳಿ ಅಂತ ಹೇಳಲಿಕ್ಕೆ ಮಾಡಿದಂಥ ವ್ಯಕ್ತಿಯು ಅವರೊಟ್ಟಿಗೆ ಕೆಲವರು ಹಿಂದೆ ಇದ್ದವರಿದ್ದಾರೆ. ಒಂದಷ್ಟು ಭರವಸೆಗಳನ್ನ ಸರ್ಕಾರ ಕೊಡುವಷ್ಟರ ಮಟ್ಟಿಗೆ ಅವರು ಯಶಸ್ವಿಯಾಗಿದ್ದಾರೆ. ಅವರನ್ನು ಹೊರಗೆ ಕರೆಸಬೇಕು ಎಲ್ಲರೂ ಸೇರಿ. ಮತ್ತು ಸರ್ಕಾರವು ಸ್ಪಂದಿಸಬೇಕು. ಸರ್ಕಾರ ಈಗ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಅದೆಲ್ಲದನ್ನು ಪೊಲೀಸರಿಗೆ ಕೊಟ್ಟು ಮುಂದಕ್ಕೂ ಅವರು ಏನೇನು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಆದಷ್ಟು ಬೇಗ ಕೊಟ್ಟು ಪೊಲೀಸರು ಸ್ಪಂದಿಸಿ ಪೊಲೀಸರಿಂದ ಒಳ್ಳೆ ಕೆಲಸ ಮಾಡಿಸುವಂಥ ಒಂದು ಇದನ್ನು ಮಾಡಬೇಕು ಅಂತೇಳಿ ಸರ್ಕಾರದ ಹತ್ರ ಕೇಳ್ಕೊಳ್ತೇನೆ. ಅವರಿಗೆ ಅಭಿನಂದನೆಯನ್ನು ಕೊಡ್ತೇವೆ. ನಮ್ಮ ಮೇಲಾಧಿಕಾರಿಗಳ ಅಭಿನಂದನೆಯನ್ನು ಕೊಡ್ತೇವೆ. ನಮ್ಮ ಇವತ್ತಿನ ಕೆಲಸ ಕಾರ್ಯಗಳನ್ನು ಮಾಡಿದವರಿಗೂ ಕೊಡ್ತೇವೆ, ಟಿ ವಿ ಮಾಧ್ಯಮದವರಿಗೂ ಕೊಡ್ತೇವೆ. ಇದನ್ನು ಎಬ್ಬಿಸಿದ ಪ್ರತಿಯೊಬ್ಬ ಮನುಷ್ಯನಿಗೆ ನಾವು, ಯಾಕೆಂದರೆ ಪೊಲೀಸರು ಇದ್ದಾರೆ ಅಂತ ತೋರಿಸಿಕೊಟ್ಟದ್ದು 4ನೇ ತಾರೀಕು. ಇದೊಂದು ಬರೆಯುವಂಥ ದಿವಸ. ಇದಾಗಿರಲಿ ಆಗದೇ ಇರಲಿ. ಇದಕ್ಕೆ ನಿಮ್ಮ ಮೀಡಿಯಾದವರು ಭಾಳಷ್ಟು ಶ್ರಮಪಟ್ಟಿದ್ದಾರೆ. ಪ್ರತಿಯೊಬ್ಬ ಇವರು ನಮ್ಮ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಕೊಟ್ಟಿದ್ದವರೆಲ್ಲರಿಗೂ ನಾವು ನಮಸ್ಕಾರ ಕೊಡ್ತಾ ಇದ್ದೇವೆ. ಕರ್ನಾಟಕ ಪೊಲೀಸಿಗೆ ಸಮಸ್ಯೆ ಇದೆ ಅಂತೇಳಿ ಗೊತ್ತಾದದೆ ಇತ್ತೀಚೆಗೆ. ಈಗ ಸಂದೀಪ್ರೆ, ನೀವು 15 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಿರಿ. ಈಗ ಏನು ಕರ್ನಾಟಕ ಕಾರ್ಮಿಕ ವೇದಿಕೆಯ ಪೊಲೀಸ್ ಸ್ಪಂದನ ಸಮಿತಿ ಒಂದು ಏನಿದೆ, ಸಮಿತಿಯಲ್ಲಿ ನೀವು ಒಂದು ಮುಖ್ಯ ಹುದ್ದೆಯನ್ನು ಸ್ವೀಕಾರ ಮಾಡಿದಿರಿ. ಸೊ ಮುಂದಿನ ದಿವಸಗಳಲ್ಲಿ ಪೊಲೀಸ್ ಫ್ರೆಂಡ್ ಆಗಿ, ಪೊಲೀಸ್ ಸ್ನೇಹಿಯಾಗಿ ನೀವು ಕೆಲಸ ಮಾಡಲಿಕ್ಕೆ ಈಗ ಏನು ನೀವು ಇವತ್ತಿನ ಇಷ್ಟೆಲ್ಲ ಘಟನೆಗಳ ಬಗ್ಗೆ ನೀವು ಏನು ಸರ್ಕಾರಕ್ಕೆ ಸಂದೇಶ ಕೊಡ್ತೀರಿ? ನಾವು ಸರ್ಕಾರಕ್ಕೆ ಹೇಳುವುದು ಜಾಸ್ತಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ನಾವು ಏನು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಇದನ್ನೆಲ್ಲ ಕೂಲಂಕುಷವಾಗಿ ನಾವು ಕೂಡ ಒಂದು ಪರಿಶೀಲನೆ ಮಾಡಿ ಅದರ ಸಾಧ್ಯಾಸಾಧ್ಯತೆಗಳನ್ನು ಕರೆಕ್ಟಾಗಿ ಒಂದು ನೋಡಿಕೊಂಡು ಅದರಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಒಂದು ಡಿಟೇಲ್ ಆಗಿ ಎಲ್ಲರನ್ನು ಒಂದು ಮಾತಾಡಿಸಿ ಅವರನ್ನು ಒಂದು ಎಲ್ಲ ವಿಶ್ವಾಸಕ್ಕೆ ತಗೊಂಡು ಅಧಿಕಾರಿಗಳು ಅವರ ಹತ್ರನೂ ಒಂದು ಪರಿಶೀಲನೆ ಮಾಡಿ ಎಲ್ಲ ರೀತಿಯಲ್ಲಿ ಒಂದು ನಾವು ಮಾತುಕತೆ ಮಾಡಿ ಸಿಬ್ಬಂದಿಯವರಿಗೂ ಏನು ಸಮಸ್ಯೆ ಅಂತ ಎಲ್ಲ ಒಂದು ಆಲಿಸಿ ಎಲ್ಲ ರೀತಿಯಲ್ಲೂ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಗೃಹ ಸಚಿವರಿಗೆ ಒಂದು ರಿಯಲ್ ಆಗಿ ಒಂದು ಏನು ಸಮಸ್ಯೆ ಇದೆ ನಿಜವಾಗಿಯೂ ಅದನ್ನು ಅವರಿಗೆ ಎತ್ತಿ ತೋರಿಸಬೇಕು. ಅದನ್ನು ಅವ್ರ ಹತ್ರ ತಗೊಂಡು ಹೋಗಿ ಇದಕ್ಕೊಂದು ಪರಿಹಾರ ಯಾವ ರೀತಿ ಅಂತೇಳಿ ನಮ್ಮ ಮಟ್ಟಿನಲ್ಲಿ ನಾವು ಆ ಕೆಲಸವನ್ನು ಮಾಡ್ತೇವೆ. ಇದರಲ್ಲಿ ಕೆಲವು ಕಾನೂನಿನ ತೊಡಕುಗಳು ಇರ್ಬೋದು, ಅದನ್ನು ಸರಿಪಡಿಸುವ ರೀತಿಯಲ್ಲಿ ಮುಂದಿನ ಹೋರಾಟ ಕಾನೂನಾತ್ಮಕವಾಗಿ ನಾವು ಕೋರ್ಟಿಗೆ ಹೋಗುವಂಥದ್ದು. ಈ ಆರ್ಡರ್ಲಿ ಸಿಸ್ಟಮ್ ಅದು ಇದೆಯಲ್ಲ ಅದೆಲ್ಲ ತುಂಬ ಹೀನಾಯ ಸಿಸ್ಟಮ್ಸ್ ಅದೆಲ್ಲ, ಅದನ್ನು ಒಂದು ತೆಗೆದುಹಾಕುವ ರೀತಿಯಲ್ಲಿ ಒಂದು ಕೋರ್ಟಿಗೆ ಹೋಗುವುದು ಏನಾದರೂ ಒಂದು ಕಾನೂನು ರೀತಿಯಲ್ಲಿ ಹೋಗ್ತೇವೆ. ಓಕೆ, ಇದು ಅವರು ಸುಮ್ಮನೆ ಕೂತಿದ್ದಾರೆ ಅಂದರೆ ಇದು ಇವರು ನೆಗ್ಲೆಕ್ಟ್ ಮಾಡುವಂಥ ಅಗತ್ಯ ಇಲ್ಲ. ಇದು ಪೊಲೀಸು ಪ್ರತಿಭಟನೆ ಮಾಡಲಿಲ್ಲ, ನಾವು ಕೂಡ ಪ್ರತಿಭಟನೆ ಮಾಡಿ ಅಂತೇಳಿ ನಾವು ಕರೆ ಕೊಡಲಿಲ್ಲ. ನಾವು ಅವರ ಪರವಾಗಿ ಅವರದ್ದು ಏನು ಡಿಮಾಂಡ್ಸ್ ಇದೆ ಅದನ್ನು ತಗೊಂಡೋಗಿ ನಾವು DC ಅವರಿಗೆ ಮನವಿ ಕೊಟ್ಟದ್ದು. ಆ ಮನವಿಗಳಲ್ಲಿ ಇನ್ನೂ ಒಂದು ಕೂಲಂಕುಷವಾಗಿ ಅವರದ್ದು ಸಮಸ್ಯೆಗಳನ್ನು ಆಲಿಸಿ ಏನು ನಿಜವಾದ ಸಮಸ್ಯೆ ಅದನ್ನು ಸ್ಟಡಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ನಾವು ಮಾಡ್ತೇವೆ. ಓಕೆ ಸಂದೀಪ್, ಈಗ ಇಷ್ಟೊತ್ತು ನಮ್ಮ ಜೊತೆಗೆ ನಾವೊಂದು ವಿಶೇಷವಾದಂಥ ಈ ಒಂದು ಪೊಲೀಸ್ ಸಮಸ್ಯೆಗಳು ಮತ್ತು ಸರ್ಕಾರದ ನಿರ್ಲಕ್ಷ್ಯ ಈ ವಿಚಾರವಾಗಿ ನಾವು ಒಂದು ಚರ್ಚೆ ಮಾಡಿದ್ವಿ. ಸಾಕಷ್ಟು ವಿಚಾರಗಳನ್ನು ನಾವೀಗ ಚರ್ಚೆ ಮಾಡ್ಬೋದು. ಈ ಒಟ್ಟಾರೆ ಚರ್ಚೆಯಲ್ಲಿ ನಮಗೆ ಒಂದು ಕಂಡು ಬಂದಂಥ ವಿಚಾರ ಏನು ಅಂತ ಹೇಳಿದರೆ,
ದೇಶದ ಗಡಿ ಕಾಯಲಿಕ್ಕೆ ಏನು ಭೂಸೇನೆ, ವಾಯುಸೇನೆ, ಜಲಸೇನೆಗಳು ಏನು ಕೆಲಸ ಮಾಡ್ತೇವೆ, ಅದೇ ರೀತಿ ರಾಜ್ಯದ ಒಳಗಿನ ಆಂತರಿಕ ಸಮಸ್ಯೆಗಳನ್ನು, ಬಿಕ್ಕಟ್ಟುಗಳನ್ನು, ಅಂತರ್ರಾಜ್ಯದಿಂದ ಬರುವಂಥ ಒಂದು ಏನು ಪ್ರತಿರೋಧಗಳನ್ನು ನಿರ್ಬಂಧಿಸಲಿಕ್ಕೆ ರಾಜ್ಯದ ಮಟ್ಟದಲ್ಲಿ ಒಂದು ಆಯಾ ಪೊಲೀಸ್ ಇಲಾಖೆ ಕೆಲಸ ಮಾಡ್ತದೆ. ಅಂಥದ್ರಲ್ಲಿ ಕೂಡ ಅತ್ಯಂತ ತಳಮಟ್ಟದ ಪೊಲೀಸರು ಮನುಷ್ಯನ ಪಾದದ ರೀತಿಯಲ್ಲಿ ಆಧಾರ ಸ್ತಂಭವಾಗಿ, ಪಿಲ್ಲರ್ ಆಗಿ ಕೆಲಸ ಮಾಡ್ತದೆ ಅನ್ನುವಂಥ ಒಂದು ಚರ್ಚೆಗಳನ್ನು ನಾವು ಇವತ್ತು ಮಾಡಿದ್ದೇವೆ. ಅದೇನೇ ಇರಲಿಕ್ಕೆ ರಾಜ್ಯ ಸರ್ಕಾರ ಇಷ್ಟು ದಿವಸ ನಿದ್ದೆ ಮಾಡಿತ್ತೋ ಮಾಡಿಲ್ಲವೋ, ಅಥವಾ ಸಂಬಂಧಪಟ್ಟ ಮೇಲಧಿಕಾರಿಗಳು ಕೆಳವರ್ಗದ ಕೆಳಮಟ್ಟದ ಪೊಲೀಸರ ಸಿಬ್ಬಂದಿಗಳ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಗೊಂಡು ಬರಲಿಕ್ಕೆ ವಿಫಲರಾಗಿದ್ದರು. ಒಟ್ಟಾರೆಯಾಗಿ ಶಶಿಧರ ಅವರ ಮೂಲಕ ಅಂತಹ ನೂರಾರು ಒಂದು ನಿವೃತ್ತ ಪೊಲೀಸರ ಮೂಲಕ ಮತ್ತು ಸಂಘಟಕರ ಮೂಲಕ, ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಇವತ್ತು 4ನೇ ತಾರೀಕಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಪೊಲೀಸರು ಇದ್ದಾರೆ ಅನ್ನುವಂಥ ಒಂದು ಸೂಚನೆಯನ್ನು ಸರ್ಕಾರಕ್ಕೆ ನೇರವಾಗಿ ರವಾನೆ ಮಾಡುವುದರಲ್ಲಿ ಯಶಸ್ವಿಯಾಗಿದೆ. ಕರಾವಳಿಯಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದಕ್ಕಿಂತ ಒಟ್ಟಾರೆಯಾಗಿ ರಾಜ್ಯ ಮಟ್ಟದಲ್ಲಿ ಪೊಲೀಸರು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ಸರ್ಕಾರಕ್ಕೆ ಕೊಟ್ಟಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಸರ್ಕಾರ ನಿರ್ಲಕ್ಷ್ಯದ ಹೇಳಿಕೆಗಳನ್ನು ಕೊಟ್ಟಿತ್ತು, ಅದನ್ನು ಗಂಭೀರವಾಗಿ ವಾಪಸ್ ಪಡ್ಕೊಂಡು ಏನು ಭರವಸೆಗಳನ್ನು ಕೊಟ್ಟಿದೆ, ಪೊಲೀಸರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಭರವಸೆಗಳನ್ನು ಕೊಟ್ಟಿದೆ, ಆ ಭರವಸೆಗಳನ್ನು ಈಡೇರಿಸುವಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆ ಇಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಇಲಾಖಾ ಮುಖ್ಯಾಧಿಕಾರಿಗಳು ಹಾಗೂ ಸರ್ಕಾರ, ಗೃಹ ಇಲಾಖೆ, ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಮ್ಮತದ ಚರ್ಚೆಯನ್ನು ಮಾಡಿ ಒಂದು ಸಮಾಲೋಚನೆಯನ್ನು ಕರೆದು ಸಂಬಂಧಪಟ್ಟ ಸಮಸ್ಯೆಗಳನ್ನು ಇರುವವರ ಒಂದು ನೇತೃತ್ವದ ನಾಯಕರನ್ನು ಕರೆಸಿ ಒಂದು ಚರ್ಚೆ ಮಾಡಿ ಅವರಿಗೆ ಪೂರಕವಾದ ಒಂದು ಬೇಡಿಕೆ ಪರಿಹಾರ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಬೇಕು ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಇವತ್ತಿನ ಚರ್ಚೆಯಲ್ಲಿ ಕಂಡುಬಂದಿದೆ. ಇಲ್ಲದೇ ಇದ್ದಲ್ಲಿ ಈ ವೇದಿಕೆ ಏನು ಸಂಘಟನೆ ಏನು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಏನು ಹೇಳಿದ್ದಾರೆ, ಇದು ಅಸಂಘಟಿತ ಸಂಘಟನೆ, ಇದು ಅಘೋಷಿತ ಸಂಘಟನೆ ಅನ್ನುವಂಥ ಒಂದು ವ್ಯಂಗ್ಯವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರತಿರಿಕ್ತವಾಗಿ ಒಂದು ಸಶಕ್ತವಾದ ಸಂಘಟನೆ ರೂಪುಗೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ಸಂಘಟನೆ ಮೂಲಕ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಖಾಸಗಿ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗುವಂಥ ಒಂದು ಎಚ್ಚರಿಕೆಯ ಕರಗಂಟೆಯನ್ನು ಸರ್ಕಾರಕ್ಕೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಇತರ ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಈ ನಿಟ್ಟಿನಲ್ಲಿ ಸರ್ಕಾರ ಇನ್ನಾದರೂ ಒಂದು ಉತ್ತಮ ಯೋಚನೆಯ ಜೊತೆಗೆ ಒಂದು ಒಳ್ಳೆಯ ಕೆಲಸಗಳನ್ನು ಕೈಗೊಳ್ಳಿ, ಆ ಮೂಲಕ ಮುಂದಿನ ಮತ್ತು ಕೊನೆಯ ಸಂಚಿಕೆಯಲ್ಲೂ ಕೂಡ ನಾನು ಹೇಳಿದ್ದೆ, ಮುಂದಿನ ಚುನಾವಣೆಗೆ ಇದು ವೇದಿಕೆ ಆಗಬಾರದು, ಮುಂದಿನ ಚುನಾವಣೆಗೆ ಇದು ವೇದಿಕೆ ಆಗಬೇಕು ಅನ್ನುವಂಥ ಚಿಂತನೆಗಳು ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ, ಪಬ್ಲಿಕ್ ಮೇಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದರ ಮಧ್ಯೆ ನಮ್ಮ ಜೊತೆಗೆ ಇಷ್ಟೊತ್ತು ಕೂತು ನಮ್ಮ ಸಮಸ್ಯೆಗಳಿಗೆ ಏನು ವೀಕ್ಷಕರ ಫೋನ್ ಕರೆಗಳಿಗೆ ಸ್ಪಂದಿಸಿದಂಥ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾಹಿತಿದಾರರಾಗಿ ಬಂದಂತಹ ನಿವೃತ್ತ SI ಕುಂದಾಪುರದ ರಕ್ತೇಶ್ವರಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳಾದ ವಿಶ್ವನಾಥ್ ಶೆಟ್ಟರಿಗೆ ಹಾಗೂ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ, ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇದೀಗ ಕರ್ನಾಟಕ ಕಾರ್ಮಿಕ ವೇದಿಕೆಯ ಮುಖ್ಯ ಅಧಿಕಾರಿಯಾಗಿ, ಸಂಚಾಲಕರಾಗಿ ಅಧಿಕಾರ ಸ್ವೀಕರಿಸಿದಂಥ ಸಂದೀಪ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ವೀಕ್ಷಕರೇ, ನಮ್ಮ ಮುಂದಿನ ಕಾರ್ಯಕ್ರಮ ಮತ್ತೆ ನಾಳೆ ಮುಂದಿನ ಶನಿವಾರ ಮತ್ತೆ ವಿಶೇಷ ಇನ್ನೊಂದು ಹೊಸ ವಿಷಯಗಳೊಂದಿಗೆ ಮತ್ತೆ ನಾವು ನಿಮ್ಮ ಜೊತೆ ಸೇರ್ತೇವೆ, ಚರ್ಚೆ ಮಾಡ್ತೇವೆ, ನಿಮ್ಮ ಅಭಿಪ್ರಾಯಗಳನ್ನ ನಾವು ಹಂಚಿಕೊಳ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ನಮಸ್ಕಾರ.